ಬರುತ್ತಲ್ಲ ಮಾತಾಜಿ, ಹಾ ಮಾತಾಜಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಾಪಿ ಲಿಂಕ್ ಅಂತ ಬರುತ್ತೆ, ಅದನ್ನ ಹಾಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬಿಡಿ ಮಾತಾಜಿ. ಓಕೆ ಓಕೆ ಮಾತಾಜಿ. ಎಸ್ ಓಕೆ ಮಾತಾಜಿ, ಧನ್ಯವಾದ. ಧನ್ಯವಾದ. ಬಂತ ಮಾತಾಜಿ? ಬಂತು ಮಾತಾಜಿ. ಮಾತಾಜಿ, ನಂದು ಅಕಸ್ಮಾತ್ ಏನಾದ್ರೂ ನೆಟ್ವರ್ಕ್ ಇಶ್ಯೂ ಆಯ್ತು ಅಂದ್ರೆ ನನಗೆ ನಾನು ಮತ್ತೆ ಜಾಯಿನ್ ಆಗ್ತೀನಿ. ಎಸ್ ಮಾತಾಜಿ, ಐ ವಿಲ್ ಮೇಕ್ ಯು ಹೋಸ್ಟ್. ನಿಮ್ದು ಕೋ ಹೋಸ್ಟ್ ಮಾಡಿದೀನಿ ನಾನು, ನೀವು ಹೋಸ್ಟ್ ಮಾಡಿ. ಓಕೆ ಮಾತಾಜಿ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಮಾತಾಜಿ, ಅವಾಗಲೇ ಕೇಳಿಸ್ತಾ ನಿಮ್ಗೆ ನಾನು ಸ್ಟಾರ್ಟ್ ಮಾಡಿದ್ದು? ಮಾತಾಜಿ, ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಲಾಗೌಟ್ ಆಗಿದ್ರಿ. ಮತ್ತೆ ನಾನು ನಿಮ್ಗೆ ಮತ್ತೆ ಲಾಗಿನ್ ಆಗಿದ್ದೀರಾ. ನಿಮ್ಗೆ ಹೋಸ್ಟ್ ಮಾಡಿದ್ದೇನೆ ಮಾತಾಜಿ. ಒಂದ್ ಸ್ವಲ್ಪ ಕೇಳ್ತು ಮಾತಾಜಿ, ನೀವು ಪ್ರಣಾಮ ಮಂತ್ರ ಹೇಳಿದ್ ಕೇಳಿಲ್ಲ ಮಾತಾಜಿ. ಸರಿ ಮಾತಾಜಿ, ನಾನು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ
ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳ ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆಯ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ. ಈ ಭಗವಂತನ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆನ್ನೆ ದಿನ ನೀವ್ ಯಾವ ಅಧ್ಯಾಯವನ್ನ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ನಾವು ಹರೇ ನಿನ್ನೆ ಕೃಷ್ಣ ಮಾತಾಜಿ. ರಾಮನವಮಿಗೋಸ್ಕರ ಹಾಲಿಡೇ ಇತ್ತು ನೆನ್ನೆ ಮಾತಾಜಿ. ಅಂದ್ರೆ ಆಯ್ತು ಮಾತಾಜಿ. ಮೊನ್ನೆ ಅಂದ್ರೆ ಮೊನ್ನೆ ನಾನು 16ನೇ ಅಧ್ಯಾಯ 16ನೇ ಅಧ್ಯಾಯ ದೈವಿ ಹಾಗೂ ಅಸುರಿ ಸ್ವಭಾವಗಳು ಮಾತಾಜಿ ನೋಡಿದ್ರೆ. ದೈವಾಸುರ ಸಂಪದ್ ವಿಭಾಗ ಯೋಗವನ್ನ ನೀವು ತಿಳ್ಕೊಂಡಿದ್ದೀರಾ. ಅದರಲ್ಲಿ ದೈವಿ ಗುಣಗಳು 26 ಗುಣಗಳಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಮತ್ತೆ ರಾಕ್ಷಸ ಗುಣಗಳನ್ನು ತಿಳ್ಕೊಂಡಿದ್ದೀರಾ. ಭಗವಂತ ಹೆಚ್ಚಾಗಿ ರಾಕ್ಷಸ ಗುಣಗಳನ್ನೇ ನಮ್ಗೆ ಆ ಅಧ್ಯಾಯದಲ್ಲಿ ನಮ್ಗೆ ತಿಳಿಸಿಕೊಟ್ರು. ಸೊ ಅದಾದ್ಮೇಲೆ ರಾಕ್ಷಸ ಸ್ವಭಾವದಲ್ಲಿ ಇದ್ದಾಗ ನಮ್ಗೆ ಏನು ಫಲಿತಾಂಶಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ರು. ಸೊ ನಮ್ಗೆನೆ ಆಯ್ಕೆಯನ್ನ ಬಿಟ್ಟಿದ್ದಾರೆ. ನೀವು ನಿಮ್ಮ ಉನ್ನತಿಯನ್ನ ನೀವು ನೋಡ್ಕೋತೀರಾ ಅಥವಾ ನಿಮ್ಮ ಅವನತಿಗೆ ನೀವು ಕಾರಣರಾಗ್ತೀರಾ ಅಂತ ಹೇಳ್ಬಿಟ್ಟು ಆ ಆಯ್ಕೆಯನ್ನ ನಮ್ಗೆನೆ ಭಗವಂತ ಬಿಟ್ಟಿದ್ದಾರೆ. ಸೊ ನಮ್ಗೆ ಇವಾಗ 17ನೇ ಅಧ್ಯಾಯಕ್ಕೆ ಹೋಗ್ತಾ ಇದೀವಿ. ಇವತ್ತಿನ ಅಧ್ಯಾಯದಲ್ಲಿ ನಮ್ಗೆ ಭಗವಂತ ಏನನ್ನ ತಿಳಿಸಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಚಿಕ್ಕ ಎಕ್ಸರ್ಸೈಸ್ ನಿಮ್ಗೆ. ಇಲ್ಲಿ 2 ತರದ್ದು ನೀವು ಉತ್ತರಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಗೆ ಈ 2 ತರದ ಉತ್ತರವನ್ನ ನೋಡಿದಾಗ ಇದೆರಡು ಬೇರೆ ಬೇರೆ ವಿದ್ಯಾರ್ಥಿಗಳು ಬರ್ದಿರೋದು. ಈ ಉತ್ತರವನ್ನ ನೋಡಿದಾಗ ಯಾವ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಮತ್ತೆ ಹೆಚ್ಚು ಮಾರ್ಕ್ಸ್ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಹರೇ ಕೃಷ್ಣ. ಫಸ್ಟ್ ಒನ್ ಮಾತಾಜಿ, ಒನ್ ಪೇಜ್. ಫಸ್ಟ್ ಒನ್ ನೋಡಿದ್ರೆ ನಿಮ್ಗೆ ಈ ಹುಡುಗ ಚೆನ್ನಾಗ್ ಬರ್ದಿದ್ದಾನೆ ಅಥವಾ ಹುಡುಗಿ ಚೆನ್ನಾಗ್ ಬರ್ದಿದ್ದಾನೆ ಅಂತ ಅನಿಸ್ತಾ ಇದೆ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತಾ ಇದೆ? ಸ್ವಲ್ಪ ಏನೋ ಒಂದು ಶ್ರದ್ಧೆ ಇಲ್ದಲ್ಲೇ ಬರ್ದಿದ್ದಾನೆ ಅಂತ ಅನ್ಸುತ್ತೆ ಅಲ್ವಾ? ಇವಾಗ ಇನ್ನ ಒಂದು ಪ್ರಶ್ನೆನ ಕೇಳ್ತೀನಿ. ಇವಾಗ ಟೀಚರ್ ಯಾವ್ದೋ ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ಉತ್ತರವನ್ನ ಬರ್ದಿದ್ದಾರೆ. ಸೊ ಈ ಹುಡುಗ ಉತ್ತರವನ್ನ ಬರ್ದಾಗ ಟೀಚರ್ ಏನ್ ಪ್ರಶ್ನೆಯನ್ನ ಕೇಳಿರ್ತಾರೋ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿರೋದಿಲ್ಲ. ಅವಾಗ ಯಾರಿಗೆ ಮಾರ್ಕ್ಸ್ ಹೆಚ್ಚು ಬರುತ್ತೆ? ಈ ಹುಡುಗ ಏನ್ ಮಾರ್ಕ್ಸ್ ಅನ್ನ ಕೇಳಿದಾರೋ ಅದನ್ನ ಅಂದ್ರೆ ಏನ್ ಕ್ವಶನ್ ಅನ್ನ ಕೇಳಿದಾರೋ ಅದಕ್ಕೆ ಸರಿಯಾಗಿರೋ ಉತ್ತರವನ್ನ ಕೊಟ್ಟಿರ್ತಾರೆ. ಸರಿಯಾದ ಉತ್ತರ ಕೊಟ್ಟವ್ರಿಗೆ ಬರುತ್ತೆ. ಸರಿಯಾದ ಉತ್ತರ ಕೊಟ್ಟವ್ರಿಗೆ ಬರುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಏನನ್ನ ಕೃಷ್ಣ ಇವತ್ತಿನ ಅಧ್ಯಾಯದಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಇವಾಗ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾರೆ. ಇವಾಗ ದೈವಿ ಗುಣಗಳನ್ನ ಹೊಂದಿರೋರು ಅಥವಾ ದೇವತೆಗಳು ಅಂತ ಯಾರನ್ನ ಕರೀತಾರೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡ್ರಿ ನೆನ್ನೆಯ ಅಧ್ಯಾಯದಲ್ಲಿ. ನೆನ್ನೆ ಅಂದ್ರೆ 16ನೇ ಅಧ್ಯಾಯದಲ್ಲಿ ಏನಂತ ತಿಳ್ಕೊಂಡ್ರಿ ನೀವು? ದೇವತೆಗಳು ಅಂತ ಯಾರನ್ನ ಕರೀತಾರೆ, ರಾಕ್ಷಸರು ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ? ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ದೈವಿ ಗುಣಗಳು ಇರೋರಿಗೆ ದೇವತೆಗಳಂತ ಕರೀತಾರೆ, ಅಸುರಿ ಗುಣಗಳು ಇರೋರಿಗೆ ರಾಕ್ಷಸರು ಅಂತ ಕರೀತಾರೆ. ಅಸುರಿ ಗುಣಗಳಿರೋರಿಗೆ ರಾಕ್ಷಸರು ಅಂತ ಹೇಳ್ತಾರೆ. ಸೊ ಅದನ್ನ ಒಂದೇ ವಾಕ್ಯದಲ್ಲಿ ಅರ್ಥ ಮಾಡ್ಕೋಬೇಕಂತಂದ್ರೆ, ನಮ್ಮ ಧರ್ಮ ತತ್ವಗಳನ್ನ ಅಂದ್ರೆ ಆ ಭಗವಂತ ಕೊಟ್ಟಿರುವಂತಹ ಆ ಶಾಸ್ತ್ರಗಳೇನಿದೆ, ಆ ಶಾಸ್ತ್ರಗಳಲ್ಲಿರುವ ತತ್ವಗಳನ್ನ ಯಾರು ಅನುಸರಿಸ್ತಾರೋ ಅವ್ರನ್ನ ದೇವತೆಗಳು ಅಂತ ಕರೀತಾರೆ. ಆ ಭಗವಂತನ ಶಾಸ್ತ್ರಗಳೇನಿದೆ, ಆ ಭಗವಂತ ಕೊಟ್ಟಿರುವಂತಹ ಶಾಸ್ತ್ರಗಳ ವಿರುದ್ಧವಾಗಿ ಯಾರು ನಡ್ಕೋತಾ ಇರ್ತಾರೋ ಅವ್ರನ್ನ ಅಸುರಿ ಸ್ವಭಾವದವರು ಅಥವಾ ರಾಕ್ಷಸರು ಅಂತ ಹೇಳ್ಬಿಟ್ಟು ಕರೀತಾರೆ.
ಅದಕ್ಕೆ ಇವಾಗ ಅರ್ಜುನ್ಗೆ ಒಂದ್ ಪ್ರಶ್ನೆ ಬರುತ್ತೆ. ಇವಾಗ ಎಷ್ಟೊಂದ್ ಜನ ಅವರು ತುಂಬಾ ಶ್ರದ್ಧೆಯಿಂದ ಎಷ್ಟೊಂದ್ ಕೆಲಸವನ್ನ ಮಾಡ್ತಿರ್ತಾರೆ, ಆದ್ರೆ ಅದು ಶಾಸ್ತ್ರದಲ್ಲಿ ಇರೋದಿಲ್ಲ. ಆಯ್ತಾ? ಅವಾಗ ಅದಕ್ಕೆ ಕೇಳ್ತಾ ಇದಾರೆ. ಇವಾಗ ಅರ್ಜುನನ್ಗೆ ಯೋಚನೆ ಬರುತ್ತೆ, ಅಯ್ಯೋ ಎಷ್ಟೊಂದ್ ಜನ ತುಂಬಾ ಶ್ರದ್ಧೆಯಿಂದ ಎಷ್ಟೊಂದ್ ಕೆಲಸಗಳನ್ನ ಮಾಡ್ತಾರೆ, ಆದ್ರೆ ಅದು ಶಾಸ್ತ್ರದಲ್ಲಿ ಇರೋದಿಲ್ಲ. ಅಂತವರ ಗತಿ ಏನು, ಅಂತವ್ರಿಗೆ ಏನ್ ಫಲಿತಾಂಶ ಸಿಗುತ್ತೆ ಅಂತ ಇವಾಗ ನಮ್ಗೆ ಗೊತ್ತಾಗ್ತಿದೆಯಲ್ಲ. ನೋಡಿ, ಹುಡುಗ ಎಷ್ಟು ಶ್ರದ್ಧೆಯಿಂದ ಬರ್ತಿದ್ದಾನೆ, ಆದ್ರೆ ಆ ಟೀಚರ್ ಯಾವ ಪ್ರಶ್ನೆನ ಕೇಳಿದಾರೋ ಅದಕ್ಕೆ ಸರಿಯಾಗಿ ಸಮರ್ಪಕವಾದ ಉತ್ತರವನ್ನ ಕೊಟ್ಟಿಲ್ಲ. ಸೊ ಇವಾಗ ನಾವೆಲ್ಲ ಒಪ್ಕೊಳೋ ಹಾಗೇನೆ ಅವ್ನಿಗೆ ಖಂಡಿತ ಮಾರ್ಕ್ಸ್ ಸಿಗೋದಿಲ್ಲ. ಶ್ರದ್ಧೆ ಇದೆ, ಶ್ರದ್ಧೆಯಿಂದ ಬರ್ದಿದ್ದಾನೆ, ಅವ್ನಿಗೇನೋ ಇಷ್ಟ ಬಂದಿದೆ, ಕಲ್ಪನೆ ಊಹಾಪೋಹ ಮಾಡ್ಕೊಂಡು ಬರ್ದಿದ್ದಾನೆ, ಆದ್ರೆ ಅದಕ್ಕೆ ಯಾವುದೇ ಒಂದು ಮಾರ್ಕ್ಸ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೇನೆ ಕೃಷ್ಣ ಇವತ್ತಿನ ಅಧ್ಯಾಯದಲ್ಲಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ ಅರ್ಜುನನ ಮುಖಾಂತರ. ಸೊ ನಾವು ನಮ್ಮ ಶಾಸ್ತ್ರದಲ್ಲಿ ಹೇಳ್ದಲೇ ಇರೋದನ್ನ ನಾವು ಶ್ರದ್ಧೆಯಿಂದ ಅನುಸರಿಸಿದ್ರೆ ಅದಕ್ಕೆ ಯಾವುದೇ ಒಂದು ಫಲ ಇಲ್ಲ. ಶ್ರಮ ಏವೈಹಿ ಕೇವಲಂ, ಶ್ರಮ ಅಷ್ಟೇನೆ, ಅದು ನಮ್ಮ ಸಮಯ ವ್ಯರ್ಥ, ಹಣ ವ್ಯರ್ಥ, ನಮ್ಮ ಈ ಏನ್ ಹೇಳ್ತಾರೆ ಈ ಮನುಷ್ಯ ಜೀವನನು ಸಹ ವ್ಯರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಇನ್ನ ಒಂದು ಮುಖ್ಯವಾದ ವಿಷಯವನ್ನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಗೆ ಇದರಿಂದ ಏನ್ ಅರ್ಥ ಇನ್ನ ಒಂದ್ ಏನ್ ಅರ್ಥ ಮಾಡ್ಕೋಬೇಕು ನಮ್ಗೆ ಕೃಷ್ಣ ಕೊನೆಯದಾಗಿ ಏನನ್ನ ತಿಳಿಸ್ತಾರೆ ಅಂತಂದ್ರೆ, ಇವಾಗ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ತತ್ವಗಳನ್ನು ಸಹ ನಾವು ಶ್ರದ್ಧೆ ಇಲ್ದಲೆ ಮಾಡಿದ್ರೆ ಅದಕ್ಕೂ ಸಹ ಏನೇ ಒಂದು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾರೆ. ಸೊ ಎರಡನ್ನೂ ಸಹ ತುಂಬಾ ಮುಖ್ಯವಾಗುತ್ತೆ. ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಏನನ್ನ ಹೇಳಿದಾರೋ ಅದನ್ನ ನಾವು ಶ್ರದ್ಧಾಪೂರ್ವಕವಾಗಿ ನಾವು ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ಈ ಅಧ್ಯಾಯದಲ್ಲಿ 28 ಶ್ಲೋಕಗಳಿದೆ. ಆ 28 ಶ್ಲೋಕಗಳನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ನಾನು ಹೇಳ್ದ ಹಾಗೆ ಇದಕ್ಕಿಂತ ಮುಂಚೆ ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ. ಅವರು ಆ 16ನೇ ಅಧ್ಯಾಯದಲ್ಲಿ ಏನು ಜ್ಞಾನವನ್ನ ಪಡೆದ್ರು ಆಗ ಅವ್ರಿಗೆ ಒಂದು ಗೊಂದಲ ಬರುತ್ತೆ, ಒಂದು ಸಂದೇಹ ಬರುತ್ತೆ. ಅದಕ್ಕೆ ಒಂದು ಪ್ರಶ್ನೆಯನ್ನ ಕೃಷ್ಣನಿಗೆ ಕೇಳ್ತಾರೆ. ಏನ್ ಪ್ರಶ್ನೆನ ಕೇಳ್ತಾ ಇದ್ರೆ, ಅನಧಿಕೃತ ಆರಾಧನೆಯ ಬಗ್ಗೆ ಅರ್ಜುನ ವಿಚಾರಣೆ ಮಾಡ್ತಾರೆ. ಅದಾದ್ಮೇಲೆ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಯಾರೇ ಆಗ್ಲಿ ಯಾವುದೇ ಒಂದು ಆರಾಧನೆಯನ್ನ ಮಾಡಿದ್ರೆ ಅವ್ರು ಯಾವ ಗುಣದಲ್ಲಿ ಇರ್ತಾರೋ ಅದರ ಮೇಲೆ ಅವಲಂಬಿತವಾಗಿರುತ್ತೆ ಅದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನಾವು ತಿನ್ನುವ ಆಹಾರಗಳು ಸಹ ಆ 3 ಗುಣದಲ್ಲಿ ಇರುತ್ತೆ. ಮತ್ತೆ ನಾವು ಮಾಡುವ ಯಜ್ಞವೂ ಸಹ 3 ಗುಣದಲ್ಲಿ ಇರುತ್ತೆ. ನಾವು ಮಾಡುವಂತಹ ತಪಸ್ಸಲ್ಲಿ 3 ತರದ ತಪಸ್ಸಿದೆ ಅಂತ ಕೃಷ್ಣ ಹೇಳ್ತಾರೆ. ಯಾವ ಯಾವ ತಪಸ್ಸು ಅಂತಂದ್ರೆ, ಮಾತಿನ ತಪಸ್ಸು, ದೇಹದ ತಪಸ್ಸು, ಮತ್ತೆ ಏನು ಮನಸ್ಸಿನ ತಪಸ್ಸು. ದೇಹ, ಮನಸ್ಸು ಮತ್ತೆ ಮಾತು, ಈ 3 ರೀತಿಯ ತಪಸ್ಸಿರುತ್ತೆ. ಅವು 3 ಸಹ ರಜೋ, ಸತ್ವ, ತಮೋ ಗುಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕೊನೆಯದಾಗಿ ನಮ್ಗೆ ಹೇಳ್ತಾ ಇದ್ದಾರೆ, ನಾವ್ ಯಾವುದೇ ಒಂದು ಯಜ್ಞ, ದಾನ, ತಪಸ್ಸನ್ನ ನಮ್ಗೆ ನಾಳೆಯ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ, ಯಾವುದೇ ಒಂದು ವ್ಯಕ್ತಿ ಅವನು ತುಂಬಾ ಶ್ರೇಷ್ಠನೇ ಇರಬಹುದು, ಅವನೀಗ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿದಾನೆ ಅಂತಂದ್ಮೇಲೆ ಯಜ್ಞ, ದಾನ, ತಪವನ್ನ 3 ಅವನು ಮಾಡ್ಲೇಬೇಕಾಗತ್ತೆ. ಅವನು ಮಾಡ್ಬೇಕಾದ್ರೆ ಅವನು ಎಂತಹ ಮನಸ್ಥಿತಿಯಲ್ಲಿ ಅಥವಾ ಎಂತಹ ಪ್ರಜ್ಞೆಯಲ್ಲಿ ಮಾಡ್ಬೇಕು ಅಂತಂದ್ರೆ, ಓಂ ತತ್ ಸತ್ ಅಂತ ಹೇಳ್ಬಿಟ್ಟು ಈ 3 ಪದಗಳನ್ನ ನಾವು ಅರ್ಥ ಮಾಡ್ಕೋತೀವಿ. ಆ ಒಂದು ಪ್ರಜ್ಞೆಯಲ್ಲಿ ನಾವು ಮಾಡ್ಬೇಕಾಗತ್ತೆ. ಆವಾಗ ಅಷ್ಟೇ ನಮ್ಗೆ ಆ ಶ್ರೇಷ್ಠವಾದ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಶ್ರದ್ಧಾತ್ರಯ ವಿಭಾಗ ಯೋಗ, ಇದಕ್ಕೆ ಇನ್ನ ಒಂದು ಹೆಸರು ಶ್ರದ್ಧೆಯ ಪ್ರಭೇದಗಳು ಅಂತ. ಇದರಲ್ಲಿ 28 ಶ್ಲೋಕಗಳಿದೆ. ಇವಾಗ ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ. ಅರ್ಜುನ ವಾಚ ಏ ಶಾಸ್ತ್ರಾವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಾಮಾಹೋ ರಜಸ್ತಮಃ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಮೋಗುಣದವರೇ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಧರ್ಮಶಾಸ್ತ್ರಗಳನ್ನ ತತ್ವಗಳನ್ನ ಅನುಸರಿಸದೆ ತಮ್ಮ ಕಲ್ಪನೆಗೆ, ಅವ್ರಿಗೇನೋ ಮನಸ್ಸಿಗೆ ತೋಚುತ್ತೆ ಈ ತರ ಮಾಡ್ಬೇಕು ಅಂತ, ಆ ತರ ಅವರು ತಮ್ಮ ಕಲ್ಪನೆಗೆ ಅನುಗುಣವಾಗಿ ಏನಾದ್ರೂ ಅವರು ಪೂಜೆ ಮಾಡಿದ್ರೆ ಅವರ ಸ್ಥಿತಿ ಏನು? ಅವ್ರು ಯಾವ ಗುಣದಲ್ಲಿ ಇರ್ತಾರೆ ಕೃಷ್ಣ? ಅವರು ಸತ್ವಗುಣದಲ್ಲಿ ಇರ್ತಾರಾ, ರಜೋಗುಣದಲ್ಲಿ ಇರ್ತಾರಾ, ಅಥವಾ ತಾಮಸ ಗುಣದಲ್ಲಿ ಇರ್ತಾರಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅರ್ಜುನ. ಸೊ ಇವಾಗ ನಾವ್ ಈ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಾವ್ ಏನನ್ನ ತಿಳ್ಕೊತಾ ಇದೀವಿ ಅಂತಂದ್ರೆ, ನಾವ್ ಯಾವ್ದೇ ಒಂದು ಕೆಲಸವನ್ನ ಮಾಡ್ಲಿ, ಬೆಳಗ್ಗೆಯಿಂದ ರಾತ್ರಿ ತನಕ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಪ್ರತಿಯೊಂದು ಕೆಲಸಕ್ಕೂ ಒಂದು ಪ್ರತಿಕ್ರಿಯೆ ಅಂತ ಇರುತ್ತೆ ಅಲ್ವಾ? ನಾವ್ ಅದನ್ನ ತಿಳ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ನಮ್ಗೆ ಇಷ್ಟ ಬಂದಂಗೆ ನಾವ್ ಯಾವ್ದೇ ಒಂದು ಕೆಲಸವನ್ನ ಮಾಡಂಗಿಲ್ಲ. ಅದು ಮಾನವ ಜನ್ಮದಲ್ಲಿ ನಾವು ಮಾಡೋ ಒಂದು ಪ್ರತಿಯೊಂದು ಕೆಲಸ ಮಾಡಿದ ತಕ್ಷಣ ನಾವೊಂದು ಬೀಜವನ್ನ ಬಿತ್ತುತ್ತಾ ಇರ್ತೀವಿ. ಆ ಬೀಜ ಯಾವಾಗ ಮೊಳಕೆ ಹೊಡೆದು ಯಾವಾಗ ಹಣ್ಣನ್ನ ಬಿಡುತ್ತೆ ಅಂತ ಗೊತ್ತಿಲ್ಲ. ಇವಾಗ ಒಂದೊಂದು ಕ್ರಿಯೆಗೆ ಒಂದೊಂದು ಪ್ರಕ್ರಿಯೆ, ಅಂದ್ರೆ ಅದರ ಫಲ ಏನಿದೆ ಅದರ ಸಮಯದಲ್ಲಿ ವ್ಯತ್ಯಾಸ ಆಗುತ್ತೆ. ಒಂದೊಂದು ಬೇಗ ಶೀಘ್ರವಾಗಿ ಅದು ಮೊಳಕೆ ಹೊಡೆದು ಅದು ಫಲವನ್ನ ಕೊಡುತ್ತೆ. ಆದ್ರೆ ನಾವ್ ನೋಡಿದೀವಿ ಅಲ್ವಾ, ಇವಾಗ
ನಾವು ಕೊತ್ತಂಬರಿ ಬೀಜ ಹಾಕಿದ್ರೆ ಅದು ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ, ನಮ್ಗೆ 1 ವಾರದಲ್ಲೇ ಬಂದ್ಬಿಡುತ್ತೆ. ಆದ್ರೆ ಅದೇ ನಾವು ಅಂದ್ರೆ ಮಾವಿನ ಗಿಡವನ್ನ ಬಿಟ್ಟಾಗ ಅದರ ಫಲ ಬರೋದಕ್ಕೆ ಹಲವಾರು ವರ್ಷಗಳು ಬೇಕಾಗತ್ತೆ ಅಲ್ವಾ. ಸೊ ಅದೇ ತರ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಾವು ಬೇಜವಾಬ್ದಾರಿಯಿಂದ ಮಾಡೋ ಹಾಗಿಲ್ಲ. ಆ ಕೆಲಸಕ್ಕೆ ಒಳ್ಳೆ ಫಲ ಅಥವಾ ಕೆಟ್ಟ ಫಲ ಅಂತ ಇರುತ್ತೆ ಅಲ್ವಾ. ನಾವ್ ಇವಾಗ ಒಳ್ಳೆ ಫಲ ಅಥವಾ ಕೆಟ್ಟ ಫಲ ಯಾವುದೇ ನಾವು ಪಡ್ಕೊಂಡ್ರೆ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ಬಿಡ್ತೀವಿ. ನಾವು ಮತ್ತೆ ಮನುಷ್ಯ ಜನ್ಮವನ್ನ ಪಡಿಬೇಕಾಗತ್ತೆ. ಮನುಷ್ಯ ಜನ್ಮವನ್ನ ಪಡೆದ್ರೆ ಮತ್ತೆ ಏನಾಗತ್ತೆ, ನಾವು ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋಬೇಕಾಗತ್ತೆ. ಅದಕ್ಕೋಸ್ಕರ ಮಾನವ ಜನ್ಮದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ನಾವು ಸಾಧು, ಗುರು ಮತ್ತೆ ಶಾಸ್ತ್ರ ಈ ಮೂರನ್ನು ನಾವು ಅನುಸರಿಸ್ಬೇಕು. ನಮ್ಮ ಮನಸ್ಸೋ ಇಚ್ಛೆ ಬದುಕೋ ಹಾಗಿಲ್ಲ. ಮನಸ್ಸೋ ಇಚ್ಛೆ ಬದುಕಿದ್ರೆ ನಮಗೂ ಪ್ರಾಣಿಗಳಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಮತ್ತೆ ಈ ಚಕ್ರದಿಂದ ಹೊರಗಡೆ ಹೋಗ್ಲಿಕ್ಕೇನೆ ಸಾಧ್ಯ ಇಲ್ಲ. ಮಾನವ ಜನ್ಮ ಕೊಟ್ಟಿರೋದು ನಮ್ಗೆ ಈ ಹುಟ್ಟು ಸಾವಿನ ಚಕ್ರ ಏನಿದೆಯೋ ಅದರಿಂದ ಹೊರಗಡೆ ಬರ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅಂಧಶ್ರದ್ಧೆಯಿಂದ ಯಾವುದನ್ನು ಮಾಡಂಗಿಲ್ಲ. ಗುರು, ಸಾಧು, ಶಾಸ್ತ್ರ ಈ ಮೂರನ್ನ ನಾವು ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಹ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು, ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ನೋಡಿ, ಇವಾಗ ಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ಇವಾಗ ಆ ದೇಹಧಾರಿಯಾದ ಆತ್ಮ ಯಾವ ಗುಣದಲ್ಲಿ ಇರ್ತಾನೆ, ಸಾತ್ವಗುಣ, ರಜಗುಣ, ತಮೋಗುಣ, ಆ ಗುಣದಲ್ಲಿ ಅವನ ಶ್ರದ್ಧೆನೂ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಭರತ ವಂಶಜನಾದ ಅರ್ಜುನನೇ ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯನ್ನು ಎಂದು ಹೇಳುತ್ತಾರೆ ಅಲ್ವಾ. ಇವಾಗ ನಾವು 8ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದೀವಲ್ವಾ. ಸೊ ನಾವ್ ಇವಾಗ ಈ ಜೀವನವನ್ನ ಏನ್ ನಡೆಸ್ತಾ ಇದೀವಿ, ಈ ಜನ್ಮದಲ್ಲಿ ನಾವ್ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೀವೋ ಅದು ನಮ್ಮ ಮುಂದಿನ ಜನ್ಮಕ್ಕೆ ಅದು ನಾಂದಿ ಆಗತ್ತೆ. ನಮ್ಮ ಮುಂದಿನ ಜನ್ಮದಲ್ಲಿ ಎಂತಹ ದೇಹವನ್ನ ಪಡಿತೀವಿ ಮತ್ತು ನಾವ್ ಎಂತಹ ಗುಣದಲ್ಲಿ ಇರ್ತೀವಿ ಅನ್ನೋದಕ್ಕೆ ಈ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏನ್ ಕೆಲಸ ಮಾಡ್ತಿದೀವೋ ಅದನ್ನ ತುಂಬಾ ನಾವು ಜಾಗರೂಕತೆಯಿಂದ ನಾವು ಮಾಡ್ಬೇಕಾಗತ್ತೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ಎಕ್ಸಾಂಪಲ್ ಅನ್ನ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ಈ ಜನ್ಮದಲ್ಲಿ ಮನುಷ್ಯ ಜನ್ಮ ಕೊಟ್ಟಾಗ ನಾವು ಭಗವಂತನ ಸೇವೆನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದ್ರ ಬದಲು ನಾವು 3 ಹೊತ್ತು ನಾನು ಅದು ಇದು ತಿನ್ಬೇಕು ಅನ್ನೋದೇ ನನಗೆ ಯಾವಾಗ್ಲೂ ಇಚ್ಛೆ ಆಗಿದ್ರೆ, ಆಸೆ ಆಗಿದ್ರೆ, ಈ ಮನುಷ್ಯ ಜನ್ಮವನ್ನ ಅದಕ್ಕೆ ತೊಡಗಿಸ್ಕೊಂಡ್ರೆ ಏನಾಗುತ್ತೆ, ಭಗವಂತ ಏನ್ ಮಾಡ್ತಾರೆ, ನಿನಗಿನ್ನ ಆಸೆ ಹೋಗಿಲ್ವಾ, ಆಯ್ತು ಅದಕ್ಕೆ ಅನುಗುಣವಾದ ದೇಹವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ನಾಯಿಯ ದೇಹವನ್ನ ಕೊಡ್ತಾರೆ. ಆಯ್ತು 3 ಹೊತ್ತು ತಿನ್ಕೊಂಡಿರು. ಅಥವಾ ಹಂದಿಯ ದೇಹವನ್ನ ಕೊಡ್ತಾರೆ, ನಿನಗೆ ಯಾವ್ದು ವ್ಯತ್ಯಾಸ ಇಲ್ಲ ಅಲ್ವಾ, ಏನ್ ಕೊಟ್ರು ತಿಂತೀಯ ಅಲ್ವಾ, ನಿನಗೇನು ನಾಲೆಗೆ ಚಪಲ ಇದೆ, ಸರಿ ಆಯ್ತು ಹಂದಿಯಾಗಿ ಹುಟ್ಟಿದಾಗ ಹಂದಿಗೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಲ್ವಾ. ಅದಕ್ಕೆ ಪ್ರಸಾದನೂ ಒಂದೇ, ಮಲವೂ ಒಂದೇ ಅಂತ ಹೇಳ್ಬಿಟ್ಟು ನಮ್ಗೆ ಅಂತಹ ದೇಹವನ್ನ ಕೊಡ್ತಾರೆ. ಅಂದ್ರೆ ನಾವ್ ಯಾವ ರೀತಿಯಲ್ಲಿ ನಾವು ಬದುಕಿ ತೋರಿಸ್ತೀವೋ ಅಂತಹದೇ ದೇಹವನ್ನ ನಮ್ಗೆ ಭಗವಂತ ಕೊಡ್ತಾರೆ. ಭಗವಂತ ಆಕ್ಚುಲಿ ತುಂಬಾ ಕೃಪಾಳು, ನಾವು ಅದನ್ನ ತಪ್ಪಾಗಿ ತಿಳ್ಕೊತೀವಿ ಅಲ್ವಾ. ಯಾಕಂದ್ರೆ ನಮ್ಮ ಇಚ್ಛೆಗೆ ಅನುಗುಣವಾದ ದೇಹವನ್ನ ಅವರು ಕೊಡ್ತಾರೆ ಅಲ್ವಾ. ನನಗೆ ಮನುಷ್ಯ ಜನ್ಮ ಇದ್ದಾಗ ನಾನು ಪಕ್ಷಿ ತರ ಹಾರಾಡ್ಬೇಕು ಅಂತಂದ್ರೆ ನನ್ನ ದೇಹ ಅದಕ್ಕೆ ಹೊಂದೋದಿಲ್ಲ ಅಲ್ವಾ, ಪಕ್ಷಿಯಾಗಿ ಹಾರಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಭಗವಂತ ಏನ್ ಮಾಡ್ತಾರೆ, ನಿನ್ಗಿನ್ನ ಆತರ ಇಚ್ಛೆ ಇದ್ಯಾ, ಸರಿ ಆಯ್ತು ನಿನ್ಗೆ ಮುಂದಿನ ಜನ್ಮದಲ್ಲಿ ಪಕ್ಷಿಯಾಗಿ ಹಾರಾಡುವಂತಹ ದೇಹವನ್ನ ನಾನು ಕೊಡ್ತೀನಿ, ನಿನ್ನ ಇಚ್ಛೆನ ನಾನು ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ಭಗವಂತ ನಮ್ಮ ಇಚ್ಛೆಯನ್ನ ಅವರು ಪೂರೈಸ್ತಾ ಇದ್ದಾರೆ ಅಲ್ವಾ. ಅದಕ್ಕೋಸ್ಕರನೇ ನಮ್ಗೆ ಇವಾಗ ಯಾವ ಗುಣದಲ್ಲಿ ನಾವು ಯಾವ ಗುಣವನ್ನ ನಾವು ಹೊಂದ್ಕೊಂಡಿರ್ತೀವೋ, ಪಡ್ಕೊಂಡಿರ್ತೀವೋ, ನಾವು ಅಂತಹದೇ ಒಂದು ಗುಣದಲ್ಲಿ ನಾವು ಆರಾಧನೆಯನ್ನ ನಾವು ಮಾಡ್ತೀವಿ ಅಥವಾ ಪೂಜೆನ ನಾವು ಮಾಡ್ತೀವಿ, ಅಥವಾ ಅಂತಹದೇ ಶ್ರದ್ಧೆ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಕ್ತಿ ಸೇವೆಯ 9 ಹಂತಗಳನ್ನ ನಾವು ನೋಡ್ತಾ ಇದೀವಿ. ಸೊ ಆ 9 ಹಂತಗಳು ಯಾವ್ದು ಅಂತಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಹೀಗೆ ಮುಂದುವರ್ಕೊಂಡು ಹೋದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಜೀವನದ ಗುರಿ ಏನು ಅಂತಂದ್ರೆ ನಾವ್ ಇಷ್ಟಿಷ್ಟ ಅನ್ಕೊಂಡಿದ್ವಿ ಅಲ್ವಾ, ನಮ್ಗೆ ಒಂದು ದೊಡ್ಡ ಬಂಗ್ಲೆ ಬೇಕು ಅಥವಾ ಒಂದು ದೊಡ್ಡ ಮನೆ ಬೇಕು, ಬ್ಯಾಂಕ್ ಅಲ್ಲಿ ತುಂಬಾ ಬ್ಯಾಲೆನ್ಸ್ ಇರ್ಬೇಕು, ನನ್ ಮಕ್ಳೆಲ್ಲ ತುಂಬಾ ಸಂತೋಷವಾಗಿರ್ಬೇಕು, ಮರಿ ಮಕ್ಳು ಸಂತೋಷವಾಗಿರ್ಬೇಕು, ಹೆಚ್ಚು ಎಲ್ಲವನ್ನ ಕೂಡ ಹಾಕ್ಬೇಕು, ಸಂಗ್ರಹಿಸ್ಬೇಕು ಅನ್ನೋದೇ ನಮ್ಮ ಆಸೆ ಇತ್ತು ಅಲ್ವಾ. ಈಗ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಕೃಷ್ಣನ ಪ್ರೇಮವನ್ನ ಪಡೆಯೋದೇ ನಮ್ಮ ಜೀವನದ ಅಂತಿಮ ಗುರಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಸೊ ಆ ಅಂತಿಮ ಗುರಿ ಕೃಷ್ಣ ಪ್ರೇಮವನ್ನ ನಾವು ಪಡೀಲಿಕ್ಕೆ ನಾವು ಹಂತ ಹಂತವಾಗಿ ಮೇಲ್ಗಡೆ ಹೇರ್ತಾ ಹೋಗ್ಬೇಕಾಗತ್ತೆ. ಅದ್ರಲ್ಲಿ ಮೊದಲ ಮೆಟ್ಟಲೆ ಶ್ರದ್ಧೆ ಅಲ್ವಾ. ಶ್ರದ್ಧೆ ಇರ್ಲಿಲ್ಲ ಅಂತಂದ್ರೆ ನಾವು
ಮೇಲೆ ಮೇಲೆ ಅಂದ್ರೆ ಹಂತ ಹಂತವಾಗಿ ಮೇಲೆ ಏರ್ತಾ ನಾವು ಆ ಭಗವಂತನ ಪ್ರೇಮವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಶ್ರದ್ಧೆ ಇರ್ಬೇಕು. ನೋಡಿ, ನಿಮ್ಗೆಲ್ಲ ಶ್ರದ್ಧೆ ಇದೆ, ಅದಕ್ಕೋಸ್ಕರ ನೀವು ಇವಾಗ 17 ದಿನಗಳ ಕಾಲ ನೀವು ಈ ಭಗವದ್ಗೀತೆ ತರಗತಿಯನ್ನ ಅಟೆಂಡ್ ಮಾಡಿದ್ದೀರಾ ಅಲ್ವಾ. ನೋಡಿ, ಇವಾಗ ಎಷ್ಟೊಂದ್ ಜನ ಸ್ಟಾರ್ಟಿಂಗ್ ಅಲ್ಲಿ ಇದ್ರು, ಈಗ ಅವ್ರು ಯಾರೂ ಇಲ್ಲ ಅಲ್ವಾ. ಸೊ ಇವಾಗ ನಿಮ್ಗೆಲ್ಲ ಶ್ರದ್ಧೆ ಇರೋದಕ್ಕೋಸ್ಕರ ನೀವು ಇಲ್ಲಿ ಏನು ಶ್ರದ್ಧೆಯಿಂದ ಬರ್ತಾ ಇದ್ದೀರಾ, ಮತ್ತೆ ಭಾಗವಹಿಸ್ತಾ ಇದ್ದೀರಾ. ಇವಾಗ ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಭಕ್ತರ ಸಂಘ ನಡೀತಾ ಇದೆ ಅಲ್ವಾ. ಎಲ್ಲರೂ ಒಂದೇ ಮನಸ್ಥಿತಿಲಿ ಇರೋರೆಲ್ಲರೂ ನಾವ್ ಇಲ್ಲಿದೀವಿ. ಈಗ ನಾವಿಲ್ಲಿ ಸೇರ್ಕೊಂಡು ಮಾಡ್ತಾ ಇರೋದಾದ್ರೆ ಏನು, ನಾವೇನಾದ್ರೂ ಹರಟೆ ಹೊಡಿತಾ ಇದೀವಾ, ನೀನ್ ಏನ್ ಡ್ರೆಸ್ ತಗೊಂಡೆ, ಏನ್ ಬಂಗಾರ ತಗೊಂಡೆ, ಅಥವಾ ಇನ್ನೆಲ್ಲೋ ಹೋಗಿದ್ಯಾ, ಆ ತರ ಯಾವ ಸಿನಿಮಾ ನೋಡ್ದೆ, ಯಾವ ಸೀರಿಯಲ್ ನೋಡ್ದೆ, ಆ ತರದೇನು ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಿರೋದಿಲ್ಲಿ ಭಜನ ಕ್ರಿಯಾ, ಭಗವಂತನ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಈ ತರ ಎಲ್ಲ ಮಾಡ್ತಾ ಇದ್ರೆ ನಮ್ಗೆ ಏನಾಗುತ್ತೆ, ಈ ತರ ಭಜನ ಕ್ರಿಯೆ, ಭಕ್ತರ ಸಂಘದಲ್ಲಿ ಭಜನ ಕ್ರಿಯೆ ಮಾಡ್ತಾ ಇದ್ರೆ ಅನರ್ಥ ನಿವೃತ್ತಿ ಆಗುತ್ತೆ. ಅಂದ್ರೆ ನಮ್ಮ ಹೃದಯದಲ್ಲಿರುವಂತಹ ಆ ಕಲ್ಮಶ ಎಲ್ಲ ಹೋಗುತ್ತೆ. ಇವಾಗ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನಮ್ಮನ್ನ ಈ ದೇಹದಿಂದ ಗುರುತಿಸ್ಕೊಂಡಿದೀವಿ ಅಲ್ವಾ. ನಾವು ಆತ್ಮ. ನೋಡಿ, ನಮ್ಗೆ ಇಷ್ಟು ವರ್ಷ ಓದಿದೀವಿ, ಯಾರು ನಮ್ಗೆ ಹೇಳ್ಕೊಡ್ಲಿಲ್ಲ ಅಲ್ವಾ. ನಾವು ಇಷ್ಟು ದಿವಸ ಎಂತಹ ಒಂದು ಮಾಯೆಯಲ್ಲಿ ಬದುಕ್ತಾ ಇದೀವಿ, ಅಜ್ಞಾನದಲ್ಲಿ ಬದುಕಿದೀವಿ. ನಮ್ಮನ್ನ ನಾವ್ ಯಾರಂತಾನೆ ಅರ್ಥ ಮಾಡ್ಕೊಂಡಲ್ಲೇ ನಾವು ಬದುಕಿದೀವಿ ಅಲ್ವಾ. ಮತ್ತೆ ನಾವು ಒಡೆಯರಾಗ್ಬೇಕು ಅಂತ ಇಚ್ಛೆ ಪಡ್ತಾ ಇದೀವಿ, ಆದ್ರೆ ನಮ್ಮ ನಿಜ ಸ್ಥಿತಿ ಏನು ಅಂತ ನಾವು ತಿಳ್ಕೊಂಡ್ವಿ. ನಾವ್ ಯಾವಾಗ್ಲೂ ಕೃಷ್ಣನ ನಿತ್ಯ ಸೇವಕರು ಅಲ್ವಾ. ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ. ಅದನ್ನ ನಮ್ಗೆ ಈಗ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಗೆ ಅರ್ಥ ಆಗಿರೋದು. ಸೊ ಇವಾಗ ನಮ್ಗೆ ಇವಾಗ ಏನಾಗಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಇದೆ ನಮ್ಮ ಹೃದಯದಲ್ಲಿ. ಅದಕ್ಕೆ ನಮ್ಗೆ ಈ ಕೃಷ್ಣನ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಆ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ನಮ್ಗೆ ಒಪ್ಕೊಳ್ಲಿಕ್ಕೆ ಇಷ್ಟ ಆಗ್ತಿಲ್ಲ. ನಮ್ಗೆ ಕೃಷ್ಣ ಒಡೆಯ, ನೀನು ಸೇವಕ ಅಂದ್ರೆ ನಾನ್ ಸೇವಕನ, ನನಗ್ ಸೇವಕ, ಅದೆಲ್ಲ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಹಾಗೆ ಅಲ್ವಾ, ಒಡೆಯನಾಗಿರ್ಬೇಕು, ನನ್ನ ಮಾತನ್ನೇ ಎಲ್ಲರೂ ಕೇಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಸೊ ಆ ಎಲ್ಲ ಅನರ್ಥಗಳೆಲ್ಲಾನು ಹೊರಟೋಗುತ್ತೆ ನಾವ್ ಈ ಭಜನೆಯನ್ನ ಮಾಡ್ತಾ, ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ 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 ನಮ್ಮ ಹೃದಯದಲ್ಲಿರುವ ಆ ಕಲ್ಮಶ ಎಲ್ಲ ಹೊರಟೋದಾಗ ಪರಿಶುದ್ಧವಾಗುತ್ತೆ. ಈಗ ಶುಭ್ರವಾದ ಕನ್ನಡಿಯಲ್ಲಿ ನಾವು ನೋಡ್ಕೊಂಡಾಗ ನಮ್ಮ ಮುಖ ಹೇಗೆ ನೀಟಾಗಿ ಗೊತ್ತಾಗುತ್ತೋ, ಅದೇ ತರನೇ ನಮ್ಮ ಮನಸ್ಸು ಶುಭ್ರವಾದಾಗ, ಪರಿಶುದ್ಧವಾದಾಗ ನಮ್ಗೆ ಆ ಭಗವಂತನ ಆ ಸರ್ವೋಚ್ಚ ಸ್ಥಾನ ಅರ್ಥ ಆಗುತ್ತೆ. ಹೌದು, ಭಗವಂತ ದೇವೋತ್ತಮ ಪರಮ ಪುರುಷ, ಅವನ ಅನುಗ್ರಹದಿಂದನೇ ನಾವು ಜೀವನವನ್ನ ನಾವು ಮಾಡ್ತಾ ಇರೋದು ಅಲ್ವಾ. ನಾವ್ ಎಂತಹ ಒಡೆಯರಾಗ್ಲಿಕ್ಕೆ ಸಾಧ್ಯ ಅಲ್ವಾ. ನೋಡಿ, ನನಗೆ ನನ್ನ ಈ ನಿದ್ದೆಯನ್ನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಹೊಟ್ಟೆ ಹಸುವನ್ನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ 1, 2 ಬಂದ್ರೆ ಒಂದು ಕ್ಷಣನೂ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವ್ ಏನನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ? ನಾವ್ ದೇವ್ರಾಗ್ಲಿಕ್ಕೆ ಸಾಧ್ಯನಾ? ಇಲ್ವೇ ಇಲ್ಲ. ನಾವು ನಮ್ಮ ಸ್ಥಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ನಿಷ್ಠೆ ಬರುತ್ತೆ. ನಿಷ್ಠೆ ಬಂದಾಗ ಯಾರನ್ನ ಅಲಗಾಡಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ಕೊತ್ತಂಬರಿ ಗಿಡ ಇದ್ರೆ ಏನಾಗುತ್ತೆ, ಆರಾಮಾಗಿ ನಾವು ಅದನ್ನ ಎತ್ತಿಡ್ಬೋದು ಅಲ್ವಾ, ಅದನ್ನ ಕಿತ್ತು ಬಿಡ್ಬೋದು ನಮ್ಗೆ. ಯಾಕಂದ್ರೆ ಅದಕ್ಕೆ ತುಂಬಾ ಗಟ್ಟಿಯಾಗಿ ಅದು ಬೇರೂರಿಲ್ಲ, ಅದರ ಬೇರುಗಳು ನೆಲಕ್ಕೆ ಗಟ್ಟಿಯಾಗಿ ಅದು ಊರಿಲ್ಲ. ಆದ್ರೆ ಇವಾಗ ಮಾವಿನ ಮರ ದೊಡ್ಡದಾಗಿ ಬೆಳೆದಾಗ ನಾವು ಅದನ್ನ ಕೀಳ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ. ಅದಕ್ಕೆಂದ್ರೆ ಗಟ್ಟಿಯಾಗಿ ಅದು ಅದರ ಬೇರು ತಳ ಊರಿದೆ. ಅದೇ ತರನೇ ನಮ್ಗೆ ಭಗವಂತನಲ್ಲಿ ಆ ಭಕ್ತಿ ಬಂದಾಗ ನಮ್ಮನ್ನ ಯಾರು ಅಲಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಏನೇ ಹೇಳಿದ್ರು ಇಲ್ಲ, ನಾವು ಸರಿಯಾದ ಮಾರ್ಗದಲ್ಲಿದ್ದೀವಿ, ನಾನು ಭಗವಂತನ ಭಕ್ತಿನ ನಾನು ಮಾಡ್ಬೇಕು, ಈ ಮನುಷ್ಯ ಜೀವನವನ್ನ ನಾನು ಉದ್ಧಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ಅದಾದ್ಮೇಲೆ ಏನಾಗುತ್ತೆ, ರುಚಿ ಬರುತ್ತೆ ನಮ್ಗೆ. ಈಗ ರುಚಿ ಇಲ್ಲ, ನಾವು ಸುಮ್ನೆ ಬರ್ತಾ ಇದೀವಿ. ಯಾರೋ ಹೇಳಿದ್ರು ಭಗವದ್ಗೀತೆ ಒಳ್ಳೇದಂತೆ, ನಾವು ನಮ್ಮ ಜೀವನದಲ್ಲಿ ನಾವು ಕೇಳ್ಬೇಕಂತೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಬರ್ತಾ ಇದೀವಿ. ಆದ್ರೆ ನಾವ್ ಇವಾಗ ನಮ್ಮಲ್ಲಿ ಇರೋ ಅನರ್ಥಗಳೆಲ್ಲ ಹೋದಾಗ, ನಮ್ಗೆ ನಿಷ್ಠೆ ಬಂದಾಗ ನಮ್ಗೆ ರುಚಿ ಬರುತ್ತೆ. ನಾವೇ ಕೇಳ್ತೀವಿ, ಮಾತಾಜಿ, ಪ್ರಭುಜಿ, ಏನಾದ್ರು ನಾನು ತಿಳ್ಕೊಬೇಕಾ, ಏನಾದ್ರು ಮಾಡ್ಬೇಕಾ, ನಾನು ಏಕಾದಶಿ ವ್ರತ ಮಾಡ್ಬೇಕಾ, ನಾನು ಎಷ್ಟ್ ಸತಿ ರೌಂಡ್ ಚಾಂಟ್ ಮಾಡ್ಬೇಕಾದ್ರೆ ಇನ್ನ ಹೇಗ್ ಚಾಂಟ್ ಮಾಡ್ಬೇಕು, ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ಹೇಳ್ಬಿಟ್ಟು ನಾವೇ ಕೇಳಲಿಕ್ಕೆ ನಾವು ಶುರು ಮಾಡ್ತೀವಿ. ನಮ್ಗೆ ಅದರ ರುಚಿ ಸಿಗುತ್ತೆ, ಮತ್ತೆ ಆಸಕ್ತಿ ಬರುತ್ತೆ. ಇವಾಗ ಅಲಾರಾಮ್ ಇಟ್ಕೊಂಡು ನಾವ್ ಎದ್ದೊಳ್ಬೇಕು, ಏನಾದ್ರೂ ಒಂದು 4:15 ಗಂಟೆಗೆ ಮಂಗಳಾರತಿಗೆ ಎದ್ದೊಳ್ಬೇಕು ಅಂತಂದ್ರೆ, ಆಮೇಲೆ ನಮ್ಗೆನೆ ನಾವೇ ಎಚ್ಚರಗೊಳ್ತೀವಿ. ಅದಾದ್ಮೇಲೆ ಭಾವ, ಇವಾಗ ಏನು ಅಂದ್ರೆ ಯಾಂತ್ರಿಕವಾಗಿ ಮಾಡ್ತಾ ಇದೀವಿ. ಇದೇನೋ ಕೃಷ್ಣನಂತೆ, ಕೃಷ್ಣನ್ ಮೇಲೆ ಪ್ರೇಮ ಬೆಳೆಸ್ಕೋಬೇಕಂತೆ, ಕೃಷ್ಣನ್ ಬಗ್ಗೆನೆ 3 ಹೊತ್ತು ಯೋಚನೆ ಮಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ನಾವ್ ಯಾಂತ್ರಿಕವಾಗಿ ಮಾಡ್ತಾ ಇದೀವಿ. ಆಮೇಲೆ ನಮ್ಗೆ ಎಲ್ಲ ಅನರ್ಥಗಳೆಲ್ಲ ಹೋದ್ಮೇಲೆ ನಮ್ಗೆ ಆ ಭಾವದಲ್ಲಿ, ಇವಾಗ ನಮ್ಮ ಮಗುವನ್ನ ನಾವ್ ಹೇಗೆ ಒಳಗಿಂದ ನಾವ್ ಹೇಗೆ ಪ್ರೀತಿಸ್ತೀವಿ, ಅದೇ ತರನೇ ಆ ಭಗವಂತನ ಮೇಲೂ ಸಹ ಈ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೀವಿ ಅದೆಲ್ಲನೂ ಸಹ ನಾವು ಆ ಭಾವನೆಯಿಂದ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅದಾದ್ಮೇಲೆ ಅಂತಿಮವಾಗಿ ನಮ್ಗೆ ಆ ಕೃಷ್ಣನಲ್ಲಿ ಪ್ರೇಮ ಮೂಡುತ್ತೆ. ಸೊ ಕೃಷ್ಣನಲ್ಲಿ ಪ್ರೇಮ ಮೂಡಿದಾಗ ಅದು ಯಾವಾಗ್ಲೂ ಒನ್ ವೇ ಅಂತೀವಲ್ಲ, ಒನ್ ವೇ ಆಗೋದಿಲ್ಲ. ಅಂದ್ರೆ ಬರೀ ನಾನ್ ಮಾತ್ರ ಪ್ರೀತಿಸೋದು, ಕೃಷ್ಣ ಸುಮ್ಮನೆ ಇರೋದು ಇಲ್ಲ. ಕೃಷ್ಣನು ಸಹ ನಮ್ಗೆ ಪ್ರತಿಯಾಗಿ ಅದನ್ನ ಅವರು ಸಹ ಪ್ರೀತಿಸ್ತಾರೆ, ನಮ್ಮ ಪ್ರೀತಿಗೆ ಅವ್ರು ಸ್ಪಂದನೆ ಮಾಡ್ತಾರೆ. ನನಗೆ ಭಗವಂತನ ಜೊತೆ ಯಾವ ಒಂದು ಭಾವದಲ್ಲಿ ಇರ್ಬೇಕು ಅಂತ ಇಚ್ಛೆ ಇದೆಯೋ ಅಂತಹ ಭಾವದಲ್ಲಿ ನಾನು ಇರಬಹುದು. ಸೊ ಇವಾಗಾದ್ರೆ 5 ರಸಗಳನ್ನ ಹೇಳ್ತಾರೆ. ನಾವು ಭಗವಂತನ ಜೊತೆ ಶಾಂತ ರಸದಲ್ಲಿ ಇರಬಹುದು, ಅಥವಾ ದಾಸ್ಯ ರಸ. ನಾವು ನೋಡಿದ್ವಲ್ವಾ, ಹನುಮಂತ ಮತ್ತೆ ಶ್ರೀರಾಮಚಂದ್ರ ಹೇಗಿದ್ದಾರೆ,
ಅವರು ಅಲ್ಲಿ ದಾಸ್ಯ ರಸ ಇದೆಯಲ್ಲ ಆ ತರ. ಮತ್ತೆ ಸಖ್ಯ ರಸ, ನಾವು ಕೃಷ್ಣ ಮತ್ತೆ ಅರ್ಜುನನ ಮಧ್ಯೆ ನೋಡಿದೀವಲ್ವಾ ಅಂತಹ ರಸ ಸಖ್ಯ ರಸ. ಇಲ್ಲ ಅಂತಂತಂದ್ರೆ ವಾತ್ಸಲ್ಯ ರಸ, ಕೃಷ್ಣ ಮತ್ತೆ ಯಶೋದಮಯ್ಯ, ಕೃಷ್ಣ ಮತ್ತೆ ನಂದ ಮಹಾರಾಜ ಅವ್ರ ಮಧ್ಯೆ ಇರುವಂತಹ ರಸ ಅಥವಾ ಅದು ವಾತ್ಸಲ್ಯ ರಸ. ಮತ್ತೆ ಎಲ್ಲದಕ್ಕಿಂತ ಉನ್ನತವಾದ ರಸ ಮಾಧುರ್ಯ ರಸ. ಸೊ ಮಾಧುರ್ಯ ರಸದಲ್ಲಿ ನಾವು ಕೃಷ್ಣ ಮತ್ತೆ ರುಕ್ಮಿಣಿ ಮಧ್ಯೆ ಇರೋದು, ಅಥವಾ ಕೃಷ್ಣ ಮತ್ತೆ ಗೋಪಿಕಾಸ್ತ್ರೀಯರು, ಕೃಷ್ಣ ಮತ್ತೆ ರಾಧನ ನಡುವೆ ಇರೋದು ಎಲ್ಲದಕ್ಕಿಂತ ಉನ್ನತವಾದ ರಸ. ಆತರ ಯಾವುದೇ ಒಂದು ರಸದಲ್ಲಿ ಇರ್ಲಿಕ್ಕೆ ನಮ್ಗೆ ಭಗವಂತ ಅವರು ಅನುವು ಮಾಡ್ಕೊಡ್ತಾರೆ. ಬೇರೆ ಇನ್ಯಾರಿಗೂ ಸಾಧ್ಯ ಇಲ್ಲ, ಕೃಷ್ಣನಿಗೆ ಮಾತ್ರನೇ ಸಾಧ್ಯ. ನೋಡಿ, ನಾವು ಆ ಉನ್ನತ ರಸ ಅಂದ್ರೆ ನಾವು ಭಗವಂತನನ್ನು ಸಹ ನಾವು ಗಂಡನನ್ನಾಗಿ ಪಡಿಬಹುದು, ನಾವು ಭಗವಂತನಿಗೆ ಪ್ರೇಯಸಿ ಆಗ್ಬೋದು. ಅಥವಾ ಅದನ್ನ ನಮ್ಗೆ ಅಂದ್ರೆ ನಮ್ಗೆ ಊಹೆ ಮಾಡ್ಕೊಳ್ಬೇಕು ಸಾಧ್ಯ ಇಲ್ಲ. ಆದ್ರೆ ಭಗವಂತ ಅದಕ್ಕೆ ಅನುವು ಮಾಡ್ಕೊಡ್ತಾನೆ. ಭಗವಂತನಿಗೆ ಮಾತ್ರನೇ ಸಾಧ್ಯ. ನಮ್ಗೆ ಯಾವ ಭಾವನೆಯಲ್ಲಿ ನಮ್ಗೆ ಭಗವಂತನ ಜೊತೆ ನಾವು ಒಂದು ಏನು ಬಾಂಧವ್ಯವನ್ನ ಇಟ್ಕೋಬೇಕು ಅಂತ ನಾವು ಇಚ್ಛೆ ಪಡ್ತೀವೋ ಅದು ಭಗವಂತ ಅದಕ್ಕೆ ಒಪ್ಪಿಗೆನ ಕೊಡ್ತಾರೆ. ಆದ್ರೆ ನಾವು ಆ ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಈ ಭಗವಂತನ ನಮ್ಮ ಜೀವನದ ಉನ್ನತ ಗುರಿ ಆ ಪ್ರೇಮ, ಭಗವಂತನ ಪ್ರೇಮವನ್ನ ಪಡೆಯೋದು. ಅದು ಶುರುವಾಗದೆ ಶ್ರದ್ಧೆಯಿಂದ. ಅದಕ್ಕೆ ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯವಾಗಿರೋದು. ಸೊ ನಿಮ್ಗೆಲ್ಲರಿಗೂ ಸಹ ಶ್ರದ್ಧೆ ಇದೆ. ಇದೇ ಶ್ರದ್ಧೆ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ನೀವು ಲೆವೆಲ್ 2 ಲೆವೆಲ್ 3 ಅದೇ ತರ ನೀವು ಮುಂದುವರ್ಕೊಂಡು ಸೊ ನೀವು ಈ ಭಗವಂತನ ಜ್ಞಾನವನ್ನ ಪಡ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕೆ ನೀವು ನೋಡಿದ್ರಿ ಅಲ್ವಾ 7ನೇ ಅಧ್ಯಾಯ ಭಗವದ್ ಜ್ಞಾನ, ಭಗವಂತನ ಜ್ಞಾನ. ಅದಾದ್ಮೇಲೆ ಜ್ಞಾನ ವಿಜ್ಞಾನ ಯೋಗವನ್ನ ನಮಗೆ ತಿಳಿಸಿಕೊಟ್ರು. ಬರೇ ಜ್ಞಾನವನ್ನೇ ನಾವು ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವಾಗಷ್ಟೇ ನಮ್ಗೆ ಅದರ ಉಪಯೋಗ ಆಗೋದು. ಇಲ್ಲಾಂದ್ರೆ ಬರೇ ನಾವು ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ರೆ ಅದರ ಉಪಯೋಗ ನಮ್ಗೆ ಸಿಗೋದಿಲ್ಲ. ಸೊ ಅದಕ್ಕೆ ನಮ್ಗೆ ಇವಾಗ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾರೆ, ಈ 3 ಗುಣದಲ್ಲಿರೋರ ಸ್ವಭಾವಗಳನ್ನೇ ನಮ್ಗೆ ಈ 17ನೇ ಅಧ್ಯಾಯದಲ್ಲಿ ಮತ್ತೆ 18ನೇ ಅಧ್ಯಾಯದಲ್ಲೂ ಸಹ ಅದನ್ನೇ ತಿಳಿಸ್ತಾ ಹೋಗ್ತಾರೆ ಕೃಷ್ಣ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತ ಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಹ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನ ಪೂಜಿಸುತ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನ ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸತ್ವಗುಣದವರು ಯಾರನ್ನ ಪೂಜಿಸ್ತಾರೆ? ಅವರು ದೇವತೆಗಳನ್ನ ಪೂಜಿಸ್ತಾರೆ. ಅದೇ ರಾಜಸ ಸ್ವಭಾವದವರು ಯಾರನ್ನ ಪೂಜಿಸ್ತಾರೆ? ರಾಕ್ಷಸರನ್ನ ಪೂಜಿಸ್ತಾರೆ. ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ ಏನು ಅಂತಂದ್ರೆ, ಆ ಸೆಕೆಂಡ್ ವರ್ಲ್ಡ್ ವಾರ್ ಆ ವಿಶ್ವ ಯುದ್ಧ ಸಮಯದಲ್ಲಿ ಆ ಹಿಟ್ಲರ್ ಇದ್ನಲ್ಲ, ಆ ಹಿಟ್ಲರ್ ಆ ಯುದ್ಧವನ್ನ ಘೋಷಣೆ ಮಾಡಿದಾಗ ಆ ಕಲ್ಕತ್ತಾ ನಗರದಲ್ಲಿ ಒಬ್ಬ ಉದ್ಯಮಿಗೆ ತುಂಬಾ ಲಾಭ ಬರುತ್ತೆ. ಅದಕ್ಕೋಸ್ಕರ ಅವನು ಹಿಟ್ಲರನ್ನ ದೇವರ ಸಮಾನ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾನೆ. ಅಂದ್ರೆ ಈ ತರ ಮನುಷ್ಯರನ್ನು ಸಹ ಪೂಜೆ ಮಾಡ್ತಾರೆ. ಇವಾಗ ನಾವು ನೋಡಿದ್ವಲ್ಲ, ನಮ್ಮ ಜೀವನದಲ್ಲಿ ಯಾರಾದ್ರೂ ತುಂಬಾ ನಮ್ಗೆ ಸಹಾಯ ಮಾಡಿದ್ರೆ ನಾವೇನ್ ಹೇಳ್ತೀವಿ? ದೇವ್ರ ತರ ನೀವು ನಾವ್ ಬೆಳಗ್ಗೆ ಇದ್ರೆ ನಿನ್ನನ್ನೇ ನಾವು ಜ್ಞಾಪಿಸ್ಕೊಳೋದು ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ. ಅಂತಂದ್ರೆ ಇಲ್ಲಿ ಅಂದ್ರೆ ಹಂಗಂದ್ ಮಾತ್ರಕ್ಕೆ ಯಾರಾದ್ರೂ ನಮ್ಗೆ ಸಹಾಯ ಮಾಡಿರೋರ್ಗೆ ನಾವ್ ಅವ್ರನ್ನ ಜ್ಞಾಪಿಸ್ಕೋಬಾರ್ದು ಅಂತ ಅಲ್ಲ, ಬಟ್ ಅವ್ರನ್ನ ದೇವರ ಸಮಾನವಾಗಿ ಪೂಜಿಸ್ತಾರೆ. ಅಂತಹ ಅವರ ಮನಸ್ಥಿತಿ ಅಂದ್ರೆ ಅದು ರಜೋಗುಣವನ್ನ ತೋರಿಸುತ್ತೆ, ಅವರು ರಜೋಗುಣದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಭೂತ ಪ್ರೇತಗಳನ್ನ ತಾಮಸ ಗುಣದಲ್ಲಿರೋರು ಪೂಜೆ ಮಾಡ್ತಾರೆ. ನಾವು ನೋಡಿದೀವಲ್ವಾ, ಹಳ್ಳಿಗಳಲ್ಲೆಲ್ಲರೂ ಸಹ ಅದ್ಯಾವುದೋ ಒಂದು ಮರದಲ್ಲಿ, ಆ ಹುಣಸೆ ಮರದಲ್ಲಿ ದೆವ್ವ ಇದೆ ಅಂತಂದ್ರೆ ಅಲ್ಲಿಗೆ ಹೋಗಿ ಅವರು ಪೂಜೆ ಮಾಡ್ತಾರೆ ಅಲ್ವಾ, ಅದಕ್ಕೆ ಪ್ರದಕ್ಷಿಣೆ ಎಲ್ಲ ಮಾಡ್ತಾರೆ. ಸೊ ಇವಾಗ ಇಲ್ಲಿ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ, ಇದಕ್ಕಿಂತ ಮುಂಚೆನೂ ಸಹ ನಾವು ಅರ್ಥ ಮಾಡ್ಕೊಂಡಿದೀವಿ, ದೇವತೆಗಳ ಆರಾಧನೆ ಮತ್ತೆ ವಿಷ್ಣುವಿನ ಆರಾಧನೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು. ದೇವತೆಗಳ ಆರಾಧನೆ ಅಂದ್ರೆ ಆ ವಿಷ್ಣುವನ್ನ ಹೊರತುಪಡಿಸಿ ಕೃಷ್ಣ ಮತ್ತೆ ವಿಷ್ಣು ಒಂದೇ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಆ ವಿಷ್ಣುವಿನ ಆರಾಧನೆಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದು ದೇವತೆಗಳ ಆರಾಧನೆಯನ್ನ ಮಾಡಿದ್ರೆ ಅದರ ಫಲ ಅದು ಶಾಶ್ವತವಾಗಿರೋದಿಲ್ಲ ಅಲ್ವಾ. ಸೊ ಅದೇ ವಿಷ್ಣುವನ್ನ ನಾವು ಪೂಜೆ ಮಾಡಿದ್ರೆ ಮಾತ್ರನೇ ನಮ್ಗೆ ಶಾಶ್ವತ ಫಲ ಸಿಗೋದು. ನೋಡಿ, ಇವಾಗ ನಮ್ಗೆ ಸತ್ವಗುಣದವರು ಹೌದು, ಅವರು ತುಂಬಾ ಶ್ರೇಷ್ಠರು ಅಂತ ನಮ್ಗೆ ಅನ್ಸುತ್ತೆ, ಅವ್ರು ದೇವತೆಗಳನ್ನ ಪೂಜಿಸ್ತಾರೆ ಅಂತ. ಆದ್ರೆ ಅದರ ಫಲ ಅದು ಶಾಶ್ವತವಾದದ್ದಲ್ಲ. ಇವಾಗ ನಾವಿಲ್ಲಿ ಒಂದು ಚಿಕ್ಕ ಕಥೆಯನ್ನ ನಾವು ತಿಳ್ಕೋಬೇಕು ಅಂತಂದ್ರೆ, ಒಬ್ಬ ಕಾಳಿಕಾ ಮಾತೆಯನ್ನ ಪೂಜಿಸ್ತಿರೋಂತಹ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ, ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರ್ತಾನೆ. ಕಾಳಿಕಾ ದೇವಿಗೆ ತುಂಬಾ ಪ್ರಸನ್ನಳಾಗಿ ಅವಳು ಒಂದ್ಸತಿ ಪ್ರತ್ಯಕ್ಷಳಾಗಿ ಏನಾದ್ರೂ ವರ ಬೇಕಾ ಕೇಳ್ಕೊ ಅಂತ ಹೇಳಿದಾಗ ಆ ಬ್ರಾಹ್ಮಣ ಕೇಳ್ತಾನೆ, ನನಗೆ ಯಾವುದೇ ಒಂದು ವರ ಬೇಡ ತಾಯಿ, ನನಗೆ ನೀನು ಮುಕ್ತಿಯನ್ನ ಕೊಡು, ನನಗೆ ಈ ಜನ್ಮ ಸಾಕಾಗಿ ಹೋಗ್ಬಿಟ್ಟಿದೆ, ನನಗೆ ಮುಕ್ತಿಯನ್ನ ಪ್ರಸಾದಿಸು ಅಂತ ಹೇಳಿದಾಗ ಆಗ ಕಾಳಿಕಾ ಮಾತೆ ಹೇಳ್ತಾಳೆ, ನನಗೆ ಮುಕ್ತಿಯನ್ನ ಕೊಡುವಂತ ಶಕ್ತಿ ಇಲ್ಲ ಅಂತ ಹೇಳಿದಾಗ ಅವನಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಇಡೀ ಜೀವನವನ್ನ ನಾನು ನಿನ್ನ ಶ್ರದ್ಧೆಯಿಂದ ಪೂಜೆ ಮಾಡಿರೋದೇ ಅದೊಂದೇ ವಿಷಯಕ್ಕೋಸ್ಕರ, ನನಗೆ ಈ ದೇಹ ಮತ್ತೆ ಸಾಕು, ನನಗೆ ಮತ್ತೆ ಮತ್ತೆ ಹುಟ್ಟೋದು ಬೇಕಾಗಿಲ್ಲ, ಮುಕ್ತಿಯನ್ನ ಕೊಡು ಅಂತ ಹೇಳಿದಾಗ ಕಾಳಿಕಾ ಮಾತೆ ಹೇಳ್ತಾಳೆ, ಮುಕ್ತಿದಾತ ಮುಕುಂದ, ಅದನ್ನ ಮುಕ್ತಿಯನ್ನ ಕೊಡ್ಲಿಕ್ಕೆ ಮುಕುಂದನಿಗೆ ಮಾತ್ರ ಸಾಧ್ಯ, ನನ್ನ ಕೈಲಿ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿನ್ಗೆ ಏನನ್ನ ವರವನ್ನ ಕೊಡ್ಬೋದು ಅಂತಂದ್ರೆ, ನಿನಗೆ ಮುಂದಿನ ಜನ್ಮದಲ್ಲಿ ನೀನು ವಿಷ್ಣುವಿನ ಭಕ್ತನಾಗುಟ್ಟು, ಆಗ ನೀನು ನಿನ್ಗೆ ಏನ್ ಇಚ್ಛೆ ಇದೆ ಅದು ಪೂರೈಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ
ನಮ್ಗೆ ಇವಾಗ ಆರಾಧನೆಯಲ್ಲೇನೆ ತುಂಬಾ ಶ್ರೇಷ್ಠವಾದ ಆರಾಧನೆ ವಿಷ್ಣುವಿನ ಆರಾಧನೆ. ಅಂದ್ರೆ ಶಿವನ ಹೇಳೋ ತರನೇ ಆರಾಧನಾನಾಂ ಸರ್ವೇಶಾಂ ವಿಷ್ಣೋರ್ ಆರಾಧನಂ ಪರಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆರಾಧನೆಗಳಲ್ಲೇ ವಿಷ್ಣುವಿನ ಆರಾಧನೆ ಪರಮಂ, ಅದು ಉನ್ನತವಾದದ್ದು. ಅದಕ್ಕಿಂತ ಉನ್ನತವಾದದ್ದು ವಿಷ್ಣುವಿನ ಭಕ್ತರನ್ನ ಆರಾಧನೆ ಮಾಡೋದು ಅಂತ ಹೇಳ್ಬಿಟ್ಟು ಪಾರ್ವತಿ ಮಾತೆಗೆ ಶಿವ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಉನ್ನತವಾದ ಆರಾಧನೆ ಅಂತಂದ್ರೆ ವಿಷ್ಣುವಿನ ಆರಾಧನೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ಬೇರೆ ಬೇರೆ ಆರಾಧನೆಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಅದರ ಫಲಗಳನ್ನು ಹೇಳ್ತಾ ಹೋಗ್ತಾರೆ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ತಪೋ ಜನಾಃ ದಂಭ ಅಹಂಕಾರ ಸಂಯುಕ್ತಾಃ ಕಾಮರಾಗ ಫಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾ ಅಸುರ ನಿಶ್ಚಯಾನ್. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನ ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂತಹವರು ನಿಶ್ಚಯವಾಗಿ ಅಸುರರು ಅಂತ ಹೇಳ್ತಾರೆ. ನೋಡಿ, ಇವಾಗ ಇಲ್ಲಿ ಅಸುರರು ನಾವು 16ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಅಸುರರು ಮನಸ್ಸು ಇಚ್ಛೆ ವರ್ತನೆ ಮಾಡ್ತಾರೆ. ಅವ್ರಿಗೆ ದೇವ್ರಿದ್ದಾನೆ ಅಂತಾನೆ ಅವರು ನಂಬೋದಿಲ್ಲ ಅಲ್ವಾ. ಸೊ ಈ ಪ್ರಪಂಚ ಎಲ್ಲ ಸೃಷ್ಟಿಯಾಗಿರೋದು ಆಕಸ್ಮಿಕವಾಗಿ ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಎಲ್ಲವೂ ಸಹ ಅದು ಕಾಮದ ಮೇಲೆನೆ ಅವಲಂಬಿತವಾಗಿದೆ ಅಂತ ಯೋಚನೆ ಮಾಡ್ತಾರೆ. ನೋಡಿ, ಅದೇ ತರ ಈ ತಾಮಸ ಗುಣದಲ್ಲಿರೋರು ಅಥವಾ ಈ ಅಸುರರು ಯಾವ ತರ ಯೋಚನೆ ಮಾಡ್ತಾರೆ, ಎಂತಹ ಒಂದು ಕೆಲಸಗಳನ್ನ ಮಾಡ್ತಾರೆ ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳಿರೋದಿಲ್ಲ. ನೋಡಿ, ಈ ತರ ನಮ್ಮ ದೇಹವನ್ನ ದಂಡಿಸಿ ಅಂತ ಯಾರು ಹೇಳಿಲ್ಲ. ನೋಡಿ, ತಲೆಯನ್ನ ಅವರು ಭೂಮಿಯಲ್ಲಿ ಉದುಕಿಸಿ ಇಟ್ಕೊಂಡಿದ್ದಾರೆ ಅಲ್ವಾ. ಮತ್ತೆ ಅದೇ ತರ ನಾವು ಹಿರಣ್ಯಕಶಿಪುವನ್ನ ನೋಡಿದ್ವಿ. ಅವನು ಯಾವ ತರ ತಪಸ್ಸನ್ನ ಮಾಡ್ತಾನೆ, ಘೋರ ತಪಸ್ಸು ಅಂತಂದ್ರೆ ತನ್ನ ದೇಹವನ್ನೆಲ್ಲ ಆ ಗೆದ್ದಲುಗಳು ತಿನ್ಬಿಡುತ್ತೆ. ಬರೇ ಅವನು ಬ್ರಹ್ಮ ಪ್ರತ್ಯಕ್ಷ ಆದಾಗ ಬರೇ ಅವನು ಏನು ಅಸ್ಥಿ ಪಂಜರದಲ್ಲಿ ಇರ್ತಾನೆ ಅವನು. ಅಂದ್ರೆ ಇಂತಹದನ್ನೆಲ್ಲ ಯಾವುದೇ ಒಂದು ಶಾಸ್ತ್ರದಲ್ಲಿ ಹೇಳಿಲ್ಲ ಅಲ್ವಾ. ನಾವು ಅಕಸ್ಮಾತ್ ಯಜ್ಞವನ್ನ ಮಾಡ್ಲೇಬೇಕಂದ್ರೆ ವಿಷ್ಣುವಿನ ಸಂತೋಷಕ್ಕೋಸ್ಕರ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಈ ತರ ತಪಸ್ಸನ್ನೆಲ್ಲ ಮಾಡಿದ್ರೆ ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ತಮ್ಮನ್ನ ಹಿಂಸೆ ಮಾಡ್ಕೋತಾ ಇದ್ದಾರೆ. ಮತ್ತೆ ಅವರ ದೇಹದಲ್ಲಿ ವಾಸ ಮಾಡ್ತಾ ಇರುವಂತಹ ಪರಮಾತ್ಮನನ್ನು ಸಹ ಅವ್ರಿಗೆ ಹಿಂಸೆ ಮಾಡ್ತಾ ಇದ್ದಾರೆ. ಅವ್ರು ಇಂತಹ ಒಂದು ಘೋರ ತಪಸ್ಸುಗಳನ್ನ ಶಾಸ್ತ್ರದಲ್ಲಿ ಹೇಳ್ತಲಿರುವಂತಹ ಘೋರ ತಪಸ್ಸುಗಳನ್ನ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಜಂಬ ಮತ್ತೆ ಅಹಂಕಾರ ಅಂತ ಇರುತ್ತೆ. ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಇಂತಹವರು ನಿಶ್ಚಯವಾಗಿ ಅವರು ಅಸುರಿ ಗುಣಗಳನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ನಾವು ತಿನ್ನುವ ಆಹಾರದ ಮೇಲೆ ನಾವು ಯಾವ ಒಂದು ಗುಣದಲ್ಲಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇವಾಗ ಭಗವಂತನೇ ಹೇಳ್ತಾ ಇರೋದು ಇದನ್ನ. ನಾವಿವಾಗ ನಮ್ಗೆ ಎಂತಹ ಆಹಾರವನ್ನ ತಿನ್ಬೇಕಂತ ನಮ್ಗೆ ಇವಾಗ ಇಚ್ಛೆ ಇದೆ ಅಲ್ವಾ. ಸೊ ಇವಾಗ ನೀವು ಅರ್ಥ ಮಾಡ್ಕೋಬಹುದು ನೀವು ಯಾವ ಗುಣದಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬಿಟ್ಟು. ಆಯುಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾಹ ರಸ್ಯಾಹ ಸ್ನಿಗ್ಧಾಹ ಸ್ಥಿರ ವೃದ್ಧ್ಯ ಆಹಾರಾಹ ಸಾತ್ವಿಕ ಪ್ರಿಯಾಹ ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಠ ದುಃಖ ಶೋಕಮಯ ಪ್ರದಾಹ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ನೋಡಿ, ಇವಾಗ ಕೃಷ್ಣ ಏನೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇವಾಗ ಸತ್ವ ಗುಣದಲ್ಲಿರೋರಿಗೆ ಎಂತ ಆಹಾರ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಏನನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 6 ವಿಷಯಗಳನ್ನ ಹೇಳ್ತಾ ಇದ್ದಾರೆ. ನೋಡಿ, ಅದು ಆಯಸ್ಸನ್ನ ಹೆಚ್ಚಿಸುತ್ತೆ, ನಮ್ಮ ಮನುಷ್ಯನ ಬದುಕನ್ನ ಪರಿಶುದ್ಧಗೊಳಿಸುತ್ತದೆ, ಬಲ ಆರೋಗ್ಯ ಸುಖ ಮತ್ತು ತೃಪ್ತಿಗಳನ್ನ ಹೆಚ್ಚಿಸುತ್ತದೆ. ಅಂತಹ ಆಹಾರಗಳು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅದು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಇವಾಗ ಸತ್ವಗುಣದವರು ಎಂತಹ ಆಹಾರವನ್ನ ತಿಂತಾರೆ ಅಂತಂದ್ರೆ ಅಂತಹ ಆಹಾರವನ್ನ ತಿಂದ್ರೆ ನಮ್ಮ ಆಯಸ್ಸು ಹೆಚ್ಚಾಗತ್ತೆ ಅಲ್ವಾ. ನಮ್ಗೆ ಆಯಸ್ಸು ಹೆಚ್ಚಾದ್ರೆ ಯಾವ ತರ ನಾವ್ ಯೋಚನೆ ಮಾಡ್ಬೇಕು ಅಂತಂತಂದ್ರೆ ನಮ್ಗೆ ಇನ್ನ ಭಗವಂತನಿಗೆ ಆ ಸೇವೆಯನ್ನ ಮಾಡ್ಲಿಕ್ಕೆ ನಮ್ಗೆ ಹೆಚ್ಚು ಸಮಯ ಸಿಕ್ಕಿದೆ ಅಂತ ನಾವು ಯೋಚನೆ ಮಾಡ್ಬೇಕೆ ಹೊರತು ನಮ್ಮ ಇಂದ್ರಿಯಗಳು ತೃಪ್ತಿಗೋಸ್ಕರ ನಮ್ಗೆ ಇನ್ನ ಹೆಚ್ಚು ಆಯಸ್ಸು ಸಿಕ್ಕಿದೆ ಅಂತ ಯೋಚನೆ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಇವಾಗ ಇಲ್ಲಿ ಆಯಸ್ಸು ಅದನ್ನ ಸತ್ವಗುಣದ ಆಹಾರ ತಿಂದ್ರೆ ನಮ್ಗೆ ಹೆಚ್ಚು ಆಯಸ್ಸು ಸಿಗುತ್ತೆ ಅಂತ ಹೇಳ್ತಿದ್ರೆ. ಮತ್ತೆ ಮನುಷ್ಯನ ಬದುಕನ್ನ ಪರಿಶುದ್ಧಗೊಳಿಸುತ್ತದೆ. ಹಿಂಗಂದ್ರೆ ಏನರ್ಥ, ಮನುಷ್ಯನ ಬದುಕನ್ನ ಪರಿಶುದ್ಧಗೊಳಿಸುತ್ತದೆ ಅಂತಂದ್ರೆ ನಾವೆಂತ ಆಹಾರವನ್ನ ತಿಂತೀವೋ ನಾವೇನ್ ಯೋಚನೆ ಮಾಡ್ತೀವಿ, ಬರೀ ಅದು ದೇಹಕ್ಕೆ ಮಾತ್ರ ಪೋಷಣೆ ಕೊಡುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಇಲ್ಲ, ಅದು ನಮ್ಮ ಮನಸ್ಸಿನ ಮೇಲೂ ಸಹ ಅದು ಪರಿಣಾಮ ಬೀಳುತ್ತೆ. ಅದಕ್ಕೋಸ್ಕರನೇ ನಿಮ್ಗೆ ಏನ್ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ಕಾಫಿ ಟೀ ಅವೆಲ್ಲವನ್ನೂ ಸಹ ನೀವು ತಿನ್ಕೂಡ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಅಂತಂದ್ರೆ ಇವೆಲ್ಲನೂ ಸಹ ತಮೋ ಗುಣಕ್ಕೆ ಸೇರಿರುತ್ತೆ. ಹೌದು, ಇದನ್ನ ನೋಡಿದ್ರೆ ಸಸ್ಯಾಹಾರ ಅಂತ ಅನ್ಸುತ್ತೆ, ಆದ್ರೆ ಇವೆಲ್ಲನೂ ಸಹ ತಮೋ ಗುಣಕ್ಕೆ ಸೇರುತ್ತೆ. ಇದನ್ನ ತಿಂದ್ರೆ ಅದು ನಮ್ಮ ಮೆದುಳಿನ ಮೇಲೆ ಅದು ಪರಿಣಾಮವನ್ನ ಉಂಟು ಮಾಡುತ್ತೆ. ಯಾವ ತರ ಅಂತಂದ್ರೆ ನಮ್ಗೆ ಭಕ್ತಿ ಮಾಡ್ಲಿಕ್ಕೆ ಅದು ಸಹಾಯ ಮಾಡೋದಿಲ್ಲ,
ನಮ್ಗೆ ಇಲ್ಲಿ ಇವಾಗ ನೋಡಿ 1 ಗಂಟೆ ಕಾಲ ಕುತ್ಕೊಂಡು ಕೇಳ್ಬೇಕಂದ್ರೆ ನಮ್ ಕೈಲಿ ಸಾಧ್ಯನೇ ಆಗಲ್ಲ. ಅಬ್ಬಾ ಯಾರು ಇದನ್ನ ಕುತ್ಕೊಂಡು ಕೇಳ್ತಾರೆ, ಇದೇನಿದು ಕೃಷ್ಣನ, ಇದು ಯಾರು ಇದಾರೋ ಇಲ್ವೋ ಗೊತ್ತಿಲ್ಲ ದೇವ್ರು ಅಂತ ಹೇಳ್ಬಿಟ್ಟು ನಮ್ಗೆ ಎದ್ದೋಗ್ಬಿಡೋಣ ಅಂತ ಅನ್ಸುತ್ತೆ. ಅಂದ್ರೆ ನಮ್ಗೆ ಅಂತಹ ಆಹಾರಗಳನ್ನ ತಿಂದ್ರೆ ನಮ್ಗೆ ಅದು ನಮ್ಮ ಮೆದುಳಿನ ಮೇಲೆ ಆತರ ಪರಿಣಾಮವನ್ನ ಉಂಟು ಮಾಡುತ್ತೆ. ಅದಕ್ಕೋಸ್ಕರ ತಿನ್ಬಾರ್ದು ಅಂತ ಹೇಳೋದು. ಅದು ಇವಾಗ ನೋಡಿ, ನಾವು ಇಲ್ಲಿ ಸತ್ವಗುಣದ ಆಹಾರವನ್ನ ತಿಂದ್ರೆ ಅದು ನಮ್ಮ ಬದುಕನ್ನ ಪರಿಶುದ್ಧಗೊಳಿಸುತ್ತೆ ಅಂತಂದ್ರೆ ಏನರ್ಥ? ನಾವು ಈ ಮಾನವ ಜನ್ಮದಲ್ಲಿ ಏನನ್ನ ಮಾಡ್ಬೇಕೋ ಅದನ್ನ ಮಾಡ್ಲಿಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಅದಕ್ಕೆ ಆಹಾರ ಅಂದ್ರೆ ತುಂಬಾ ಮುಖ್ಯ. ನಾವ್ ಅನ್ಕೊಂಡ್ಬಿಟ್ಟಿದೀವಿ ಹೆಂಗ್ ಬೇಕಂದ್ರೆ ಹಂಗ್ ತಿನ್ಬೋದು, ಮನುಷ್ಯ ಜನ್ಮ ಸಿಕ್ಕಿದ್ರೆ ಚೆನ್ನಾಗಿ ಮಜಾ ಮಾಡ್ಬೋದು ಅಂತ ಅನ್ಕೊಂಡಿದೀವಿ. ಇಲ್ಲ ನೋಡಿ, ಕೃಷ್ಣನೇ ಇದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಬಲ ಅಲ್ವಾ, ಬಲ ಬರೋದು ನಿಮ್ಗೆ ಗೊತ್ತಿದೆ, ಆರೋಗ್ಯ ಬರೋದು ನಿಮ್ಗೆ ಗೊತ್ತಿದೆ, ಸುಖ ಮತ್ತು ತೃಪ್ತಿಗಳನ್ನ ಅದು ಹೆಚ್ಚಿಸುತ್ತದೆ ಅಲ್ವಾ. ನಮ್ಗೆ ಆರೋಗ್ಯ ನಮ್ಗೆ ಚೆನ್ನಾಗಿದೆ ಅಂತಂದಾಗ ನಮ್ಗೆ ಖಂಡಿತ ಅದು ಸುಖ ಅಲ್ವಾ. ಮತ್ತೆ ನಮ್ಗೆ ತಿಂದಾಗ ಏನದು ತೃಪ್ತಿನೂ ಕೊಡುತ್ತೆ. ಅದು ತಿಂದ ಮೇಲೂ ಸಹ ಅದು ನಮ್ಗೆ ತೃಪ್ತಿನ ಕೊಡುತ್ತೆ. ಅದ್ರ ಮೇಲೆ ಅದರಿಂದ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಇರೋದಿಲ್ಲ. ಮತ್ತೆ ಅಂತ ಆಹಾರಗಳು ಯಾವ ತರ ಇರುತ್ತೆ ನೋಡ್ಲಿಕ್ಕೆ, ಟೇಸ್ಟ್ ಸಹ ಯಾವ ತರ ಇರುತ್ತೆ, ಅದು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ. ಅದಕ್ಕೋಸ್ಕರ ಎಷ್ಟೊಂದ್ ಜನ ವಾದ ಮಾಡ್ತಾರೆ ನೋಡಿ, ಅಲ್ಲಿ ಕೃಷ್ಣನೇ ಹೇಳ್ತಾ ಇದಾರೆ ಜಿಡ್ಡಿನಿಂದ ಕೂಡಿರುತ್ತದೆ ಅಂತಂದ್ರೆ ಇದು ನಾನ್ ವೆಜ್ ಇಂದ ಬಂದಿರುವಂತಹ ಜಿಡ್ಡಿನಿಂದ ಹೇಳ್ತಾ ಇಲ್ಲ. ಇವಾಗ ನಮ್ಮಲ್ಲಿ ಇರುವಂತಹ ಕಾಳುಗಳು ಅಲ್ವಾ, ಇವಾಗ ಕಡ್ಲೆ ಬೀಜ ಅವೆಲ್ಲನೂ ಸಹ ಎಷ್ಟು ಜಿಡ್ಡಲ್ಲಿ ಇರುತ್ತೆ ಅಲ್ವಾ, ಏನು ಜಿಡ್ಡಿನಿಂದ ಕೂಡಿರುತ್ತದೆ. ಮತ್ತೆ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಅವೆಲ್ಲನೂ ಸಹ ಜಿಡ್ಡಿನಿಂದ ಕೂಡಿರುತ್ತದೆ. ಆ ತರ ನಾವು ಯೋಚನೆ ಮಾಡ್ಬೇಕಾಗಿರುತ್ತೆ. ಮತ್ತೆ ಆರೋಗ್ಯಕರವಾಗಿರ್ತದೆ, ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಅದೇ ತರ ಇಲ್ಲಿ ರಜೋಗುಣದವರ ಆಹಾರ ಯಾವ ತರ ಇರುತ್ತೆ, ಅವ್ರೆಂತ ಆಹಾರ ಇಷ್ಟಪಡ್ತಾರೆ ಅಂತಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಪಾನಿಪುರಿ, ಮಸಾಲೆ ಪುರಿ ಅಲ್ವಾ, ಮತ್ತೆ ಚಿಪ್ಸ್ ಅವೆಲ್ಲನೂ ಸಹ ತುಂಬಾ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ನಾಲಿಗೆಗೆ ಅದು ತುಂಬಾ ರುಚಿಯಾಗಿರುತ್ತೆ ಅಲ್ವಾ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ನೋಡಿ, ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ, ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದದ್ದು. ಇವಾಗ ಇಂಥ ಆಹಾರ ಎಲ್ಲ ನಮ್ಗೆ ಇಷ್ಟ ಅಂತಂದ್ರೆ ನಾವೇನು ಯಾರತ್ರ ವಾದ ಮಾಡಂಗೇ ಇಲ್ಲ. ನಾವು ರಾಜಸ ಗುಣದಲ್ಲಿ ನಾವು ಇದೀವಿ ಅಂತ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಇಂತಹ ಆಹಾರಗಳು ತಿಂದಾಗ ಹೌದು ನಮ್ಗೆ ನಾಲಿಗೆಗೆ ತುಂಬಾ ಹಿತವನ್ನ ಕೊಡುತ್ತೆ, ಆದ್ರೆ ಅದರ ಪರಿಣಾಮ ಯಾವ ತರ ಇರುತ್ತೆ, ದುಃಖವನ್ನ, ಶೋಕವನ್ನ, ರೋಗವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಇಂತಹ ಆಹಾರ ತಿಂದ್ರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಅಲ್ಸರ್ ಬರುತ್ತೆ, ನಮ್ಮ ಆರೋಗ್ಯ ಹಾಳಾಗುತ್ತೆ ಅಲ್ವಾ. ಮತ್ತೆ ನಾವ್ ಇವಾಗ ಏನಾದ್ರು ಒಂದ್ ಚಿಪ್ಸ್ ಪಾಕೆಟ್ ಇಟ್ಕೊಂಡ್ರೆ ಅದು ಪೂರ್ತಿ ಮುಗಿಯೋ ತನಕ ನಾವು ನಿಲ್ಸೋದೇ ಇಲ್ಲ. ಏನಾಗುತ್ತೆ ಆಮೇಲೆ ಅಲ್ವಾ, ನಮ್ಗೆ ಒಬೆಸಿಟಿ ಬರುತ್ತೆ. ಒಬೆಸಿಟಿ ಬಂದ್ಮೇಲೆ ನಮ್ಗೆ ಎಲ್ಲ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಎಲ್ಲ ಒಂದಾದ್ಮೇಲೆ ಅಂತೂ ಅದು ಗಿಫ್ಟ್ ತರ ಬರ್ತಾ ಹೋಗುತ್ತೆ. ನಮ್ಗೆ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ರು ಸಹ ಅದನ್ನ ನಾವು ತಿನ್ಲಿಕ್ಕೆ ಯೋಚನೆ ಮಾಡ್ಬೇಕಾಗತ್ತೆ. ಅಯ್ಯೋ ಇದ್ ತಿನ್ಬೇಕಾ, ಇದ್ ತಿನ್ಬಾರ್ದಾ ಅಂತ ಹೇಳ್ಬಿಟ್ಟು ತೂಕ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ನಾವು ತಿನ್ಬೇಕಾಗತ್ತೆ. ಸೊ ಮತ್ತೆ ಇಲ್ಲಿ ಕೊನೆಗೆ ತಾಮಸ ಗುಣದ ಬಗ್ಗೆ ಹೇಳ್ತಾ ಇದಾರೆ ನೋಡಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ ಅಂದ್ರೆ, ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ. ಅಬ್ಬಬ್ಬಬ್ಬಾ ಅನ್ಸುತ್ತೆ, ಇದೇನಿದು ಕೃಷ್ಣ ಹಿಂಗ ಹೇಳೋದು. ನಾವೇನು ಗಳಿಗೂ ನಾವು ಅಡ್ಗೆ ಮಾಡ್ಕೊಂಡು ತಿನ್ಕೊಂಡಿರಕ್ಕಾಗತ್ತಾ? 3 ಗಂಟೆಗಳಿಗಿಂತ ಹೆಚ್ಚಾಗ್ಬಿಟ್ರೆ ಅದು ತಾಮಸ ಆಹಾರನಾ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ಯಾವುದೇ ಒಂದು ಆಹಾರವನ್ನ ತಯಾರು ಮಾಡಿದಾಗ ಅದನ್ನ ಭಗವಂತನಿಗೆ ಅರ್ಪಿಸಿ ಅದು ನೈವೇದ್ಯವಾದಾಗ ಅದನ್ನ ನಾವು ಅದನ್ನ ನಾವು 3 ಗಂಟೆಗಳಿಗಿಂತ ಹೆಚ್ಚಾಗಿ ಇಟ್ಟು ತಿಂದಾಗ್ಲೂ ಸಹ ಅದು ತಮೋ ಗುಣದ ಆಹಾರವಾಗೋದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ನಾವು ಭಗವಂತನಿಗೆ ಅದನ್ನ ಅರ್ಪಿಸಿಲ್ಲ, ಅದು 3 ಗಂಟೆಗಳಿಗಿಂತ ಹೆಚ್ಚಾಗಿದೆ ಅದರ ಸಮಯ ತಯಾರು ಮಾಡಿ ಅಂತಂದ್ರೆ ಅದು ತಮೋ ಗುಣದ ಆಹಾರ ಆಗ್ಬಿಡತ್ತೆ. ಮತ್ತೆ ರುಚಿ ಇಲ್ಲದ, ಕೆಡುತ್ತಿರುವ ಅಳಸಿದ ಆಹಾರ ಅಲ್ವಾ. ನಾವು ನೋಡಿದ್ವಲ್ವಾ, ಅವರೆಲ್ಲ ಡ್ರಿಂಕ್ಸ್ ಮಾಡ್ತಾರೆ, ಅದೇನ್ ರುಚಿ ಇರೋದಿಲ್ಲ. ಮತ್ತೆ ಕೆಟ್ಟೋಗಿರುವಂತಹ ಆಹಾರ ಅಲ್ವಾ, ಹಳಿಸಿರುವಂತಹ ಆಹಾರ. ಮತ್ತೆ ಹಿಂದಿನ ದಿನದ ಆಹಾರ ತಿನ್ಬೇಕು ಅಂತ ಇಷ್ಟ. ಇವಾಗ ನಾವು ನೋಡಿದೀವಿ, ಇವಾಗ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಸಂಡೇ ಅವರು ಆಹಾರ ತಯಾರು ಮಾಡ್ಬಿಟ್ಟು ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾರೆ. ಮತ್ತೆ ಅದರಿಂದ ಸ್ವಲ್ಪ ತೆಗೆದು ವಾರ ಪೂರ್ತಿ ಅದನ್ನ ಬಿಸಿ ಮಾಡ್ಕೊಂಡು ತಿಂತಾರೆ ಅಲ್ವಾ. ಅಂದ್ರೆ ಅದೆಲ್ಲಾನು ಸಹ ಇವಾಗ ಹಳಸಿರೋ ಆಹಾರನೇ ಅಲ್ವಾ. ಮತ್ತೆ ಉಚ್ಚಿಷ್ಟ ಅಂದ್ರೆ ಎಂಜಲು. ಈಗ ಫ್ಯಾಷನ್ ಆಗೋಗ್ಬಿಟ್ಟಿದೆ ಅಲ್ವಾ. ನಾವ್ ಇವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಹೋದ್ರೆ ಒಂದ್ ತಟ್ಟೆಲಿ ಏನೋ ಒಂದ್ ತಗೊಂತೀವಿ, ಪಾನಿಪುರಿ ಅಥವಾ ಮಸಾಲೆ ಪುರಿ ತಗೊಂಡು ಎಲ್ಲರೂ ಒಂದೇ ತಟ್ಟೆಲಿ ಒಂದೇ ಇದ್ರಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂತೀವಿ. ಆದ್ರೆ ಉಚ್ಚಿಷ್ಟವನ್ನ ಅಲ್ಲಿ ಏನ್ ಹೇಳ್ತಾ ಇದಾರೆ, ತಮೋಗುಣದ ಆಹಾರ ಅಂತ ಹೇಳ್ತಾ ಇದಾರೆ. ಅದ್ ತಿಂದ್ರೆ ನಮ್ಗೆ ಬೇರೆಯವ್ರ ಪಾಪನೂ ಸಹ ಟ್ರಾನ್ಸ್ಫರ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮುಂದೆ ನೀವು ಹಾಗೆ ಕೃಷ್ಣ ಪ್ರಜ್ಞೆಲಿದ್ರೆ ಅದ್ರ ಬಗ್ಗೆ ನೀವು ತಿಳ್ಕೊತೀರಾ. ಮತ್ತೆ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಇವಾಗ ಆಹಾರವನ್ನ ಇವಾಗ ಭಗವಂತನಿಗೆ ನೈವೇದ್ಯ ಮಾಡ್ಬೇಕಾಗತ್ತೆ. ನೈವೇದ್ಯ ಮಾಡಿಲ್ಲ ಇವಾಗ ಅದನ್ನ ಇವಾಗ ನಾಯಿನೋ ಅಥವಾ ಬೇರೆ ಇನ್ಯಾರೋ ವ್ಯಕ್ತಿಗಳು ಅದನ್ನ ನೋಡಿದಾಗ ಅದು ಅಸ್ಪೃಶ್ಯವಾದ ಆಹಾರವಾಗಿ ಪರಿಗಣಿಸಲ್ಪಡುತ್ತೆ. ಸೊ ಇಂತಹ ಎಲ್ಲಾ ಆಹಾರಗಳನ್ನ ತಾಮಸ ಗುಣದವರಿಗೆ ಪ್ರಿಯವಾದ ಆಹಾರ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅಪಲಾಕಾಂಕ್ಷಿ ಬಿರಿಯಜ್ಞೋ ವಿಧಿ ದೃಷ್ಟೋ ಯಯುಜ್ಯತೆ ಎಷ್ಟವ್ಯಮೇವೇತಿ ಮನಃ ಸಮಾದಾಯ ಸಾತ್ವಿಕಃ. ಈಗ ಕೃಷ್ಣ ನಮ್ಗೆ ಯಜ್ಞ, ದಾನ, ತಪ ಈ ಮೂರನ್ನ ಹೇಳ್ತಾರೆ. ಎಂತಹ ಯಜ್ಞ ಮಾಡಿದ್ರೆ ಅದು ಸಾತ್ವಿಕವಾದದ್ದು, ಎಂತಹ ಯಜ್ಞ ರಾಜಸಿಕವಾದದ್ದು, ಎಂತಹ ಯಜ್ಞ ತಾಮಸಿಕವಾದದ್ದು. ಅದೇ ತರನೇ ಅವರು ದಾನ ಮತ್ತೆ ತಪಸ್ಸು ಈ ಮೂರನ್ನು ಅವರು ಕೃಷ್ಣ ಹೇಳ್ತಾ ಹೋಗ್ತಾರೆ. ಈಗ ಆಹಾರದ ಬಗ್ಗೆ ಹೇಳಾಯ್ತು ಅವರು.
ಈಗ ಯಜ್ಞಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಸಾತ್ವಿಕ ಅಂತಂದ್ರೆ ನೋಡಿ, ಅವರು ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಲ್ಲ ಗುಣತ್ರಯ ವಿಭಾಗ ಯೋಗದಲ್ಲಿ, ಈ 3 ಗುಣದಲ್ಲಿ ಆ 3 ಗುಣವು ನಮಗೆ ಬಂಧನಕ್ಕೆ ಒಳಗಾಗ ತರ ಮಾಡುತ್ತೆ. ಆದ್ರೆ ಆ 3 ಗುಣದಲ್ಲಿ ಅಲ್ಲ, ಹರೇ ಕೃಷ್ಣ ಮಾತಾಜಿ, ಕ್ಲಾಸಲ್ಲಿ ಇದ್ದೀನಿ ಮಾತಾಜಿ, ಕ್ಲಾಸಲ್ಲಿ. ಸೊ ಇವಾಗ 3 ಗುಣದಲ್ಲಿ ಆ ಸತ್ವಗುಣ ಅನ್ನೋದು ತುಂಬಾ ಶ್ರೇಷ್ಠವಾದ ಗುಣ. ಇವಾಗ ಸತ್ವಗುಣದಲ್ಲಿರೋರು ನೋಡಿ ಯಾವ ತರ ಅವರು ಯಜ್ಞವನ್ನ ಮಾಡ್ತಾರೆ ಅಂತಂತಂದ್ರೆ, ನಾನು ಮನುಷ್ಯನಾಗಿ ಹುಟ್ಟಿದ್ಮೇಲೆ ನಾನು ಈ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ನನ್ನ ಜೀವನವನ್ನ ಮಾಡ್ಬೇಕು, ಅದೇ ತರನೇ ಯಜ್ಞವನ್ನ ಮಾಡ್ಬೇಕು ಅಂತ ಹೇಳಿ ಅವ್ರು ನಮ್ಮ ಧರ್ಮ ಗ್ರಂಥದಲ್ಲಿ ಏನ್ ಹೇಳಿರ್ತಾರೋ ಅಂತಹ ಯಜ್ಞವನ್ನ ಅವ್ರು ಮಾಡ್ತಾರೆ. ಈಗ ನಮ್ಗೆ ಕಲಿಯುಗಕ್ಕೆ ಹೇಳಿರುವಂತಹ ಯಜ್ಞ ಯಾವುದು? ಹರೇ ಕೃಷ್ಣ, ಕಲಿಯುಗದ ಯಜ್ಞ ಯಾವ್ದು ಅಂತ ತಿಳ್ಕೊಂಡಿದ್ದೀರಾ? ಜಪಯಜ್ಞ. ಕೃಷ್ಣ ಹರೇ ಕೃಷ್ಣ ಮಹಾಮಂತ್ರ ಅಲ್ವಾ? ಅದು ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಸೊ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಇವಾಗ ಯಜ್ಞವನ್ನ ಮಾಡ್ಬೇಕು ಅಂತಂದ್ರೆ ನಾವು ನೋಡ್ತೀವಲ್ಲ, ಅಗ್ನಿ ಯಜ್ಞವನ್ನೇ ನಾವು ನಿಜವಾದ ಯಜ್ಞ ಅಂತ ಅನ್ಕೋತೀವಿ. ಆದ್ರೆ ಈ ಕಾಲದಲ್ಲಿ ಅಗ್ನಿ ಯಜ್ಞವನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಮ್ಗೆ ಇವಾಗ ಅದಕ್ಕೆ ಸುಲಭವಾದ ಮಾರ್ಗವನ್ನ ಯಾವ್ದು ಕೊಟ್ಟಿರೋದು? ಜಪ ಯಜ್ಞವನ್ನ, ಸಂಕೀರ್ತನ ಯಜ್ಞವನ್ನ ಮಾಡ್ಬೇಕಂತ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ವಗುಣದಲ್ಲಿರೋರು ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಮಾಡ್ತಾರೆ. ಮತ್ತೆ ಅವರ ದೃಷ್ಟಿ, ಇವಾಗ ನಾವ್ ಯಾವ್ದೇ ಒಂದು ಕೆಲಸವನ್ನ ಮಾಡಿದಾಗ ನಮ್ಗೆ ಫಲ ಏನಪ್ಪ ಸಿಗುತ್ತೆ ಅಂತ ಅಲ್ವಾ? ಇವಾಗ ಭಗವದ್ಗೀತೆಗೆ ಬನ್ನಿ ಅಂತಂದ್ರೆ ನನಗೆ ಏನ್ ಸಿಗುತ್ತೆ ಅಂತಾನೆ ಫಸ್ಟ್ ಯೋಚನೆ ಮಾಡ್ತೀವಿ ಅಲ್ವಾ? ನಿಮ್ಗೆ ತುಂಬಾ ಪುಣ್ಯ ಸಿಗುತ್ತೆ, ನಿಮ್ ಪಾಪ ಎಲ್ಲ ಹೊರಟೋಗುತ್ತೆ, ನಿಮ್ ಮಕ್ಳಿಗೆ ಮರಿಗೆ ಎಲ್ಲ ಒಳ್ಳೇದಾಗುತ್ತೆ, ನೀವು ಅನ್ಕೊಂಡಿರೋದೆಲ್ಲ ನಡೆಯುತ್ತೆ ಅಂದಾಗ ಹಾ ಹೌದಾ ಸರಿ ಬರ್ತೀವಿ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ನೋಡಿ, ಆದ್ರೆ ಇಲ್ಲಿ ಸಾತ್ವಿಕ ಗುಣದಲ್ಲಿರೋರು ಯಾವ ತರ ಯೋಚನೆ ಮಾಡ್ತಾರೆ ಅಂತಂದ್ರೆ ಕರ್ತವ್ಯ ದೃಷ್ಟಿ. ಹೌದು, ನಾನು ಮನುಷ್ಯನಾಗಿದ್ದೀನಿ, ನನಗೆ ಭಗವಂತ ಇದಿಷ್ಟೆಲ್ಲವನ್ನ ಕೊಟ್ಟಿದ್ದಾರೆ ಅಲ್ವಾ? ಮತ್ತೆ ನಾನು ಭಗವಂತನಿಗೆ ನಾನು ಕೃತಜ್ಞತೆಯನ್ನ ಅರ್ಪಿಸೋದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಕರ್ತವ್ಯ ದೃಷ್ಟಿಯಿಂದ ಅವರು ಇವಾಗ ಭಗವಂತ ಹೇಳಿರುವಂತಹ ತತ್ವಗಳನ್ನ ಅವರು ಅನುಸರಿಸ್ತಾರೆ ಹೊರತು ಯಾವುದೇ ಒಂದು ಫಲಾಪೇಕ್ಷೆ ಇಟ್ಕೊಂಡು ಅವರು ಆ ಯಜ್ಞವನ್ನೇ ಆಗ್ಲಿ ಯಾವ್ದನ್ನೇ ಅವರು ಮಾಡೋದಿಲ್ಲ. ಮತ್ತೆ ಅದೇ ಹೇಳಿದೆಯಲ್ಲ, ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ಅವರು ಯಜ್ಞವನ್ನ ಮಾಡ್ತಾರೆ ಸತ್ವಗುಣದಲ್ಲಿ ಇವರು. 3 ಯಾವ್ದ್ಯಾವ್ದು? ಧರ್ಮ ಗ್ರಂಥಗಳ ಅನುಗುಣವಾಗಿ ಅವರು ಮಾಡ್ತಾರೆ, ಅವರು ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾರೆ, ಮತ್ತೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾರೆ. ಅಂತಹ ಯಜ್ಞವನ್ನ ಸಾತ್ವಿಕ ಯಜ್ಞ ಅಂತ ಹೇಳ್ಬಿಟ್ಟು ಕರೀತಾರೆ. ಅದೇ ತರ ರಾಜಸ ಗುಣದಲ್ಲಿರುವಂತಹ ಯಜ್ಞ ಯಾವ ತರ ಇರುತ್ತೆ ಅಂತ ಹೇಳ್ತಾ ಇದಾರೆ. ಅಭಿಸಂದಾಯತು ಫಲಂ ದಂಭಾರ್ಥಮಪಿ ಚೈವಯತ್ ಇಜ್ಯತೆ ಭರತ ಶ್ರೇಷ್ಠ ಸಂಯಜ್ಞಂ ವಿದ್ಧಿ ರಾಜಸಂ. ಭರತ ವಂಶದ ಶ್ರೇಷ್ಠನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ ಅಂತ ಹೇಳ್ತಾ ಇದಾರೆ. ನೋಡಿ, ಇವಾಗ ಏನ್ ಹೇಳ್ತಾ ಇದ್ರೆ, ನಾವ್ ಇವಾಗ ಯಜ್ಞವನ್ನ ಮಾಡಿದಾಗ ಅದರಿಂದ ನನಗೆ ಏನ್ ಸಿಗುತ್ತೆ? ನನಗೇನಾದ್ರೂ ಸ್ವರ್ಗ ಪ್ರಾಪ್ತಿ ಆಗುತ್ತಾ, ಅಥವಾ ನನಗೆ ಹೆಚ್ಚು ಹಣ ಸಿಗುತ್ತಾ, ನನಗೆ ಒಳ್ಳೆ ಹೆಂಡತಿ ಸಿಗ್ತಾಳ, ಆರೋಗ್ಯ ನಂದೇನಾದ್ರೂ ಉತ್ತಮವಾಗುತ್ತಾ? ಈ ತರ ಇದ್ರೆ ಮಾತ್ರ ನಾನು ಈ ಯಜ್ಞವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವ್ ಯಾವ್ದಾದ್ರು ಒಂದು ಯಜ್ಞವನ್ನ ಮಾಡಿದ್ರೆ ಅದು ರಾಜಸ ಯಜ್ಞ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ವಿಧಿಹೀನಮ ಸೃಷ್ಟಾನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನೂ ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನ ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ ಅಲ್ವಾ? ಇದನ್ನ ನಾವು ನೋಡಿದೀವಲ್ವಾ ಈ ಪ್ರಸಂಗವನ್ನ. ಇವಾಗ ಇಲ್ಲಿರೋದು ಯಾರು? ಈ ಚಿತ್ರದಲ್ಲಿ ಯಾರನ್ನ ನೋಡ್ತಾ ಇದ್ದೀರಾ ನೀವು? ಈಶ್ವರ ಮತ್ತೆ ಈಶ್ವರ ಮತ್ತೆ ಭಸ್ಮಾಸುರ. ಭಸ್ಮಾಸುರ ನಿಮಗ್ ಗೊತ್ತಿದೆ ಅಲ್ಲ? ನೋಡಿ, ಭಸ್ಮಾಸುರ ಅವನು ಈಶ್ವರನ ಕುರಿತು ಅವನು ತಪಸ್ ಮಾಡ್ತಾನೆ. ಏನಾದ್ರೂ ಈಶ್ವರನ ಮೇಲೆ ಪ್ರೀತಿ ಇದೆ ಅಂತ ಅನ್ನಿಸ್ತಾ ಇದ್ಯಾ ಇವನ್ ತಪಸ್ಸನ್ನ ಮಾಡೋದನ್ನ ನೋಡಿದ್ರೆ? ಇಲ್ಲ ಅಲ್ವಾ? ನೋಡಿ, ಅವನು ಎಂತಹ ತಪಸ್ಸನ್ನ ಮಾಡ್ತಿದ್ದಾನೆ ಅಂತಂದ್ರೆ, ಈಶ್ವರ ಎಷ್ಟೇ ತಪಸ್ ಮಾಡಿದ್ರು ಬರ್ಲಿಲ್ಲ, ಪ್ರತ್ಯಕ್ಷ ಆಗ್ಲಿಲ್ಲ ಅಂದಿದ್ದಕ್ಕೆ ಅವನು ತನ್ನ ದೇಹದ ಭಾಗವನ್ನ ಈ ಆ ಯಜ್ಞಕುಂಡಕ್ಕೆ ಸಮರ್ಪಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಆಗ ಈಶ್ವರ ಪ್ರತ್ಯಕ್ಷನಾದಾಗ ಅವನು ಕೇಳ್ಕೊಂಡಿದ್ದು ವರ ಎಂಥದ್ದು, ಅದರಿಂದ ಅವನಿಗೇನಾದ್ರೂ ಉಪಯೋಗ ಆಗುವಂತಹ ವರವನ್ನ ಕೇಳ್ಕೊಂಡ, ಅಥವಾ ಬೇರೆಯವ್ರಿಗೇನಾದ್ರೂ ಪರಹಿತವಾದ ಕಲ್ಯಾಣವಾದ ಅಂದ್ರೆ ಲೋಕ ಕಲ್ಯಾಣವಾದಂತಹ ಏನಾದ್ರೂ ಒಂದು ವರವನ್ನಾದ್ರೂ ಕೇಳ್ಕೊಂಡ? ಇಲ್ಲ, ನಾನು ಯಾರ ತಲೆ ಮೇಲೆ ಇಟ್ರೆ ಅವ್ರು ಭಸ್ಮವಾಗ್ಬೇಕು ಅಂತ ಕೇಳ್ಕೊತಾನೆ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಅದು ಧರ್ಮ ಗ್ರಂಥಗಳ ಆದೇಶ. ಧರ್ಮ ಗ್ರಂಥದಲ್ಲಿ ಹೇಳೇ ಇಲ್ಲ ಇಂತಹ ಒಂದು ಯಜ್ಞವನ್ನ ಮಾಡಿ ಅಂತ. ಧರ್ಮ ಗ್ರಂಥಗಳ ಆದೇಶವನ್ನ ಅವರು ಲಕ್ಷ್ಯ ಮಾಡೋದಿಲ್ಲ, ಮತ್ತೆ ಪ್ರಸಾದವನ್ನು ಅವ್ರು ಹಂಚೋದಿಲ್ಲ, ವೇದಗಳಲ್ಲಿ ಹೇಳಿರುವಂತಹ ಸ್ತೋತ್ರವನ್ನು ಅವರು ಪಠ ಮಾಡೋದಿಲ್ಲ, ಮತ್ತೆ ಪುರೋಹಿತರನ್ನಾದ್ರೂ ಕರ್ಸಿದ್ರೆ ಅವ್ರಿಗೆ ಸಂಭಾವನೆ ಸಹ ಕೊಡೋದಿಲ್ಲ, ಮತ್ತೆ ಶ್ರದ್ಧೆನೂ ಇರೋದಿಲ್ಲ. ಅಥವಾ ಯಾವ್ದೋ ಒಂದು ಯಜ್ಞವನ್ನ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಕಾಟಾಚಾರಕ್ಕೆ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ
ನಮ್ಗೆ ತಪಸ್ಸಿನ ಬಗ್ಗೆ ಹೇಳ್ತಾ ಇದಾರೆ. ಸೊ ತಪಸ್ಸಲ್ಲಿ 3 ರೀತಿಯ ತಪಸ್ಸಿದೆ: ದೇಹದ ತಪಸ್ಸು, ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು. ಈಗ ಒಂದಾದ್ಮೇಲೆ ಒಂದು ಹೇಳ್ತಾರೆ. ಸತ್ವಗುಣದ ತಪಸ್ಸು ಬಗ್ಗೆನೆ ಮೊದ್ಲು ಹೇಳ್ತಾರೆ. ಸೊ ಇವಾಗ ನೋಡೋಣ ತಪಸ್ ಅಂದ್ರೆ ಯಾವ ತರ ಅಂತ ಹೇಳ್ಬಿಟ್ಟು. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಎಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ ಅಂತ ಹೇಳ್ತಾ ಇದಾರೆ. ನೋಡಿ, ದೇಹದ ತಪಸ್ಸು ಅಲ್ವಾ. ತಪಸ್ಸು ಅಂದ್ರೆ ಏನಂತ ನಾವು ತಿಳ್ಕೊಂಡಿದೀವಿ. ಹರೇ ಕೃಷ್ಣ. ತಪಸ್ ಅಂದ್ರೆ ಏನು? ತಪಸ್ ಅಂದ್ರೆ ದೇವರ ಬಗ್ಗೆ ನಾವು ಒಂದೇ ಹತ್ರ ಕೂತ್ಕೊಂಡು ಜಪ ಮಾಡೋದು ಮೇಡಮ್. ಓಕೆ, ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ ತಪಸ್ ಅಂದ್ರೆ ಏನಂತ ನೀವು ತಿಳ್ಕೊಂಡಿದೀರಾ ಅಂತ? ದೇಹದ ತಪಸ್ಸು ಅಂದ್ರೆ ದೇಹದಂಡನೆ ಮಾಡ್ಬಿಟ್ಟು ಶುದ್ಧಿ ಮಾಡ್ಕೊಳ್ಳೋದು ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ನಾವು ನೋಡಿದೀವಲ್ವ, ಇವಾಗ ಒಬ್ಬೊಬ್ರು ಮಕ್ಕಳು ಇವಾಗ ಯಾವ್ದೋ ಒಂದು ಇಂಜಿನಿಯರಿಂಗೋ ಅಥವಾ ಮೆಡಿಕಲ್ ಅಲ್ಲೋ ಸೀಟ್ ತಗೋಬೇಕಂತಂದ್ರೆ ನಾವೇನ್ ಹೇಳ್ತೀವಿ, ಅವ್ರು ಏನಾದ್ರು ಅದ್ರಲ್ಲಿ ಸಕ್ಸಸ್ ಆಗ್ಬಿಟ್ರೆ ಹಬ್ಬ ಅವನು ತಪಸ್ ಮಾಡ್ಬಿಟ್ನಪ್ಪ ಅಂತ ನಾವ್ ಹೇಳ್ತೀವಿ ಅಲ್ವಾ. ಅಂತಂದ್ರೆ ಏನರ್ಥ ಅಂದ್ರೆ ಅವ್ರು ತಮಗ್ ತಾವೇ ಏನೋ ಒಂದು ಕಷ್ಟವನ್ನ ತಂದ್ಕೊಂಡ್ರು, ಯಾರು ಹೇಳಿಲ್ಲ ಅಲ್ವಾ. ಅವ್ರು ತಮ್ಗೆ ತಾವೇ ಕಷ್ಟವನ್ನ ತಂದ್ಕೊಂಡ್ರು. ಯಾಕೆ ಕಷ್ಟವನ್ನ ತಂದ್ಕೊಂಡ್ರು ಅಂತಂದ್ರೆ ಯಾವ್ದೋ ಒಂದು ಒಳ್ಳೇದನ್ನ ಅವ್ರು ಮುಂದೆ ಪಡಿಲಿಕ್ಕೋಸ್ಕರ ತಮಗ್ ತಾವೇ ಅವರು ಕಷ್ಟವನ್ನ ಹೇರ್ಕೊಂಡಿರೋದು ಅಲ್ವಾ. ಅದನ್ನ ತಪಸ್ಸು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನಮಗೆ ನಾವೇನೆ ಕಷ್ಟವನ್ನ ತಂದ್ಕೊಳೋದು. ಯಾಕೆ ಅಂತಂದ್ರೆ ಅದರಿಂದ ನಾವು ಉತ್ತಮವಾದದ್ದು ಏನನ್ನೋ ನಾವು ಪಡಿಬಹುದು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಮಕ್ಕಳು ನೋಡಿದೀವಿ ಅಲ್ವಾ, ಅವ್ರು ಇವಾಗ ಏನಾದ್ರು ಸೆಕೆಂಡ್ PUC ಆತರ ಇದ್ದಾಗ ಅವರು ಅದರಿಂದ ಅವ್ರ ಇಂಜಿನಿಯರಿಂಗ್ ಮೆಡಿಕಲ್ಗೂ ಹೋಗ್ಬೇಕಂತಂದ್ರೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗೋದಿಲ್ಲ, ಕ್ರಿಕೆಟ್ ಬಂದ್ರು ಅವ್ರು ನೋಡೋದಿಲ್ಲ ಅಲ್ವಾ. ಊಟ ತಿಂಡಿ ಬಗ್ಗೆನೂ ಅವ್ರಿಗೆ ಜ್ಞಾನ ಇರೋದಿಲ್ಲ. ಒಂದು ಬಟ್ಟೆ ಬರೆ ಏನ್ ತಗೋಬೇಕು, ಏನ್ ಮಾಡ್ಬೇಕು ಅದ್ರ ಬಗ್ಗೆನೂ ಜ್ಞಾನ ಇರೋದಿಲ್ಲ. ಹಾಗೆ ಅವರು ಹಗಲು ರಾತ್ರಿ ಅವರು ಓದ್ತಾರೆ ಅಲ್ವಾ. ಅದೇ ತರನೇ ಇವಾಗ ನಾವು ಸಹ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತಂದ್ರೆ ನಮ್ಗೆ ಇವಾಗ 4:15 ಗಂಟೆಗೆ ಎದ್ದು ಮಂಗಳಾರತಿ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ಅಟೆಂಡ್ ಮಾಡಿದ್ರೆ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ತುಂಬಾ ಮುನ್ನಡಿಬಹುದು ಅಂತ ನಮ್ಗೆ ಹೇಳಿದ್ದಾರೆ. ಇವಾಗ ಅದನ್ನ ಮಾಡ್ಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ ಅಲ್ವಾ. ಆದ್ರೆ ನಾವ್ ಇವಾಗ ಎದ್ದು ನಾವ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗತ್ತೆ, ಹೌದು ನಾವು ಕಷ್ಟವನ್ನ ತಂದ್ಕೊಡ್ತಾ ಇದೀವಿ. ಯಾಕೆ? ನಾವ್ ಇವಾಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುನ್ನಡಿಬಹುದು. ಅದರಿಂದ ನಾವು ಏನಾಗುತ್ತೆ, ನಮ್ಮ ಮನುಷ್ಯ ಜನ್ಮದ ಸಾಫಲ್ಯತೆಯನ್ನ ನಾವು ಕಾಣಬಹುದು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ದೇಹದ ತಪಸ್ಸು ಅಂತಂದ್ರೆ ಏನೆಲ್ಲ ನಾವು ಮಾಡ್ಬೇಕು. ಪರಮ ಪ್ರಭುವಿನ ಪೂಜೆ ಅಲ್ವಾ, ಭಗವಂತನ ಪೂಜೆ ಮಾಡ್ಬೇಕು, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಎಂತಹ ಹಿರಿಯರ ಪೂಜೆ, ಇವರೆಲ್ಲರ ಪೂಜೆನ ನಾವು ಮಾಡ್ಬೇಕು. ನಾವ್ ಇವಾಗ ನೋಡಿದೀವಿ ಅಲ್ವಾ, ಈಗಿನ ಕಾಲದ ಮಕ್ಳೇನಾದ್ರು ದೇವಸ್ಥಾನಕ್ಕೆ ಹೋದ್ರು ಸಹ ಎಷ್ಟು ಸ್ಟೈಲ್ ಆಗಿ ಅವರು ಸುಮ್ನೆ ಹಿಂಗೆ ಸ್ವಲ್ಪ ಹಿಂಗೆ ಬಾಗ್ತಾರೆ ಅಷ್ಟೇ. ಕೈಯನ್ನ ಒಂದ್ ಸ್ವಲ್ಪ ಎದತ್ರ ತಗೊಂಡ್ ಹೋಗ್ಬಿಟ್ಟು ಹಿಂಗ್ ಬಾಗ್ತಾರೆ. ಅವ್ರಿಗೆ ಇವಾಗ ಈ ತರ ನಮಸ್ಕಾರ ಮಾಡ್ಲೇಬೇಕು ಅಂತಂದ್ರೆ ಈ ತರ ದಂಡವತ್ ನಮಸ್ಕಾರ ಮಾಡ್ಬೇಕು ಅಲ್ವಾ. ಇವಾಗ ಸಾಷ್ಟಾಂಗ ನಮಸ್ಕಾರ ಅಂತ ಏನ್ ಹೇಳ್ತೀವೋ ಅದನ್ನ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಗಂಡಸರಾಗಿರೋರು, ಅದೇ ಹೆಂಗಸರಾಗಿರೋರು ಪಂಚಾಂಗ ನಮಸ್ಕಾರ ಅಂತ ಹೇಳ್ಬಿಟ್ಟು ಮಾಡ್ಬೇಕು. ನೋಡಿ, ಇಷ್ಟು ದೇಹವನ್ನ ನಾವು ಬಗ್ಸ್ಲಿಕ್ಕೂ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಇವಾಗ ನಾವು ನಮ್ಮ ಕಣ್ಮುಂದೆ ಕಾಣ್ತಾ ಇರೋರು, ಈ ದೊಡ್ಡವರು, ಬ್ರಾಹ್ಮಣರು, ಗುರು ಹಿರಿಯರಿಗೆ ನಾವು ನಮಸ್ಕಾರ ಮಾಡಿಲ್ಲ ಅಂತಂದ್ರೆ ಆ ಭಗವಂತನ ಬಳಿಗೆ ಹೋದಾಗ ನಾವು ಮಾಡೋದಾದ್ರೂ ಏನು ಅಲ್ವಾ. ಸೊ ಇವಾಗ ನಮ್ಗೆ ಇವ್ರ ಮುಂದೆ ಎಲ್ಲ ನಾವು ಮಾಡಿದ್ರೆ ಅಷ್ಟೇ ನಮ್ಗೆ ಟ್ರೈನಿಂಗ್. ನಾವ್ ಇವಾಗ ಇದನ್ನ ಟ್ರೈನಿಂಗ್ ತಗೋತಾ ಇದೀವಿ. ಯಾಕೆ ಅಂತಂದ್ರೆ ನಾವು ಭಗವಂತನ ಹತ್ರ ಹೋದಾಗ ನಾವು ಭಗವಂತನಿಗೆ ನಾವು ಈ ಎಲ್ಲ ಸೇವೆಯನ್ನ ನಾವು ಮಾಡ್ಬೇಕಾಗತ್ತೆ. ನಮ್ಗೆ ಅಲ್ಲಿ ಮಾಡ್ಲಿಕ್ ಬರ್ಲಿಲ್ಲ ಅಂದ್ಮೇಲೆ ನಾವ್ ಅಲ್ಲಿ ಹೋಗಿ ಮಾಡೋದಾದ್ರೂ ಏನು ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಎಲ್ಲರ ಹಿರಿಯರ ಪೂಜೆ ಅದನ್ನೆಲ್ಲ ಮಾಡ್ಬೇಕು. ಮತ್ತೆ ಶುಚಿಯಾಗಿ ನಾವು ಇಟ್ಕೋಬೇಕಾಗತ್ತೆ. ನಾವು ಅಂತರಂಗ ಶುಚಿತ್ವ ಮತ್ತೆ ಬಹಿರಂಗ ಶುಚಿತ್ವ ಎರಡೂ ಶುಚಿಯಾಗಿ ನಾವು ಇಟ್ಕೋಬೇಕಾಗತ್ತೆ ಅಲ್ವಾ. ನಾವು ತಿಳ್ಕೊಂಡಿದೀವಿ ಅಲ್ವಾ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ನಾವು ಶುಚಿಯಾಗಿದ್ರೆ ನಮ್ಗೆ ಅಲ್ಲಿ ಭಗವಂತ ವಾಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಶುಚಿಯಾಗಿದ್ದಾಗ ನಮ್ಮ ಮನಸ್ಸು ಪರಿಶುಭ್ರವಾಗಿರುತ್ತೆ ಅಲ್ವಾ, ಪರಿಶುದ್ಧವಾಗಿರುತ್ತೆ. ಆಗ ನಾವು ಭಗವಂತನ ನಾಮಸ್ಮರಣೆ ನಾವು ಮಾಡ್ಲಿಕ್ಕೆ ಅದು ತುಂಬಾ ನಮ್ಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಮತ್ತೆ ಸರಳವಾಗಿ ಇರ್ಬೇಕು ಅಲ್ವಾ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನಾವ್ ಇವಾಗ ಇಸ್ಕಾನ್ ದೇವಸ್ಥಾನದಲ್ಲಿ ಹೋದ್ರೆ ಭಗವಂತನಿಗೆ ಎಷ್ಟು ವೈಭವದಲ್ಲಿ ಅವರು ಅಲಂಕಾರ ಮಾಡಿರ್ತಾರೆ. ಆದ್ರೆ ಅಲ್ಲಿರುವಂತಹ ಪ್ರಭುಜಿಗಳೇ ಆಗ್ಲಿ, ಅವರು ಅದೇ ಬರೇ ಕಷಾಯ ಕಾವಿ ವಸ್ತ್ರವನ್ನಷ್ಟೇ ಅವರು ಧರಿಸ್ಕೊಂಡಿರ್ತಾರೆ. ಯಾವುದೇ ಫಂಕ್ಷನ್ ಇರ್ಲಿ, ಕೃಷ್ಣಾಷ್ಟಮಿ ಇರ್ಲಿ, ರಾಧಾಷ್ಟಮಿ ಇರ್ಲಿ, ಎಂತಹ ಫಂಕ್ಷನ್ ಇದ್ರೂ ಭಗವಂತನಿಗೆ ಮಾತ್ರನೇ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ಅವರು ತುಂಬಾ ಸರಳವಾಗಿರ್ತಾರೆ ಅಲ್ವಾ. ಸರಳತೆ ಮತ್ತೆ ಬ್ರಹ್ಮಚರ್ಯ ಅಲ್ವಾ. ಹೆಂಗಸಿನ ಬಗ್ಗೆ ಯೋಚನೆ ಸಹ ಅವರು ಮನಸ್ಸಲ್ಲಿ ಅದು ಬರ್ಕೂಡ್ದು. ಮತ್ತೆ ಅವರು ವೇದ ಅಧ್ಯಯನ ಅದೆಲ್ಲನೂ ಸಹ ಅವರು ಮಾಡ್ಬೇಕಾಗತ್ತೆ. ಅಹಿಂಸೆ. ಸೊ ಅಹಿಂಸೆ ಅಂದ್ರೆ ಏನ ಯೋಚನೆ ಮಾಡ್ತೀವಿ, ಬೇರೆಯವ್ರಿಗೆ ಬರೇ ದೈಹಿಕವಾಗಿ ಒಂದೇ ಅಲ್ಲ, ಮಾನಸಿಕವಾಗೂ ನಾವು ಅವರಿಗೆ ಏನು ತೊಂದರೆನ ಕೊಡೋಂಗಿಲ್ಲ. ಅದೇ ತರನೇ ನಾವು ಇನ್ನ ಒಂದೇನು ನಾವ್ ತಿಳ್ಕೊಂಡಿದೀವಿ. ಈಗ ಕೃಷ್ಣ ಪ್ರಜ್ಞೆಗೆ ಬಂದು ಇವಾಗ ಒಂದು ಪ್ರಾಣಿ ಏನಾದ್ರೂನು
ಪ್ರಾಣಿನ ನಾವು ಕೊಂದು ತಿಂದ್ರೆ ಏನಾಗುತ್ತೆ, ಮಾಂಸಾಹಾರವನ್ನ ತಿಂದ್ರೆ ಏನಾಗುತ್ತೆ, ಆ ಪ್ರಾಣಿಗೆ ಅಹಿಂಸೆಯನ್ನ ಅಂದ್ರೆ ಹಿಂಸೆನ ಮಾಡ್ದಂಗಾಗತ್ತೆ. ಮತ್ತೆ ನಮ್ಗೆ ಅಲ್ಲಿ ಇನ್ನ ಒಂದು ಏನನ್ನ ನಾವು ಅರ್ಥ ಮಾಡ್ಕೊಂತಾ ಇದೀವಿ, ಆ ಪ್ರಾಣಿ ಈಗ ಒಂದು ಎವಲ್ಯೂಷನ್, ಅದು ಇವಾಗ ಒಂದು ಪ್ರಾಣಿ ಆದ್ಮೇಲೆ ಇನ್ನೊಂದು ಪ್ರಾಣಿಯ ಜೀವನವನ್ನ ಪಡೆಯುತ್ತೆ, ಅದು ಇನ್ನೊಂದು ಪ್ರಾಣಿಯ ದೇಹವನ್ನ ಅದು ಪಡೆಯುತ್ತೆ. ಇದೇ ತರ ಅದು 84 ಲಕ್ಷ ಜೀವರಾಶಿಗಳನ್ನ ದಾಟ್ಕೊಂಡು ಮನುಷ್ಯ ಜನ್ಮಕ್ಕೆ ಬರ್ಬೇಕು ಅಲ್ವಾ. ಆದ್ರೆ ನಾವು ಇವಾಗ ಏನಾದ್ರೂ ಆ ಪ್ರಾಣಿಯ ನಾವು ಏನು ಕೊಂದ್ರೆ ಏನಾಗತ್ತೆ, ಅದರ ಆ ಬೇಗ ಬೇಗ ಅದು ಮನುಷ್ಯ ಜನ್ಮಕ್ಕೆ ಬರುವಂತಹ ಒಂದು ಪ್ರಯಾಣವನ್ನ ನಾವು ಕುಂಠಿತಗೊಳಿಸ್ತಾ ಇದೀವಿ. ಅದನ್ನ ಮತ್ತೆ ಅದು ವಾಪಸ್ಸು ಹಿಂದಿನ ಆ ಪ್ರಾಣಿಯ ಜನ್ಮಕ್ಕೆ ಹೋಗಿ ಮತ್ತೆ ಅದು ಮುಂದುವರ್ಸ್ಕೊಂಡ್ ಹೋಗ್ಬೇಕಾಗತ್ತೆ ಅಲ್ವಾ. ಮತ್ತೆ ಇನ್ನ ಒಂದು ಹಿಂಸೆ ಅಂತ ನಾವ್ ಏನನ್ನ ತಿಳ್ಕೊಂಡಿದೀವಿ, ಇವಾಗ ನೋಡಿ ನನಗೆ ಗೊತ್ತಾಗೋಗಿದೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು. ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಜೀವನವನ್ನ ಮಾಡಿದ್ರೆ ನಾವು ಈ ಮನುಷ್ಯ ಜನ್ಮದಲ್ಲಿ ನಾವು ಗುರಿಯನ್ನ ಸಾಧಿಸಬಹುದು, ಭಗವಂತನ ಲೋಕಕ್ಕೆ ಹೋಗ್ಬೋದು ಅಂತ ನನಗೆ ಗೊತ್ತಾಗೋಗಿದೆ. ಈ ವಿಷಯವನ್ನ ನಾವು ಬೇರೆಯವ್ರಿಗೆ ಹೇಳಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ನಾವು ಹಿಂಸೆಯನ್ನ ಮಾಡ್ತಾ ಇದೀವಿ ಈಗ ಅಲ್ವಾ. ಇವಾಗ ನಾವೇನಾದ್ರೂ ಒಂದು ದಾರಿಯಲ್ಲಿ ಹೋದಾಗ ಅಲ್ಲಿ ಹುಲಿ ಇದೆ ಅಂತ ನನಗೆ ಗೊತ್ತಾಗಿ ನಾನು ಇವಾಗ ಬೇರೆಯವ್ರೇನಾದ್ರೂ ಆ ದಾರಿಯಲ್ಲಿ ಹೋಗ್ತಿರೋದನ್ನ ನೋಡಿ ನಾನು ಸುಮ್ನೆ ಇದ್ರೆ ಏನಾಗುತ್ತೆ, ನಾನು ಅವ್ರಿಗೆ ಪ್ರಾಣ ಹಾನಿಯನ್ನ ಮಾಡ್ದಂಗಾಗತ್ತೆ. ಅದೇ ತರನೇ ಈಗ ನಾವು ಬೇರೆಯವ್ರಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ನಾವು ತಿಳಿಸ್ತಿಲ್ಲ ಅಂತಂದ್ರೆ ನಾವು ಅಲ್ಲಿ ಹಿಂಸೆಯನ್ನ ಮಾಡ್ತಾ ಇದೀವಿ ಅಂತ ನಾವು ತಿಳ್ಕೊಂಡಿದೀವಿ ಇವಾಗ ಭಗವದ್ಗೀತೆಗೆ ಬಂದ್ಮೇಲೆ ಅಲ್ವಾ. ನೋಡಿ ಇವೆಲ್ಲನೂ ಸಹ ದೇಹದ ತಪಸ್ಸು ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ನೋಡಿ ಏನೋ ಒಂದು, ಇವಾಗ ನಾವು ರಜೋಗುಣದಲ್ಲಿರೋರು ಏನ್ ಮಾಡ್ತಾರೆ, ಜಾಗಿಂಗ್ ಹೋಗ್ತಾರೆ, ಜಿಮ್ಗೆ ಹೋಗ್ತಾರೆ, ಅಂದ್ರೆ ಏನೋ ಒಂದು ದೇಹದ ತಪಸ್ಸನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ನಾವು ಇಂತಹ ದೇಹದ ತಪಸ್ಸನ್ನ ಮಾಡಿದ್ರೆ ಏನಾಗತ್ತೆ, ನಮ್ಮ ಜೀವನ ಉದ್ಧಾರ ಆಗತ್ತೆ. ನಾವ್ ಇವಾಗ ನಮಸ್ಕಾರ ಮಾಡ್ಲೇಬೇಕು, ದಂಡವತ್ ಮಾಡ್ಲೇಬೇಕು ಅಲ್ವಾ. ಅದೆಲ್ಲ ಮಾಡಿದ್ರೆ ನಾವು ಜಿಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಾವು ಇಲ್ಲಿ ನಮ್ಗೆ ಏನು ಮನುಷ್ಯ ಜನ್ಮದ ಸಾರ್ಥಕತೆನೂ ಆಗುತ್ತೆ. ಸೊ ಅದ್ರ ಜೊತೆ ನಾವು ದೇಹವನ್ನು ಸಹ ನಾವು ಸದೃಢವಾಗಿ ನಾವು ಇಟ್ಕೋಬಹುದು. ಮತ್ತೆ ಇಲ್ಲಿ ನಮ್ಗೆ ಮನಸ್ಸಿನ ಮಾತಿನ ತಪಸ್ಸನ್ನ ಹೇಳ್ತಾ ಇದ್ದಾರೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ ಅಲ್ವಾ. ನಮ್ಗೆ ಮಾತಿನ ಬಗ್ಗೆ ಎಷ್ಟೊಂದು ವಚನಗಳನ್ನು ಸಹ ನಾವು ಕೇಳಿದೀವಿ ಅಲ್ವಾ. ಆ ಮಾತಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಆ ಮಾತಿನಿಂದ ನಾವು ಯಾರನ್ನ ಬೇಕಾದ್ರೂ ನಾವು ಗೆಲ್ಲಬಹುದು ಅಲ್ವಾ. ಅದೇ ತರ ನಾವು ನಮ್ಮ ಸಾವನ್ನ ನಾವು ತಂದ್ಕೋಬಹುದು ಅಲ್ವಾ. ಇವಾಗ ಕಪ್ಪೆ ಏನ್ ಮಾಡುತ್ತೆ, 3 ಹೊತ್ತು ಒಟ್ಟುಕೊಡ್ತಾ ಇರುತ್ತೆ. ಅದು ಒಟ್ಟುಕೊಟ್ಟಿದ್ರೆ ಏನಾಗತ್ತೆ, ಹಾವಿಗೆ ಗೊತ್ತಾಗೋಗುತ್ತೆ ಕಪ್ಪೆ ಎಲ್ಲಿದೆ ಅಂತ. ಅವಾಗ ಅದ್ ಬಂದು ಕಪ್ಪೆನ ನುಂಗೇ ಬಿಡುತ್ತೆ. ಅಂದ್ರೆ ಏನಾಯ್ತು, ಅದು ಇವಾಗ 3 ಹೊತ್ತು ಒಟ್ಟುಕೊಟ್ಟೋದ್ರಿಂದ ಅದು ತನ್ನ ಸಾವನ್ನ ಅದೇ ತಂದ್ಕೊತಾ ಇದೆ ಅಲ್ವಾ. ಸೊ ಅದೇ ತರನೇ ಅದಕ್ಕೇನೆ ಈಗ ಈ ಮಾತನ್ನ ನಾವು ಆಡಿದ್ರೆ ಯಾವ ತರ ಮಾತನ್ನ ಆಡ್ಬೇಕು ಅಂತಂದ್ರೆ, ನಾವು ಕೃಷ್ಣನಿಗೆ ಸಂಬಂಧಪಟ್ಟಿರುವಂತಹ ಮಾತುಗಳನ್ನೇ ಆಡ್ಬೇಕಾಗತ್ತೆ. ಅಂದ್ರೆ ಕೃಷ್ಣನ ನಾಮ ರೂಪ ಗುಣ ಲೀಲೆಗಳನ್ನ ನಾವು ಏನು ವೈಭವೀಕರಿಸ್ಬೇಕಾಗತ್ತೆ. ಆವಾಗ ಈ ಮಾತಂತ ಏನ್ ಭಗವಂತ ಕೊಟ್ಟಿದನೋ ಅದರ ಸಾರ್ಥಕತೆ ಆಗತ್ತೆ. ಮತ್ತೆ ನಾವು ಮಾತಂತ ಆಡ್ಲೇಬೇಕಂತಂದ್ರೆ ಅದು ಪ್ರಿಯವಾಗಿರ್ಬೇಕು, ಹಿತವಾಗಿರ್ಬೇಕು. ಮತ್ತೆ ಏನ್ ಬೇರೆಯವರ ಮನಸ್ಸನ್ನ ಅದು ಕಲಕು ಕೂಡ್ದು ಅಂತಹ ಮಾತನ್ನ ಆಡ್ಬೇಕು. ಮತ್ತೆ ನಾವು ಈ ಮಾತು ಭಗವಂತ ಏನ್ ಈ ಶಕ್ತಿಯನ್ನ ಕೊಟ್ಟಿದ್ದಾನೆ, ವಾಕ್ ಶಕ್ತಿಯನ್ನ ನಾವು ಆ ವೇದಗಳನ್ನ ಹೇಳಿಕೆ ನಾವು ಉಪಯೋಗ ಪಡಿಸ್ಕೋಬೇಕು. ಈ ಭಗವದ್ಗೀತೆಯನ್ನ ಹೇಳಿಕೆ ನಾವು ಅದನ್ನ ಉಪಯೋಗಿಸ್ಕೋಬೇಕು. ಇಂಥದಕ್ಕೆ ನಾವು ನಮ್ಮ ಮಾತನ್ನ ಉಪಯೋಗಿಸಿದ್ರೆ ಅದು ಮಾತಿನ ತಪಸ್ಸಾಗತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಬೇರೆಯವ್ರ ಬಗ್ಗೆ ನಾವು ಮಾತಾಡ್ಕೋತೀವಿ ಅಲ್ವಾ. ಅವ್ರಿಂಗಂತೆ ಅವ್ರಂಗಂತೆ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ನಾವು ಮಾತಾಡ್ಕೋತೀವಿ ಅಲ್ವಾ. ಏನೆಲ್ಲ ನಾವು ಮಾತನ್ನ ನಾವು ಮಿಸ್ಯೂಸ್ ಮಾಡ್ಕೋತೀವಿ ಅಂತ ನಮಗ್ ಗೊತ್ತಿದೆ ಅಲ್ವಾ. ಸೊ ಇವಾಗ ಆತರ ಎಲ್ಲ ಮಾಡಿದ್ರೆ ಏನಾಗತ್ತೆ, ನಾವು ಆ ಮಾತನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ, ನಾವು ಮಾತಿನ ತಪಸ್ಸನ್ನ ನಾವು ಆಚರಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಆಗತ್ತೆ. ಸೊ ನಮ್ಗೆ ಮತ್ತೆ ನೀವು ಮುಂದೆ ಥರ್ಡ್ ಲೆವೆಲ್ಗೆ ಬಂದಾಗ ಅಲ್ಲಿ ನಮ್ಗೆ ಒಂದು ಉಪದೇಶಾಮೃತದಲ್ಲಿ ಒಂದು ತುಂಬಾ ಸುಂದರವಾದ ಶ್ಲೋಕ ಬರುತ್ತೆ. ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತಃ ಧೀರಃ ಸರ್ವಾಂ ಅವಿಮಾಂ ಪೃಥ್ವೀಂ ಸ ಶಿಷ್ಯಾತ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ವಾಚೋ ವೇಗಂ, ಈ ಮನಸ್ಸಿನ ವೇಗವನ್ನ, ಅಂದ್ರೆ ನಮ್ಗೆ ಯಾವಾಗ್ಲೂ ಅಲ್ವಾ ಒಂದ್ ಕ್ಷಣ ಸುಮ್ನಿರ್ಲಕ್ ಆಗೋದಿಲ್ಲ. ಯಾರೇ ಏನೇ ಮಾತಾಡಿದ್ರು ಅಡ್ಡ ಬಾಯಿ ಹಾಕೊಂಡು ಮಾತಾಡ್ಬಿಡ್ತೀವಿ ಅಲ್ವಾ. ಆ ಆವೇಗವನ್ನ ನಾವೇನಾದ್ರೂ ನಿಯಂತ್ರಿಸಿದ್ರೆ, ವಾಚೋ ವೇಗಂ ಮನಸೋ ವೇಗಂ ಮನಸ್ಸಿನ ವೇಗವನ್ನ, ಜಿಹ್ವಾ ವೇಗಂ ನಾಲಿಗೆಯ ವೇಗವನ್ನ, ಮತ್ತೆ ಕ್ರೋಧ ವೇಗಂ ಕ್ರೋಧವನ್ನ, ಮತ್ತೆ ಉದರ ಉಪಸ್ಥ ಅಂದ್ರೆ ಹೊಟ್ಟೆಯ ವೇಗವನ್ನ, ಮತ್ತೆ ಉಪಸ್ಥ ಅಂತಂದ್ರೆ ಜನನೇಂದ್ರಿಯದ ವೇಗ. ಈ 6 ವೇಗಗಳನ್ನ ಯಾರು ನಿಗ್ರಹಿಸ್ತಾರೋ ಅವರು ಈ ಇಡೀ ಪ್ರಪಂಚದಲ್ಲಿನೇ ಅವರು ಶಿಷ್ಯರನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ನಾವು ಶೀಲ ಪ್ರಭುಪಾದ್ರನ್ನ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಶೀಲ ಪ್ರಭುಪಾದ್ರು ಈ 6 ಅವರು ನಿಯಂತ್ರಿಸಿದ್ರು. ಅದಕ್ಕೆ ನೋಡಿ ಇಡೀ ಪ್ರಪಂಚದಲ್ಲೇನೆ ಎಷ್ಟು ಇಸ್ಕಾನ್ ದೇವಸ್ಥಾನಗಳಿದೆ ಅಲ್ವಾ. ಅದು ಸಾಮಾನ್ಯ ನೋಡಿ, ಇಲ್ಲಿ ಭಾರತ ಭೂಮಿಯಲ್ಲೇನೆ ಬನ್ನಿ ಭಗವದ್ಗೀತೆಗೆ ಬನ್ನಿ, ಫ್ರೀ ಇದೆ, ಆನ್ಲೈನ್ ಇದೆ, ನೀವು ದೇವಸ್ಥಾನಕ್ಕೂ ಬರೋದ್ ಬೇಡ ಅಂದ್ರೂ ನೋಡಿ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪ್ರಭುಪಾದ್ರು ಇಡೀ ವಿಶ್ವದಲ್ಲಿ ಯಾರಿಗೆ ರಾಮ ಕೃಷ್ಣ ಅಂದ್ರೆ ಗೊತ್ತಿಲ್ಲದೆ ಇರೋರ್ನೆಲ್ಲರನ್ನೂ ಸಹ ಅವರು ಕೃಷ್ಣ ಪ್ರಜ್ಞೆಗೆ ತಗೊಂಡ್ಬಂದಿದ್ದಾರೆ.
ಅವ್ರೆಲ್ಲರನ್ನು ಸಹ ತರುಣರು ಅವರು ಇಡೀ ಜೀವನವನ್ನೇ ಕೃಷ್ಣ ಪ್ರಜ್ಞೆಗೆ ಮುಡುಪಾಗಿರೋ ತರ ಅವರು ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಇದೆಲ್ಲದರ ವೇಗ, ಇದೆಲ್ಲದರ ತಪಸ್ಸನ್ನ ಪ್ರಭುಪಾದರು ಮಾಡಿದ್ರು. ಮತ್ತೆ ಈಗ ಮನಸ್ಸಿನ ತಪಸ್ಸಿನ ಕುರಿತಾಗಿ ಹೇಳ್ತಾ ಇದ್ರೆ, ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನ ಸಮುಚ್ಯತೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು ಅಲ್ವಾ. ಮನಸ್ಸು ತುಂಬಾ ಮುಖ್ಯವಾದದ್ದು. ನಾವು ನೋಡಿದ್ವಿ ಅಲ್ವಾ, 6ನೇ ಅಧ್ಯಾಯ ಪೂರ್ತಿ ಮನಸ್ಸಿನ ಮೇಲೆನೆ ಅಲ್ವಾ. ನಮ್ಮ ಮನಸ್ಸನ್ನ ಸಮಚಿತದಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮುಂದಿನ ಜನ್ಮನೂ ಅಷ್ಟೇನೆ ನಮ್ಮ ಮನಸ್ಸಿನ ಮೇಲೆನೆ ಅದು ಅವಲಂಬಿತವಾಗಿರೋದು. ನನ್ನ ಮನಸ್ಸಲ್ಲಿ ಒಂದು ಚಿಕ್ಕ ಆಸೆ ಇದ್ರೂ ಸಹ ನಾನು ಇನ್ನೊಂದು ದೇಹವನ್ನ ಪಡಿಬೇಕಾಗತ್ತೆ. ಆ ಆಸೆಯನ್ನ ಪೂರೈಸದ ಹೊರತು ನಾನು ಈ ಮುಕ್ತಿ ಅಂತ ಏನಿದೆ ಅದು ಮುಕ್ತಿಯನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವೆಲ್ಲವೂ ಮನಸ್ಸಿನ ತಪಸ್ಸು ಅಂತ ಹೇಳ್ತಾರೆ. ನಾವು ಮನಸ್ಸನ್ನ ನಾವು ಹೇಗೆ ಇಟ್ಕೋಬೇಕು ಅಂತಂದ್ರೆ ನಾವು ಅದಕ್ಕೆ ಶಿಕ್ಷಣವನ್ನ ಕೊಡ್ಬೇಕು. ಅದಕ್ಕೆ ನಮ್ಗೆ ಆಚಾರ್ಯರು ಹೇಳ್ತಾರೆ, ನಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು ಹೇಳ್ತಾರೆ ಏನಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸು ಏನೆಲ್ಲ ಯೋಚನೆ ಮಾಡುತ್ತೆ ಅಲ್ವಾ, ಅವಾಗ ನಾವು ಅದಕ್ಕೆ ಬೆಳಗ್ಗೆ ಎದ್ದಾಗಲೇ ನಾವು ನಮ್ಮ ಮನಸ್ಸನ್ನ ಅದು ಏನು ಚಪ್ಪಲಿಂದ ಹೊಡಿಬೇಕು ಅಂತ ಹೇಳ್ತಾರೆ. ಮತ್ತೆ ರಾತ್ರಿ ಅದನ್ನ ಪರಿಕೆಯಿಂದ ಹೊಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ ಹತೋಟಿಲಿ ಇಟ್ಕೋಬೇಕು ಅಂತ. ನಮ್ಗೆ 6ನೇ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಹೇಳಿದ್ರು ಅಲ್ವಾ. ಸೊ ಇವಾಗ ಮನಸ್ಸನ್ನ ಶತ್ರುವಾಗಿ ಅಥವಾ ಮಿತ್ರನನ್ನಾಗಿ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ನಾವು ಶಿಕ್ಷಣವನ್ನ ಕೊಡ್ಬೇಕು ಮನಸ್ಸಿಗೆ. ಯಾವಾಗ್ಲೂ ಬೇರೆಯವರಿಗೆ ಒಳಿತನ್ನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ತರ ಅದಕ್ಕೆ ನಾವು ಶಿಕ್ಷಣವನ್ನ ಕೊಡ್ಬೇಕು. ಮತ್ತೆ ಒಳಗೊಂದು ಹೊರಗೊಂದು ದ್ವಂದ್ವತೆ ಅಲ್ವಾ. ನಮ್ಗೆ ಯಾವಾಗ್ಲೂ ಅಷ್ಟೇ, ನಾವು ಹೊರಗಡೆ ನಾವು ಏನೋ ಹೇಳ್ತೀವಿ, ಆದ್ರೆ ಒಳಗಡೆ ಬೇರೆ ಏನೋ ಒಂದಿರುತ್ತೆ, ದ್ವಂದ್ವತೆ ಅಂತ ಕರಿತೀವಿ. ಆ ದ್ವಂದ್ವತೆ ಇರ್ಕೂಡ್ದು. ಮತ್ತೆ ಕಪಟನೂ ಇರ್ಕೂಡ್ದು. ನಾವ್ ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ಹೇಳಿ ನಾವು ಮನಸ್ಸಿಗೆ ಶಿಕ್ಷಣವನ್ನ ಕೊಡ್ಬೇಕು. ಇಲ್ಲ, ಈ ಮನುಷ್ಯ ಜನ್ಮ ಸಿಕ್ಕಿರೋದೇ ಅಪರೂಪ, ಈ ಸಮಯದಲ್ಲಿ ನೀನು ಬೇರೆ ಬಗ್ಗೆ ಯೋಚನೆ ಮಾಡ್ಬಾರ್ದು, ನೀನು ಕೃಷ್ಣ ಪ್ರಜ್ಞೆಲಿ ಇರ್ಬೇಕು, ಕೃಷ್ಣ ಪ್ರಜ್ಞೆಯಿಂದ ನೀನು ಹೊರಗಡೆ ಹೋಗ್ಕೂಡ್ದು ಅಂತ ಹೇಳ್ಬಿಟ್ಟು ನಾವು ಮನಸ್ಸಿಗೆ ನಾವು ಶಿಕ್ಷಣವನ್ನ ನಾವು ಕೊಡ್ಬೇಕಾಗತ್ತೆ. ಮತ್ತೆ ನಾವು ಈ ವೇದಗಳನ್ನ ಓದೋದು, ಶಾಸ್ತ್ರಗಳನ್ನ ಓದ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನಸ್ಸಿಗೆ ಶಿಕ್ಷಣವನ್ನ ಕೊಡ್ಬೇಕಾಗತ್ತೆ. ಮತ್ತೆ ಇಂದ್ರಿಯ ಭೋಗದಿಂದ ನಾವು ದೂರ ಇರೋ ತರ ನಾವು ಮನಸ್ಸಿಗೆ ಶಿಕ್ಷಣವನ್ನ ಕೊಡ್ಬೇಕಾಗತ್ತೆ. ನಾವ್ ಇದನ್ನ ಭಾಗವತಮಲ್ಲಿ ಈ ಪ್ರಸಂಗವನ್ನ ನಾವು ನೋಡ್ತೀವಿ. ಇಲ್ಲಿ ಯಾರನ್ನ ನೋಡ್ತಿದೀವಿ ಅಂತಂದ್ರೆ ವೇದವ್ಯಾಸರಿಗೆ ಅವ್ರ ಮಗ ಹುಟ್ಟುತ್ತಾರೆ. ಮಗ ಹುಟ್ಟಿದಾಗ್ಲೇನೆ ಅವನು ಅಂದ್ರೆ ಅವನು ಅಮ್ಮನ ಹೊಟ್ಟೆಯಲ್ಲಿ 12 ವರ್ಷದ ತನಕನೂ ಅವ್ರು ಅಮ್ಮನ ಹೊಟ್ಟೆಲೇ ಇರ್ತಾರೆ. ಅದಾದ್ಮೇಲೆ ಅವ್ರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣನೇ ಅವ್ರಿಗೆ ಈ ಭೌತಿಕ ಪ್ರಪಂಚದಲ್ಲಿ ಇರ್ಲಿಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರು ಇವಾಗ ಕಾಡಿಗೆ ಹೋಗ್ತಿದ್ದಾರೆ ತಪಸ್ಸನ್ನ ಮಾಡ್ಲಿಕ್ಕೆ. ಅದಕ್ಕೆ ಹಿಂದೆನೆ ನೋಡಿ ಇಲ್ಲಿ ವೇದವ್ಯಾಸರು ಪುತ್ರ 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 ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಇಲ್ಲಿ ಹೆಂಗಳೆರೆಲ್ಲ ಸ್ನಾನ ಮಾಡ್ತಿರ್ತಾರೆ ನಗ್ನರಾಗಿ. ಇಲ್ಲಿ ಅವ್ರ ಮಗ ಶುಕಮುನಿಗಳು ಯಾರು ಈ ಭಾಗವತಮನ್ನ ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ದಾರೆ, ಆ ಶುಕಮುನಿಗಳು ಅವರು ಅಲ್ಲಿ ಅದೇ ದಾರಿಯಲ್ಲಿ ಬಂದಾಗ ಈ ಹೆಂಗಳೆರೆಲ್ಲ ಆರಾಮಾಗಿ ಸ್ನಾನ ಮಾಡ್ತಿರ್ತಾರೆ. ಆದ್ರೆ ಅದೇ ವೇದವ್ಯಾಸರು ಬಂದಾಗ ನೋಡಿ ಎಲ್ಲರೂ ಸಹ ಬೇಗ ಅವರು ತಮ್ಮ ದೇಹವನ್ನ ಮುಚ್ಕೋತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಯಾಕೆ ಅಂತಂದ್ರೆ ನೋಡಿ, ಇವರು ಶುಕಮುನಿಗಳು ಹುಟ್ಟಿದಾಗಲೇ ಅವರು ಮುಕ್ತಾತ್ಮರು. ಅವ್ರಿಗೆ ಯಾವುದೇ ಒಂದು, ಅವ್ರು ಎಲ್ಲರನ್ನೂ ಆತ್ಮರೂಪವಾಗಿ ಕಾಣ್ತಾ ಇದಾರೆ. ಇವರು ಅಂದ್ರೆ ಪುರುಷ ಸ್ತ್ರೀ ಅಂತ ಹೇಳ್ಬಿಟ್ಟು ಅವರಲ್ಲಿ ಯಾವುದೇ ಒಂದು ಭೇದ ಭಾವವಿಲ್ಲ. ಅಂದ್ರೆ ಇವ್ರಿಗೆ ಅಂದ್ರೆ ಅವರು ಅಂತಹ ಮುಕ್ತಾತ್ಮರಲ್ಲಿ ಆ ಮನಸ್ಸು ಅಷ್ಟು ಪರಿಶುದ್ಧವಾಗಿರುತ್ತೆ. ಅವರು ಇವಾಗ ಒಂದು ಮಗು ಏನಾದ್ರೂ ನಮ್ಮ ಮನೇಲಿ ಇದ್ದಾಗ ಆ ಮಗುವಿನ ಮುಂದೆ ನಾವು ಡ್ರೆಸ್ ಚೇಂಜ್ ಮಾಡ್ಕೋತೀವಿ, ನಮ್ಗೆ ಏನ್ ಅನ್ಸೋದಿಲ್ಲ ಅಲ್ವಾ. ಯಾಕಂದ್ರೆ ಮಗುವಿನ ಮನಸ್ಸು ಅಷ್ಟು ಪರಿಶುದ್ಧವಾಗಿರುತ್ತೆ. ಅದೇ ತರ ನೋಡಿ, ಇವ್ರು 12 ವರ್ಷದ ಬಾಲಕನಾಗಿದ್ಕೊಂಡು ಅವರು ಸಹ ನಗ್ನರಾಗಿರ್ತಾರೆ. ಆದ್ರೆ ಅವರು ಪಾಸ್ ಆದಾಗ ಈ ಹೆಂಗಳೆಯರಿಗೆ ಏನೂ ಆಗೋದಿಲ್ಲ. ಯಾಕಂದ್ರೆ ಅವರ ಮುಖದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಈ ಹುಡುಗನಿಗೆ ಅಂದ್ರೆ ಈ ನಮ್ಮನ್ನ ಈ ಹೆಂಗಸರು ಅನ್ನೋ ಒಂದು ದೃಷ್ಟಿಯಿಂದ ಇವ್ರು ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅವರ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ವೇದವ್ಯಾಸರನ್ನು ಸಹ ಇಲ್ಲಿ ಕಡಿಮೆ ಅಂದಾಜು ಮಾಡೋ ಹಾಗಿಲ್ಲ. ಯಾಕಂದ್ರೆ ಅವರು ವೇದಗಳನ್ನ ನಮ್ಗೆ ಕೊಟ್ಟಿದ್ದಾರೆ, ಅವರು ಭಗವಂತನ ಸ್ವರೂಪ ಅಲ್ವಾ. ಆದ್ರೆ ಇಲ್ಲಿ ಯಾಕೆ ಹಿಂಗೆ ನಮ್ಗೆ ಅರ್ಥ ಮಾಡಿಸಿದ್ರೆ ಅಂತಂದ್ರೆ, ವೇದವ್ಯಾಸರು ಗೃಹಸ್ಥರು ಅಂದ್ಮೇಲೆ ಅವ್ರಿಗೆ ಪುರುಷ ಮತ್ತೆ ಸ್ತ್ರೀ ಅನ್ನೋ ಒಂದು ಭೇದ ಇದ್ರೆ ಅಷ್ಟೇ ಅವರು ಗೃಹಸ್ಥರಾಗ್ಲಿಕ್ಕೆ ಸಾಧ್ಯ ಅಲ್ವಾ. ಆದ್ರೆ ಇಲ್ಲಿ ಶುಕಮುನಿಗಳಿಗೆ ಅವರು ಮುಕ್ತಾತ್ಮರು, ಅವ್ರಿಗೆ ಸ್ತ್ರೀ ಪುರುಷ ಅನ್ನೋ ಒಂದು ಭೇದ ಇಲ್ಲ. ಅವರ ಮನಸ್ಸು ಅಷ್ಟು ಪರಿಶುದ್ಧವಾಗಿದೆ. ಮತ್ತೆ ನಮ್ಗೆ ಇವಾಗ ದಾನದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ರಾಜಸ ಗುಣದಲ್ಲಿರುವಂತಹ ತಪಸ್ಸು ಮತ್ತೆ ತಮೋ ಗುಣದಲ್ಲಿರುವಂತಹ ತಪಸ್ಸಿನ ಬಗ್ಗೆ ಅವ್ರು ಇವಾಗ ಹೇಳ್ತಾ ಇದ್ದಾರೆ. ನೋಡೋಣಂತೆ ಈಗ ರಾಜಸ ಗುಣದಲ್ಲಿರುವ ತಪಸ್ಸು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತದಿಹಂ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಡಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ತಪಸ್ಸು ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ ಅಲ್ವಾ.
ರಾಜಸ ಗುಣದಲ್ಲಿರೋರು, ರಜೋಗುಣದಲ್ಲಿರೋರು ಮನಸ್ಥಿತಿನೇ ಆತರ. ಅವ್ರು ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕಂದ್ರೆ ನನಗೇನ್ ಸಿಗತ್ತಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದು ಮಾತನ್ನು ಸಹ ಅವ್ರು ಮಾತಾಡೋದಿಲ್ಲ ಯಾರ ಹತ್ರ ಅನ್ನೋದ್ರುನು. ಅವ್ರು ಒಂದು ಗಳಿಗೆನೂ ವೇಸ್ಟ್ ಮಾಡೋದಿಲ್ಲ. ಇವ್ರ ಹತ್ರ ಮಾತಾಡಿದ್ರೆ ನನ್ಗೆ ಏನಾದ್ರೂ ಒಂದು ಉಪಯೋಗ ಆಗ್ಲೇಬೇಕು, ನನ್ನ ಸ್ವಾರ್ಥಕ್ಕೆ ಏನಾದ್ರೂ ಒಂದು ಆದ್ರೆ ಅಷ್ಟೇನೆ ಅವರು ಅವ್ರ ಜೊತೆ ಮಾತಾಡ್ತಾರೆ ಅಲ್ವಾ. ಅದೇ ತರ ನೋಡಿ ಇಲ್ಲಿ ತಪಸ್ಸನ್ನು ಸಹ ಅವ್ರು ಏನಕ್ ಮಾಡ್ತಾ ಇದಾರೆ ಅಂತಂದ್ರೆ ಏನೋ ಒಂದು ಗೌರವವನ್ನ ಪಡಿಲಿಕ್ಕೆ ಅಥವಾ ಅವರ ಪ್ರತಿಷ್ಠೆಯನ್ನ ತೋರಿಸ್ಕೊಳ್ಲಿಕ್ಕೆ ಎಲ್ಲಾರ ಮುಂದೆ, ಅದಕ್ಕೋಸ್ಕರ ಅವರು ತಪಸ್ಸನ್ನ ಮಾಡ್ತಾರೆ. ನೋಡಿ ಇಂತಹ ತಪಸ್ ಮಾಡಿದ್ರೆ ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಅದು ಯಾವುದೇ ಒಂದು ಫಲವನ್ನ, ಅದು ಶಾಶ್ವತವಾದ ಫಲವನ್ನ ಕೊಡೋದಿಲ್ಲ. ನಾವು ನೋಡ್ತೀವಿ ಅಲ್ವಾ, ಈಗ ಪಾದಯಾತ್ರೆಯನ್ನ ಹೋಗ್ತಾರೆ ಇವಾಗ ರಾಜಕೀಯ ವ್ಯಕ್ತಿಗಳು ಅಲ್ವಾ, ಅವ್ರು ಉಪವಾಸ ಸತ್ಯಾಗ್ರಹಗಳನ್ನೆಲ್ಲ ಮಾಡ್ತಾರೆ. ಸೊ ಇದನ್ನ ಅವ್ರು ಏನಕ್ಕೆ ಮಾಡ್ತಾರೆ, ಯಾವುದೋ ಒಂದು ಇಚ್ಛೆಯನ್ನ ಅವರು ಪೂರೈಸಲಿಕ್ಕೆ ಅವರು ಮಾಡ್ತಾರೆ ಅಲ್ವಾ. ಇದು ಭಗವಂತನ ಸಂತೋಷಕ್ಕೋಸ್ಕರ ಅವರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ತಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಯಾವುದೇ ಒಂದು ತಪಸ್ಸನ್ನ ಆಚರಿಸಿದ್ರೆ ಅದನ್ನ ರಾಜಸ ತಪಸ್ಸು ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ ಅಂತ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ತಾಮಸಿಕ ತಪಸ್ಸಿನ ಬಗ್ಗೆ ಹೇಳ್ತಾ ಇದಾರೆ. ಮೂಢಗ್ರಾಹೇಣಾತ್ಮನೋ ಯತ್ಪೀಡೆಯ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮಸಮುದಾವೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗತ್ತೆ ಅಲ್ವಾ. ನಾವಿವಾಗ ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ. ಹಿರಣ್ಯಕಶಿಪು ಏನಕ್ಕೆ ಅಷ್ಟು ವರ್ಷಗಳ ಕಾಲ ಅಷ್ಟು ಕಠೋರವಾದ ತಪಸ್ಸನ್ನ ಮಾಡ್ತಾರೆ. ಹೋಗ್ಲಿ, ಅದರಿಂದ ಏನಾದ್ರೂ ಒಂದು ಉಪಯೋಗ ಆಯ್ತಾ, ಅವ್ರಿಗೇನಾದ್ರೂ ಉಪಯೋಗ ಆಯ್ತಾ? ಇಷ್ಟು ಕಠಿಣ ತಪಸ್ಸನ್ನ ಮಾಡಿದಾದ್ರೂ ಏನಕ್ಕೆ? ದೇವತೆಗಳನ್ನ ನಾಶ ಮಾಡ್ಲಿಕ್ಕೆ ಅವರು ಮಾಡ್ತಾ ಇದ್ದಾರೆ ಅಲ್ವಾ. ಇಡೀ ವಿಶ್ವವನ್ನ ಅವ್ರ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ. ಮತ್ತೆ ಅಮರರಾಗ್ಬೇಕು ಅಂತ ಮಾಡ್ತಾ ಇದಾರೆ. ಅದು ಈ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾದದ್ದು ಅಲ್ವಾ. ಅದು ಶಾಸ್ತ್ರಗಳಲ್ಲಿ ಹೇಳಿರೋದಕ್ಕೆ ವಿರುದ್ಧವಾದದಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇರೆಯವ್ರಿಗೆ ತೊಂದರೆ ಮಾಡ್ಕೊಳ್ಲಿಕ್ಕೆ ಮತ್ತೆ ಅವರು ತೊಂದರೆ ಮಾಡ್ಕೊಳ್ಲಿಕ್ಕೆ ಮಾಡುವಂತಹ ಇಂತಹ ತಪಸ್ಸನ್ನ ತಾಮಸ ತಪಸ್ಸು ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ ಅಂತ ಹೇಳ್ತಾ ಇದಾರೆ. ಇವಾಗ ದಾನದ ಬಗ್ಗೆ ಹೇಳ್ತಾ ಇದಾರೆ. ನೋಡಿ, ದಾನ ನಮ್ಗೆ ಇಷ್ಟ ಬಂದಂಗೆ ಮಾಡಂಗಿಲ್ಲ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ದಾನ ಮಾಡಿದ್ರೆ ಒಳ್ಳೇದು, ಪುಣ್ಯ, ನಮಗೂ ಪುಣ್ಯ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಪುಣ್ಯ ಅಂತ ನಾವ್ ಅನ್ಕೊಂಡಿದೀವಿ. ಅದ್ರಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ ದಾನ ಅಂತಂದ್ರೆ ಯಾವ ತರ ದಾನವನ್ನ ಮಾಡ್ಬೇಕಂತ. ದಾತವ್ಯಮಿತಿ ಯದ್ಧಾನಂ ದೀಯತೆ ಅನುಪಕಾರಿಣೆ ದೇಶೆ ಕಾಲೇ ಚ ಪಾತ್ರೆ ಚ ತದ್ಧಾನಂ ಸಾತ್ವಿಕಂ ಸ್ಮೃತಂ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ ಅಂತ ಹೇಳ್ತಾರೆ. ನೋಡಿ, ಇವಾಗ ಎಗೇನ್ ಅಲ್ವಾ, ಎಲ್ಲೆಲ್ಲಿ ನಿಮ್ಗೆ ಸಾತ್ವಿಕ ಅಂತ ಬಂದ ತಕ್ಷಣನೇ ಅವರು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರೋ ತರನೇ ಅವರು ದಾನವನ್ನ ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇರೋದಿಲ್ಲ. ಮತ್ತೆ ಅವರು ಕರ್ತವ್ಯ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದೇ ತರ ನೋಡಿ, ಇಲ್ಲಿ ಇವಾಗ ದಾನವನ್ನು ಸಹ ಯಾವ ತರ ಮಾಡ್ತಾ ಇದಾರೆ, ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲ. ಮತ್ತೆ ಯೋಗ್ಯರಾದವರಿಗೆ ಅವರು ದಾನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸರಿಯಾದ ಕಾಲ ಮತ್ತೆ ದೇಶ, ಅದು ತುಂಬಾ ಮುಖ್ಯವಾದದ್ದು. ಸರಿಯಾದ ಕಾಲ ದೇಶವನ್ನ ನೋಡಿ ಮಾಡ್ಬೇಕಾಗತ್ತೆ. ಇವಾಗ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಇವಾಗ ಗ್ರಹಣ ಸಂದರ್ಭದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ, ಮತ್ತೆ ಯಾವುದೇ ಒಂದು ತೀರ್ಥ ಸ್ಥಳಗಳಲ್ಲಿ, ದೇವಸ್ಥಾನಗಳಲ್ಲಿ ಕೃಷ್ಣನಿಗೋಸ್ಕರ, ವಿಷ್ಣುವಿಗೋಸ್ಕರ, ಕೃಷ್ಣನ ಭಕ್ತರಿಗೆ, ವಿಷ್ಣುವಿನ ಭಕ್ತರಿಗೋಸ್ಕರ ನಾವೇನಾದ್ರೂ ಯಾವ್ದಾದ್ರು ಒಂದು ಸದ್ಬ್ರಾಹ್ಮಣರಿಗೆ ಏನಾದ್ರು ದಾನವನ್ನ ಮಾಡಿದ್ರೆ ಅದು ಸಾತ್ವಿಕವಾದ ದಾನ ಅಲ್ವಾ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಲ್ವಾ. ಸೊ ಇಲ್ಲ, ನಮ್ಗೆ ಇವಾಗ ಪಾಪ ಅಥವಾ ಪುಣ್ಯ ಯಾವ್ದಾದ್ರು ಒಂದು ನಮ್ಮ ಅಕೌಂಟ್ ಅಲ್ಲಿ ಬಂದ್ಬಿಡುತ್ತೆ. ಪಾಪವೇ ಆಗ್ಲಿ ಪುಣ್ಯವೇ ಆಗ್ಲಿ ಯಾವುದೇ ಒಂದು ನಮ್ಮ ಅಕೌಂಟ್ ಅಲ್ಲಿ ಬಂದ್ಬಿಟ್ರೆ ನಾವ್ ಅದನ್ನ ಅನುಭವಿಸ್ಲಿಕ್ಕೆ ನಾವು ಮತ್ತೆ ಒಂದು ದೇಹವನ್ನ ನಾವು ಪಡಿಲೇಬೇಕಾಗತ್ತೆ. ಆದ್ರೆ ವಿಷ್ಣುವಿಗೋಸ್ಕರ ನಾವ್ ಏನನ್ನೇ ಮಾಡಿದ್ರು ನಾವು ಅಕರ್ಮದಲ್ಲಿ ನಾವು ಕೆಲಸವನ್ನ ಮಾಡ್ದಂಗಾಗತ್ತೆ. ಆಗ ನಮ್ಮ ಅಕೌಂಟ್ ಅಲ್ಲಿ ಪಾಪವೂ ಇರೋದಿಲ್ಲ, ಪುಣ್ಯವೂ ಇರೋದಿಲ್ಲ. ಆಗ ನಾವು ಮತ್ತೆ ಈ ದೇಹವನ್ನ ಪಡೆಯೋ ಒಂದು ಅಗತ್ಯ ನಮ್ಗೆ ಇರೋದಿಲ್ಲ. ಅದು ನಮ್ಗೆ ತುಂಬಾ ಮುಖ್ಯವಾಗಿರೋದು. ಮತ್ತೆ ನಮ್ಗೆ ಇವಾಗ ರಾಜಸಿಕ ದಾನ ಯಾವ ತರ ಇರುತ್ತೆ ಅಂತ ಹೇಳ್ತಾ ಇದ್ರೆ, ಎತ್ತು ಪ್ರತ್ಯುಪಕಾರಾರ್ಥಂ ಫಲಂ ಉದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ಧಾನಂ ರಾಜಸಂಸ್ಮೃತಂ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನ ರಾಜಸ ಎಂದು ಹೇಳುತ್ತಾರೆ. ನೋಡಿ, ಇಲ್ಲಿ ಯಾರನ್ನ ನೋಡ್ತಾ ಇದೀವಿ ನಾವು, ಒಂದು ವ್ಯಕ್ತಿ ಅವನು ಇದು ಸೆಲ್ಫಿ ತಗೋತಾ ಇದ್ದಾನೆ. ಏನಂತಂದ್ರೆ ಇಲ್ಲಿ ದಾನ ಮಾಡ್ತಿದ್ದಾನೆ ತುಂಬಾ ಬಡಬಗ್ಗರಿಗೆ ಅಲ್ವಾ. ಇದನ್ನ ಅವನು ಸ್ಟೇಟಸ್ ಅಲ್ಲಿ ಹಾಕೋತಾನೆ ಅಥವಾ ಪ್ರೊಫೈಲ್ ಅಲ್ಲಿ ಇಟ್ಕೋತಾನೆ. ಯಾಕೆಂತಂದ್ರೆ ಎಲ್ಲರೂ ಅವನನ್ನ ಹೊಗಳ್ಳಿ ಅಂತ ಹೇಳ್ಬಿಟ್ಟು ಅಲ್ವಾ. ನಾವು ಕರೋನಾ ಟೈಮಲ್ಲಿ ನೋಡಿದ್ವಿ ಅಲ್ವಾ, ಎಷ್ಟೊಂದ್ ಜನ ದಾನ ಧರ್ಮ ಮಾಡಿ ಎಲ್ಲಾ ಸ್ಟೇಟಸ್ ಅಲ್ಲಿ ಇಟ್ಕೊಂಡ್ರು, ಎಲ್ಲರೂ ನನ್ನನ್ನ ಹೊಗಳ್ಳಿ, ಏನ್ ಇಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ವಾ. ಅಂದ್ರೆ ಇದು ರಾಜಸ ಗುಣದಲ್ಲಿ ಮಾಡಿರುವಂತಹ ದಾನ ಅಲ್ವಾ. ನಾವು ತಿಳ್ಕೊಂಡಿದೀವಿ ಅಲ್ವಾ, ನಾವು ಎಡಗೈಲಿ ಮಾಡಿರೋ ದಾನ ಬಲಗೈಗೂ ಗೊತ್ತಾಗ್ಬಾರ್ದು, ಆತರ ನಾವು ದಾನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಇವರು ಯಾಕೆ ದಾನವನ್ನ ಮಾಡ್ತಾ ಇದಾರೆ, ಯಾವ್ದೋ ಒಂದು ಅವರಿಗೆ ಫಲ ಸಿಗ್ಲಿ ಅನ್ನೋ ಒಂದು ಬಯಕೆಯಿಂದ ಅವರು ಮಾಡ್ತಾ ಇದ್ದಾರೆ. ಕರ್ಮ ಫಲಾಪೇಕ್ಷೆ, ಏನೋ ಒಂದು ಅಪೇಕ್ಷೆ ಇಟ್ಕೊಂಡವರು ಮಾಡ್ತಾ ಇದ್ದಾರೆ. ಮತ್ತೆ ಇಷ್ಟವಿಲ್ಲದ ದಾನವನ್ನ ಅಲ್ವಾ, ನಾವ್ ಇವಾಗ ಎಷ್ಟೊಂದ್ಸತಿ ನಾವು ನೋಡಿದೀವಿ. ಇವಾಗ ಗಣೇಶ ಹಬ್ಬ ಬಂದಾಗ ಅವ್ರ ಮನೆಗೆ ಅವ್ರ ಚಂದ ಎತ್ತಲಿಕ್ಕೆ ಬರ್ತಾರೆ. ಆಗ ನಮ್ಗೆ ಕೊಡಕ್ ಇಷ್ಟನೇ ಇರೋದಿಲ್ಲ
ಅಲ್ವಾ? ಆದ್ರೂ ಸಹ ಇನ್ನೇನ್ ಕೊಡ್ಲೇಬೇಕಲ್ಲ ದೇವ್ರ ಇದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ. ಅಂದ್ರೆ ಇಷ್ಟ ಇದ್ರೆ ಮಾಡಿದ್ರು ಸಹ ಅಂತಹ ದಾನನು ಸಹ ಇಲ್ಲಿ ರಾಜಸಿಕ ದಾನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದೇಶ ಕಾಲ ಯದ್ಧಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ವತ್ತಮವಜ್ಞಾತಂ ತತ್ತಾಮ ಸಮುದಾವೃತಂ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನ ತಾಮಸ ದಾನ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ನೋಡಿ, ಇವಾಗ ಈ ಹುಡುಗ ಅವನಿಗೆ ಶಕ್ತಿ ಇದೆ ಅಲ್ವಾ, ಅವ್ನು ದುಡ್ಕೊಂಡು ತಿನ್ಬೋದು. ಆದ್ರೆ ಅವನಿವಾಗ ಮದ್ಯ ವ್ಯಸನಿ ಆಗಿದ್ದಾನೆ, ಇವಾಗ ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಿದ್ದಾನೆ, ಸೋಮಾರಿ ಆಗಿದ್ದಾನೆ. ಅದಕ್ಕೆ ಒಂದ್ ಕಡೆ ಕುತ್ಕೊಂಡು ಅವನು ಇವಾಗ ಅವನ ಆ ಕೆಟ್ಟ ಚಟಗಳಿಗೆ ಅವನು ಅಲ್ಲಿ ಭಿಕ್ಷೆನ ಬೇಡ್ತಾ ಕುತ್ಕೊಂಡಿದ್ದಾನೆ. ನಾವ್ ಇವಾಗ ಇವನ್ ಮೇಲೆ ಏನಾದ್ರು ಕನಿಕರ ತೋರಿಸಿ ನಾವ್ ಇವ್ನಿಗೇನಾದ್ರೂ ನಾವು ದಾನವನ್ನ ಮಾಡಿದ್ರೆ ಏನಾಗುತ್ತೆ, ಇವಾಗ ನಾವು ಕೊಟ್ಟಿರುವಂತಹ ಹಣವನ್ನ ಅವನಿವಾಗ ಅವನ ಈ ಕೆಟ್ಟ ಚಟಗಳಿಗೆ ಉಪಯೋಗಿಸ್ಕೊತಾನೆ. ಇವಾಗ ಅವಾಗ ಏನಾಗುತ್ತೆ, ಆ ಕೆಟ್ಟ ಚಟಗಳನ್ನ ಅವನು ಮಾಡಿದಾಗ ಅವನು ಪಾಪವನ್ನ ಅವನು ಪಡ್ಕೋತಾನೆ. ಆ ಪಾಪದಲ್ಲಿ ನಾವು ಸಹ ಭಾಗಿಯಾಗ್ತೀವಿ. ನೋಡಿ, ಇವಾಗ ನಾವಿಲ್ಲಿ ದಾನವನ್ನ ಕೊಡ್ತಾ ಇದೀವಿ. ದಾನದ ಉದ್ದೇಶ ಆದ್ರೂ ಏನು ಅಲ್ವಾ? ಸೊ ನಮ್ಗೆ ನಮ್ಮ ಏನು ನಾವು ಪರಿಶುದ್ಧರಾಗ್ಬೇಕು ಅಂತ ನಾವು ದಾನವನ್ನ ಕೊಡ್ತಾ ಇದೀವಿ. ಆದ್ರೆ ಇವಾಗ ಇಲ್ಲೇನಾಗ್ತದೆ, ನಮ್ಮ ಅಕೌಂಟ್ ಅಲ್ಲಿ ಇವಾಗ ಪಾಪ ಒಂದು ಬೀಳ್ತಾ ಇದೆ. ಯಾಕಂದ್ರೆ ಇವಾಗ ನಾವು ಕೊಟ್ಟಿರುವ ಹಣದಿಂದ ಇವನು ಪಾಪ ಕಾರ್ಯಗಳನ್ನ ಅವನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಅಪಾತ್ರರಿಗೆ ಎಂದೂ ದಾನ ಮಾಡ್ಕೊಡ್ದು. ನಾವು ಅದಕ್ಕೆ ಕಾಲ, ದೇಶ, ಪಾತ್ರ ಇದನ್ನ ನೋಡೇ ನಾವು ದಾನವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಮತ್ತೆ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನ ತಾಮಸ ದಾನ ಎಂದು ಕರೆಯುತ್ತಾರೆ. ಸೊ ಇವಾಗ ಕೊನೆಯದಾಗಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಹರಿ ಓಂ ತತ್ಸತ್ ಅಂತ ಹೇಳ್ಬಿಟ್ಟು ಈ 3 ಪದಗಳ ಬಗ್ಗೆ ನಮ್ಗೆ ಅರ್ಥವನ್ನ ಹೇಳಿಸ್ತಾ ಇದ್ದಾರೆ ಈಗ ಕೃಷ್ಣ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನ ಬಳಸುತ್ತಿದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಯಜ್ಞಗಳನ್ನ ಮಾಡ್ತಾ ಇದ್ದಾಗ ಅವರು ಯಾವಾಗ್ಲೂ ಭಗವಂತನ ಸಂತೋಷಕ್ಕೋಸ್ಕರನೇ ಮಾಡ್ತಾ ಇದ್ರು. ಅವಾಗ ಈ 3 ಪದಗಳನ್ನ ಉಪಯೋಗಿಸ್ತಾ ಇದ್ರು. ಏನಂತಂದ್ರೆ ಓಂ ತತ್ಸತ್ ಅಂತ ಹೇಳ್ಬಿಟ್ಟು ಆ 3 ಪದಗಳು ಏನ್ ಅರ್ಥ ಸೂಚಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣನ ಮುಂದೆ ಹೇಳ್ತಾರೆ. ಇವಾಗ ನಾವು 20 years ಬ್ಯಾಕ್ ನೀವು ನಿಮ್ಗೆ ಜ್ಞಾಪಕ ಇದ್ರೆ ಯಾವುದೇ ಒಂದು ಕಾರ್ಯವೂ ಸಹ ಭಗವಂತನ ಕುರಿತಾಗೆ ಇರ್ತಾ ಇತ್ತು ಅಲ್ವಾ? ಭಗವಂತನಿಗೆ ನಾವು ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ವಿ. ನಾವು ಬೆಳಗ್ಗೆನೂ ಎದ್ದು ದೇವ್ರ ಪೂಜೆ ಅನ್ನೋದು ತುಂಬಾ ಮುಖ್ಯವಾಗ್ತಾ ಇತ್ತು. ಎಲ್ಲರೂ ಸ್ನಾನ ಮಾಡ್ಕೊಂಡು ಅಡಿಗೆ ಮನೆಗೆ ಹೋಗ್ತಿದ್ರು. ಅಡಿಗೆ ಮನೆನೂ ಸಹ ತುಂಬಾ ಶುಚಿಯಾಗಿ ಇಟ್ಕೊಂಡು ಅಲ್ಲಿ ಏನು ಒಲೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಹಾಕ್ತಾ ಇದ್ರು ಅಲ್ವಾ? ಅವರು ಸ್ನಾನ ಮಾಡ್ಕೊಂಡಲ್ಲೇ ಅವ್ರು ಅಡಿಗೆ ಮನೆಗೆ ಹೋಗ್ತಿರ್ಲಿಲ್ಲ, ಅದನ್ನ ಯಜ್ಞ ತರ ಅವರು ಮಾಡ್ತಾ ಇದ್ರು ಅಲ್ವಾ? ಮತ್ತೆ ಅವ್ರು ಸಂಜೆ ಆದ್ರೂ ಅಷ್ಟೇ ಅವ್ರು ಭಜನ್ ಅಂತ ಹೇಳ್ಬಿಟ್ಟು ಭಜನ್ಗೆ ಹೋಗ್ತಾ ಇದ್ರು. ಇವಾಗ ಟಿವಿ, ಪಾನಿಪುರಿ ಇಂತಹ ಒಂದು ಸಂಸ್ಕೃತಿ ಬಂದ್ಮೇಲೆನೆ ಎಲ್ಲವೂ ಬದಲಾಗೋಯ್ತು ಅಲ್ವಾ? ಎಲ್ಲವೂ ಸಹ ಮತ್ತೆ ಈ ಸಾಫ್ಟ್ವೇರ್ ಅದೆಲ್ಲ ಬಂದ್ಮೇಲೆನೆ ತುಂಬಾ ಬದಲಾವಣೆ ಆಗಿತ್ತು. ಎಲ್ಲವೂ ಸಹ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಮಾಡ್ಲಿಕ್ಕೆ ನಾವು ಶುರು ಮಾಡಿದ್ವಿ ಅಲ್ವಾ? ಮೊದ್ಲೆಲ್ಲ ಸಿನಿಮಾಗಳನ್ನು ಸಹ ದೇವರ ಕುರಿತಾಗೆ ಇತ್ತು. ಆಮೇಲೆ ಇದೆಲ್ಲ ಸಾಮಾಜಿಕ ಮತ್ತೆ ಕೊನೆಗೆ ಬರ್ತಾ ಬರ್ತಾ ಇವಾಗ ಏನ್ ನೋಡ್ತಾ ಇದೀವಿ ಅಂತಹ ಮೂವಿಗಳು ಮತ್ತೆ ಸೀರಿಯಲ್ಸ್ ಎಲ್ಲವೂ ಸಹ ಸ್ಟಾರ್ಟಿಂಗ್ ಅಲ್ಲಿ ರಾಮಾಯಣ ಮಹಾಭಾರತ ಸೀರಿಯಲ್ಸ್ ಅನ್ನ ನಾವು ನೋಡ್ತಾ ಇದ್ವಿ. ಕೊನೆಗೆ ಏನಾಗೋಯ್ತು, ಇವಾಗ ಅದ್ರಲ್ಲಿ ಯಾವುದೇ ಒಂದು ಅರ್ಥನೇ ಇರೋದಿಲ್ಲ ಅಂತಹ ಒಂದು ಸೀರಿಯಲ್ಸ್ ಅನ್ನ ನಾವು ನೋಡ್ತಾ ನಾವ್ ಇವಾಗ ಕಾಲ ಕಳೀತಾ ಇದೀವಿ ಅಲ್ವಾ? ಅಂದ್ರೆ ಇವಾಗ ಏನರ್ಥ, ಹಿಂದಿನ ಕಾಲದಲ್ಲಿ ಹೋಗ್ಲಿ ತುಂಬಾ ಹಿಂದೆನೂ ಅಲ್ಲ, ನಮ್ಮ ಕಲಿಯುಗದಲ್ಲೇನೆ ಹಿಂದೆ ಎಲ್ಲವನ್ನು ಸಹ ಭಗವಂತನ ಸಂತೋಷಕ್ಕೆ ಭಗವಂತನ ಕುರಿತಾಗೆ ಇವಾಗ ನೃತ್ಯವನ್ನೇ ಆಗ್ಲಿ ಒಂದ್ ಹಾಡನ್ನೇ ಆಗ್ಲಿ ಎಲ್ಲ ಭಗವಂತನ ಕುರಿತಾಗೆ ಇರ್ತಾ ಇತ್ತು ಅಲ್ವಾ? ಈಗ್ಲೇನೆ ಎಲ್ಲ ಬದಲಾವಣೆ ಆಗೋಗಿರೋದು. ಸೊ ಹಿಂದಿನ ಕಾಲದಲ್ಲಿ ಏನು ಯಜ್ಞ ದಾನ ತಪ ಮಾಡ್ತಾ ಇದ್ರು ಅದನ್ನ ಮಾಡಿದಾಗ ಈ 3 ಪದಗಳನ್ನ ಉಪಯೋಗಿಸ್ತಾ ಇದ್ರು. ಯಾಕೆ ಈ 3 ಪದಗಳ ಮಹತ್ವ ಏನಂತ ಹೇಳ್ಬಿಟ್ಟು ನಾವ್ ಇವಾಗ ನೋಡ್ತಾ ಇದೀವಿ. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ ದಾನ ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನ ಪಡೆಯಲು ಯಾವಾಗಲೂ ಓಂ ನಿಂದ ಪ್ರಾರಂಭಿಸುತ್ತಾರೆ. ಇವಾಗ ಯಜ್ಞ ದಾನ ತಪವನ್ನ ಮಾಡ್ಬೇಕಾದ್ರೆ ಆಧ್ಯಾತ್ಮಿಕವಾದಿಗಳು ನೋಡಿ ಅವರ ಗುರಿ ಏನಿರುತ್ತೆ ಅಂತಂದ್ರೆ ಯಾವಾಗ್ಲೂ ಭಗವಂತನನ್ನ ಪಡಿಬೇಕು ನಾವು ಅಲ್ವಾ? ನಾವ್ ಭಗವಂತನ ದೂರ ಬಂದಿದೀವಿ. ನಾವು ಮತ್ತೆ ಇವಾಗ ನಾವ್ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಮತ್ತೆ ಮರಳಿ ಭಗವಂತನೆಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಇವಾಗ ಪರಮ ಸತ್ಯವನ್ನ ಪಡಿಲಿಕ್ಕೆ ಅವರು ಓಂ ಅನ್ನೋ ಒಂದು ಏನೇ ಮಾಡಿದಾಗ್ಲೂ ಸಹ ಓಂ ಅನ್ನೋದ್ರಿಂದ ಅವರು ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ತದಿತ್ಯನಪಿ ಸಂದಾಯ ಫಲಂ ಯಜ್ಞ ತಪಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನ ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ ತಪಸ್ಸು ಮತ್ತು ದಾನಗಳನ್ನ ಮಾಡಬೇಕು.
ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನ ಪಡೆಯುವುದು ಅಲ್ವಾ. ನಾವು ನೋಡಿದ್ವಿ ಅಲ್ವಾ, ಇವಾಗ ಯಜ್ಞ ದಾನ ತಪವನ್ನ ರಾಜಸಿಕ ಗುಣದಲ್ಲಿ ಅವರು ಏನಕ್ಕೋಸ್ಕರ ಮಾಡ್ತಾರೆ, ಅವರು ಯಾವ್ದೋ ಒಂದು ಕರ್ಮ ಫಲಾಪೇಕ್ಷೆ ಇಟ್ಕೊಂಡಿರ್ತಾರೆ, ನನಗೆ ಈ ಆಸೆ ಇದೆ ಅದು ನೆರವೇರ್ಬೇಕು ಅಂತ ಹೇಳ್ಬಿಟ್ಟು, ಅಥವಾ ಇನ್ಯಾವುದೋ ಒಂದು ಇಚ್ಛೆಯನ್ನ ಇಟ್ಕೊಂಡಿರ್ತಾರೆ, ಅಥವಾ ಇಲ್ಲಾಂದ್ರೆ ಡಂಬಾಚಾರಕ್ಕೆ ಅವರು ಮಾಡ್ತಾ ಇರ್ತಾರೆ, ಎಲ್ಲರೂ ನನ್ನನ್ನ ಹೊಗಳಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಾವು ಯಜ್ಞ ದಾನ ತಪ ಮಾಡ್ಬೇಕಾದ್ರೆ ಅದರ ಉದ್ದೇಶ ಏನಿರುತ್ತೆ ಅಂತಂದ್ರೆ ಮೋಕ್ಷವನ್ನ ಪಡೆಯೋದು ಅಲ್ವಾ. ನಾವು ಮತ್ತೆ ಮತ್ತೆ ಹುಟ್ಕೂಡ್ದು ಈ ಭೌತಿಕ ಪ್ರಪಂಚದಲ್ಲಿ, ಈ ಹುಟ್ಟು ಸಾವಿನ ಚಕ್ರದಿಂದ ನಾವು ಬೇಗ ನಾವು ಪಾರಾಗಿ ಹೋಗ್ಬೇಕಾಗತ್ತೆ. ಅದಕ್ಕೆ ಈ ಮನುಷ್ಯ ಜನ್ಮವನ್ನ ನಾವು ಉಪಯೋಗಿಸ್ಕೊಂಡು ಏನೇ ಯಜ್ಞ ದಾನ ತಪ ಇದನ್ನ ಮಾಡಿದಾಗ ನಾವು ಮೋಕ್ಷವನ್ನೇ ನಾವು ಗುರಿಯಾಗಿ ಇಟ್ಕೋಬೇಕು, ಅದಕ್ಕೋಸ್ಕರನೇ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ಧ ಪಾರ್ಥಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇ ವಾ ವಿಧೀಯತೆ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ, ಅದನ್ನು ಸತ್ಯಂ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ ತಪಸ್ಸು ಮತ್ತು ದಾನಗಳನ್ನ ಸತ್ ಎಂದು ಕರೆಯುತ್ತಾರೆ ಅಲ್ವಾ. ಇವಾಗ ನಾನೇನಾದ್ರೂ ನಿಮ್ಗೆ ಆಪ್ಷನ್ ಕೊಟ್ರೆ, ನಿಮ್ಗೆ ಏನು ಗೌರ್ಮೆಂಟ್ ಜಾಬ್ ಇಷ್ಟನೋ ಅಥವಾ ಯಾವ್ದೋ ಒಂದು ಪ್ರೈವೇಟ್ ಕಂಪನಿಯಲ್ಲಿ ನೀವು ಜಾಬ್ ಮಾಡೋದು ಇಷ್ಟ ಅಂತಂದ್ರೆ ನೀವೇನ್ ಹೇಳ್ತೀರಾ? ಯಾವ ಜಾಬ್ ಮಾಡಕ್ಕೆ ನಿಮ್ಗೆ ಇಷ್ಟ? ನಿಮ್ಗೆ ಪ್ರೈವೇಟ್ ಕಂಪನಿದ ಅಥವಾ ಗೌರ್ಮೆಂಟ್ ಜಾಬಾ? ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್. ಯಾಕೆ ಅಂದ್ರೆ ಅದು ಪರ್ಮನೆಂಟ್ ಅಲ್ವಾ, ಪರ್ಮನೆಂಟ್ ಆಗಿರುತ್ತೆ. ಮತ್ತೆ ಈಗ ಇವ್ರು ಯಾವಾಗ ಬೇಕಾದ್ರೂ ತೆಗ್ದಾಕ್ಬೋದು ಅಲ್ವಾ. ನಮ್ಗೆ ಏನು ನಮ್ಗೆ ನಮ್ಮ ಪರಿಸ್ಥಿತಿ ಅಂದ್ರೆ ಏನು ಯಾವಾಗ್ಲೂ ಸಹ ಅದು ಡೋಲಾಯಮಾನದಲ್ಲಿ ಇರುತ್ತೆ. ನಾವೇನಾದ್ರೂ ಪ್ರೈವೇಟ್ ಕಂಪನಿಲಿ ವರ್ಕ್ ಮಾಡ್ತಿದ್ರೆ ಅವ್ರು ನಾಳೆನೆ ಕಿತ್ತ ಹಾಕ್ಬೋದು, ಅಥವಾ ಈ ಕ್ಷಣನೇ ನಾವು ಮನೇಲಿ ಇದ್ದಾಗ್ಲೇನೆ ಕೆಲಸ ಮುಗಿಸ್ಕೊಂಡು ಬಂದಿರ್ತೀವಿ, ಬೇಕಾದ್ರೆ ಅವರು ನಮ್ಗೆ ಅಪ್ಪಿಂಗ್ ಸ್ಲಿಪ್ ಕೊಟ್ಟು ಆಯ್ತು ನೀವು ಮನೇಲಿರಿ ಅಂತ ಹೇಳ್ಬೋದು ಅಲ್ವಾ. ಅದಕ್ಕೆ ನಾವ್ ಯಾವಾಗ್ಲೂ ಗೌರ್ಮೆಂಟ್ ಹೇಳಿ ಮತ್ತೆ. ಕರೋನಾ ಟೈಮಲ್ಲಿ ಎಷ್ಟು ಅನುಭವ ಆಯ್ತಲ್ಲ ಮೇಡಮ್. ಹೌದಲ್ಲ ಮಾತಾಜಿ. ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಏನು ನೋಡಿ, ಜಸ್ಟ್ ಇದು ಟೆಂಪರರಿ ನಮ್ಗೆ ಗೊತ್ತಿದೆ ಅಲ್ವಾ. ನಾವು ಬದುಕೋದೇ ಒಂದು 80 ವರ್ಷ ಮ್ಯಾಕ್ಸಿಮಮ್ ಬದುಕ್ತಿವಿ, ಅಷ್ಟ್ರಲ್ಲೇ ನಾವು ಎಲ್ಲ ಟೆಂಪರರಿ ಬೇಡ, ಪರ್ಮನೆಂಟ್ ಇರೋದೇ ನಾವು ಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ಅದೇ ಇವಾಗ ಮನೇನೂ ಅಷ್ಟೇ ಅಲ್ವಾ, ನಾವಿರೋದೇ ಒಂದು 50 ವರ್ಷ ಅಥವಾ 70-80 ವರ್ಷ ಇರ್ಬೋದು, ಆದ್ರೆ ನಾವು ಮನೇನೂ ಅಷ್ಟೇ, ನಾವು ಬಾಡಿಗೆ ಮನೇಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವ, ನಾವು ಏನ್ ಯೋಚನೆ ಮಾಡ್ತೀವಿ? ಸ್ವಂತ ಮನೆ ಬೇಕಂತ ಮತ್ತೆ. ಸ್ವಂತ ಮನೆ ಬೇಕು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ನೋಡಿ, ಇಲ್ಲಿ ನಾವು ನಮ್ಮ ಜೀವನದ ಪೂರ್ತಿ ನಾವ್ ಇವಾಗ ಯಾವ್ದೋ ಒಂದು ಯಜ್ಞ ದಾನ ತಪವನ್ನ ನಾವು ಎಲ್ಲರೂ ಮಾಡ್ಲೇಬೇಕು ಅಲ್ವಾ, ಮಾಡ್ತಾನೂ ಇದೀವಿ ಕೂಡ. ಆದ್ರೆ ಈ ಯಜ್ಞ ದಾನ ತಪವನ್ನ ಮಾಡಿದಾಗ ಅದರ ಫಲ ನಿಮ್ಗೆ ಶಾಶ್ವತವಾಗಿರ್ಬೇಕು ಅಂತ ಆಸೆ ಆಗತ್ತಾ, ಅಥವಾ ಪರವಾಗಿಲ್ಲ ಟೆಂಪರರಿ ಆಗಿದ್ರು ಪರವಾಗಿಲ್ಲ ಅಂತ ಅನ್ಸುತ್ತಾ? ಈಗ ನಾನು ಈ ಜನ್ಮಕ್ಕೆ ಏನೋ ಒಂಚೂರು ಸಿಕ್ಕಿದ್ರೆ ಅಲ್ವಾ. ಅದನ್ನೇ ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ರು. ಸತ್ ಅಂತಂದ್ರೆ ಏನು? ಶಾಶ್ವತ. ಸತ್ ಚಿತ್ ಆನಂದ ಅಂತ ನೀವು ಕೇಳಿದ್ರಲ್ವಾ, ಭಗವಂತ ಸತ್ ಚಿತ್ ಆನಂದ ಸ್ವರೂಪಿ. ನಾವುನು ಸಹ ಆತ್ಮ, ಅದನ್ನು ಸಹ ಸತ್ ಚಿತ್ ಆನಂದ ಸ್ವರೂಪಿ. ಸತ್ ಅಂತಂದ್ರೆ ಶಾಶ್ವತವಾಗಿರೋದು, ಚಿತ್ ಅಂತಂದ್ರೆ ಅದು ಜ್ಞಾನದಿಂದ ಇರೋದು, ಮತ್ತೆ ಆನಂದ ಯಾವಾಗ್ಲೂ ಆನಂದವಾಗಿ ಇರ್ಬೇಕು ಅಂತ ಇಚ್ಛೆ ಪಡ್ತೀವಿ ನಾವು ಅಲ್ವಾ. ಸೊ ಅದಕ್ಕೆ ಈ ಸತ್ ಅನ್ನೋದು ಶಾಶ್ವತವಾಗಿರೋದು. ನಾವಿವಾಗ ಯಜ್ಞ ದಾನ ತಪಸ್ ಮಾಡಿದ್ರೆ ಅದರ ಫಲನೂ ಸಹ ಶಾಶ್ವತವಾಗಿರ್ಬೇಕು. ಯಾವಾಗ ಶಾಶ್ವತವಾಗತ್ತೆ ಅದು? ನಾವ್ ಮಾಡಿರುವ ಯಜ್ಞ ದಾನ ತಪ ಶಾಶ್ವತ ಆಗ್ಬೇಕಂತಂದ್ರೆ ಯಾವಾಗ ಅದು ಶಾಶ್ವತ ಆಗ್ಲಿಕ್ಕೆ ಸಾಧ್ಯ? ಯಾವಾಗ ಶಾಶ್ವತ ಆಗುತ್ತೆ? ಇವಾಗ ನಾವು ಮೋಕ್ಷವನ್ನ ಪಡೆದಾಗ, ಮೋಕ್ಷವನ್ನ ಪಡೆದಾಗ, ಗೋಲೋಕಕ್ಕೆ ಇಲ್ಲ, ಅಂದ್ರೆ ಭಗವಂತನ ಸುಪ್ರೀತಿಗಾಗಿ ಮಾಡಿದಾಗ ಅದು ಶಾಶ್ವತವಾಗಿರುತ್ತೆ ಅಲ್ವಾ. ಇವಾಗ ನಾವಿವಾಗ ನಮ್ಗೆ ಬೇರೆಯವ್ರು ಯಾರೋ ಎಷ್ಟೋ ಸಹಾಯ ಮಾಡಿರ್ಬೋದು, ಅಥವಾ ನಾವೇನೆ ಇವಾಗ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಆ ವ್ಯಕ್ತಿ ನಮ್ಮನ್ನ ಅವ್ರು ಏನು ಎಷ್ಟು ದಿವಸ ಜ್ಞಾಪಕ ಇಟ್ಕೊಂಡಿರ್ಬೋದು, ಸ್ವಲ್ಪ ದಿವಸ ಜ್ಞಾಪಕ ಇಟ್ಕೊಂತಾರೆ, ಆಮೇಲೆ ಏನ್ ಮಾಡ್ತಾರೆ, ಅವ್ರು ಮರ್ತ ಹೋಗ್ಬಿಡ್ತಾರೆ ಅಲ್ವಾ, ಎಂತದೇ ಸಹಾಯ ಮಾಡಿರ್ಲಿ. ಆದ್ರೆ ಭಗವಂತ ಆತರ ಅಲ್ಲ. ಭಗವಂತನಿಗೆ ನಾವೇನಾದ್ರೂ ಒಂದೇ ಒಂದು ಹೂವನ್ನ, ಒಂದು ದಳವನ್ನ, ತುಳಸಿ ದಳವನ್ನ ನಾವು ಅರ್ಪಿಸಿದ್ರೆ ಕೃಷ್ಣ ಅದನ್ನ ಜನ್ಮಾಂತರದಲ್ಲಿ ಅವ್ರು ಜ್ಞಾಪಕ ಇಟ್ಕೊಂಡಿರ್ತಾರೆ. ಈ ವ್ಯಕ್ತಿ ನನಗೆ ಒಂದು ತುಳಸಿ ದಳವನ್ನ ಅರ್ಪಿಸಿದರೆ, ಒಂದು ಹೂವಿನ ಗುಲಾಬಿ ಹೂವನ್ನ ಅರ್ಪಿಸಿದ್ದಾರೆ ಅಂತ. ಅಥವಾ ಇವಾಗ 17 ಭಗವದ್ಗೀತೆ ಕ್ಲಾಸಿಗೆ ಅಟೆಂಡ್ ಮಾಡಿದಿರಲ್ವಾ, 17 ಕ್ಲಾಸ್ಗಳನ್ನ ಕೇಳಿದಾನೆ ಅಂತ ಹೇಳ್ಬಿಟ್ಟು ಅವ್ರು ಜನ್ಮಾಂತರದಲ್ಲೂ ಅವ್ರು ಕೃಷ್ಣ ಜ್ಞಾಪಕ ಇಟ್ಕೊಂಡಿರ್ತಾರೆ ಅಲ್ವಾ. ಕೃಷ್ಣನಿಗೆ ಭೂತ ಭವಿಷ್ಯತ್ ವರ್ತಮಾನ ಎಲ್ಲವೂ ಗೊತ್ತು ಅಲ್ವಾ. ನಮ್ದೊಬ್ಬರದೇ ಅಲ್ಲ, ಎಲ್ಲ ಇಡೀ ಬ್ರಹ್ಮಾಂಡದಲ್ಲಿರೋ ಎಲ್ಲ ಜೀವರಾಶಿಗಳ ಭೂತ ಭವಿಷ್ಯ ವರ್ತಮಾನ ಗೊತ್ತು. ಅವ್ರು ಎಲ್ಲವನ್ನ ಅವ್ರು ಜ್ಞಾಪಕ ಇಟ್ಕೊಂಡಿರ್ತಾರೆ. ನಾವು ಭಗವಂತನಿಗೋಸ್ಕರ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಭಗವಂತನಿಗೋಸ್ಕರ ನಾವು ಸ್ವಲ್ಪ ಭಕ್ತಿ ಸೇವೆ ಮಾಡಿದ್ರು ಸಹ
ಅದು ನಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ ಅಂತ ಹೇಳ್ತಾರೆ ಅಲ್ವಾ. ಯಾಕಂದ್ರೆ ನಾವು ಭಗವಂತನಿಗೋಸ್ಕರ ನಾವು ಏನನ್ನಾದ್ರೂ ಭಕ್ತಿಯಿಂದ ನಾವು ಸ್ವಲ್ಪನೇ ಮಾಡಿದ್ರು ನಾವು ಅಟ್ಲೀಸ್ಟ್ ನಮ್ಗೆ ಮಿನಿಮಮ್ ಮುಂದಿನ ಜನ್ಮದಲ್ಲಿ ಮಾನವ ಜನ್ಮನಾದ್ರೂ ಸಿಗುತ್ತೆ. ನಾವು ಪರಿಪೂರ್ಣತೆನ ನಾವು ಸಾಧಿಸಿಲ್ಲ ಅಂದ್ರೂ ಮಿನಿಮಮ್ ಮಾನವ ಜನ್ಮ ಸಿಗುತ್ತೆ. ಅದಕ್ಕೇನೆ ಪ್ರಭುಪಾದ್ರು ಅಮೆರಿಕಾಗೆ ಹೋದಾಗ ಅವ್ರು ಯಾವಾಗ್ಲೂ ಆ ಕ್ಲಾಸ್ ಅನ್ನ, ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಈ ಭಗವದ್ಗೀತೆ ಭಾಗವತ ಅದೆಲ್ಲ ಅಲ್ವಾ. ಅದಕ್ಕೆ ಪ್ರತಿ ಸತಿ ಕ್ಲಾಸ್ ಎಲ್ಲ ಆದ್ಮೇಲೆ ಅವರು ಹೇಳ್ತಾ ಇದ್ರಂತೆ, ನೀವ್ ಇವಾಗ ಇದನ್ನ ಏನ್ ಕೇಳ್ತಾ ಇದ್ದೀರಾ ಇದು ನಿಮ್ಮನ್ನ ಮಹಾಭಯದಿಂದ ಅದು ಕಾಪಾಡುತ್ತೆ ಅಂತ. ಇಟ್ ಸೇವ್ಸ್ ಯು ಫ್ರಮ್ ಗ್ರೇಟ್ ಡೇಂಜರ್, ಇಟ್ ಸೇವ್ಸ್ ಯು ಫ್ರಮ್ ಗ್ರೇಟ್ ಡೇಂಜರ್ ಅಂತ ಹೇಳ್ತಿದ್ರಂತೆ. ಆಗ ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ವಂತೆ ಶಿಷ್ಯರಿಗೆ, ಏನಿದು ಹಿಂಗ್ ಹೇಳ್ತಾರಲ್ಲ ಇವರು ಸ್ವಾಮಿಗಳು, ಗ್ರೇಟ್ ಡೇಂಜರ್, ನಮ್ಗೆ ಅಂತದೇನಪ್ಪ ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು ಒಬ್ರು ಕೊನೆಗೆ ಪ್ರಶ್ನೆಯನ್ನ ಕೇಳ್ತಾರಂತೆ, ಎಂತಹ ನಮ್ಗೆ ಭಯ ಇದೆ, ಯಾಕೆ ನೀವ್ ಯಾವಾಗ್ಲೂ ಹಿಂಗ್ ಹೇಳ್ತೀರಾ ಅಂದಾಗ, ನಿಮ್ಗೆ ಗೊತ್ತಿಲ್ಲ, ನೀವು ಇವಾಗ ಏನೆಲ್ಲ ಕರ್ಮಗಳ ಮಾಡ್ತಾ ಇದ್ದೀರೋ ಅದಕ್ಕೆ ಅನುಗುಣವಾಗಿ ನಿಮ್ಗೆ ಮುಂದಿನ ಜನ್ಮ ಸಿದ್ಧತೆ, ಅದು ಮುಂದಿನ ಜನ್ಮದ ಸಿದ್ಧತೆನ ನೀವು ಇವಾಗ ಮಾಡ್ಕೋತಾ ಇದ್ದೀರಾ. ನೀವು ಅಟ್ಲೀಸ್ಟ್ ನೀವು ಇವಾಗ ಭಗವದ್ಗೀತೆ ಕೇಳ್ತಾ ಇದ್ದೀರಾ ಅದು ನಿಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಅಟ್ಲೀಸ್ಟ್ ನಿಮ್ಗೆ ಮನುಷ್ಯ ಜನ್ಮ ಸಿಗುತ್ತೆ, ನೀವು ಮತ್ತೆ ಇನ್ನು ಕೆಳ ಯೋನಿಗಳಲ್ಲಿ ಹುಟ್ಟೋದಿಲ್ಲ. ಇವಾಗ ನಾಯಿ ಅಥವಾ ಹಂದಿ ನಾವು ನೋಡಿದೀವಲ್ವಾ, ನಾಯಿ ಪಾಡು ಅಂತ ನಾವು ಮಾತಾಡ್ತೀವಿ. ಇವಾಗ ಮನುಷ್ಯ ಏನಾದ್ರು ಏನೋ ದಿಕ್ಕಿಲ್ಲ ದಿಸೆ ಇಲ್ಲ ಅಂದಾಗ ನಾಯಿ ಪಾಡೋಗೋಯ್ತು ಒಂದ್ ಜೀವನ ಅಂತ ಹೇಳ್ಬಿಟ್ಟು ನಾವು ಹಂದಿಯನ್ನ ನೋಡಿದೀವಿ ಅಲ್ವಾ, ಕೊಚ್ಚಲೆಲ್ಲ ಅದು ಬಿದ್ದು ಒದ್ದಾಡ್ತಿರುತ್ತೆ ಅಲ್ವಾ. ಅಂತದ್ದು ಒಂದು ಜೀವನನ ಅಲ್ವಾ. ಅಂದ್ರೆ ಏನು ಆ ಕೆಳ ಯೋನಿಗಳಲ್ಲಿ ಹುಟ್ಟೋದನ್ನ ಈ ಭಗವಂತನ ಭಕ್ತಿ ಸೇವೆ ಮಾಡೋದು ತಡೆಯುತ್ತೆ. ಅಂದ್ರೆ ನಮ್ಗೆ ಇವಾಗ ಯಜ್ಞ ದಾನ ತಪ ಏನನ್ನೇ ಮಾಡಿದ್ರು ಅದರ ಫಲ ಶಾಶ್ವತವಾಗಿರ್ಬೇಕು. ಆ ಸತ್ ಅನ್ನೋ ಪದ ಅದನ್ನ ಸೂಚಿಸುತ್ತದೆ. ಸತ್ ಅಂತಂದ್ರೆ ಶಾಶ್ವತವಾಗಿರೋದು ಅನ್ನೋದನ್ನ ಸೂಚಿಸುತ್ತೆ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯನೋ ಹಿಹ. ಅರ್ಜುನನೇ, ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ ದಾನ ಮತ್ತು ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ನೋಡಿ ಇವಾಗ ಕೃಷ್ಣ ಕೊನೆಯದಾಗಿ ಏನ್ ಹೇಳ್ತಾ ಇದ್ದಾರೆ, ಅರ್ಜುನ ಪರಮಪ್ರಭು ಅಂದ್ರೆ ಭಗವಂತನಿಗೋಸ್ಕರನೇ ನೀವು ಮಾಡಿರ್ಬೋದು, ಆದ್ರೆ ಅದ್ರಲ್ಲಿ ಏನೂ ಒಂದು ಶ್ರದ್ಧೆ ಇಲ್ಲ, ಅಂತಹ ತಪಸ್ಸು ಯಜ್ಞ ದಾನ ಅದು ಅಶಾಶ್ವತ, ಅದು ಅಸತ್, ಅದೇನನ್ನೂ ತಂದ್ಕೊಡೋದಿಲ್ಲ, ಅದರಿಂದ ಯಾವುದೇ ಒಂದು ಫಲ ಸಿಗೋದಿಲ್ಲ, ಅದು ಅಶಾಶ್ವತ, ಅಕಸ್ಮಾತ್ ಸಿಕ್ಕಿದ್ರು ಅನ್ನೋದು ಅಶಾಶ್ವತವಾದ ಫಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಪರಮಪ್ರಭುವಿನಲ್ಲಿ ಶ್ರದ್ಧೆ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಯೋಗ್ಯ ಗುರುವಿನ ಮಾರ್ಗದರ್ಶನವನ್ನ ನಾವು ಪಡಿಬೇಕಾಗತ್ತೆ. ನೋಡಿ ಇವಾಗ ಶ್ರೀಲ ಪ್ರಭುಪಾದರು ನಮ್ಗೆ ಏನನ್ನ ಹೇಳ್ಕೊಟ್ಟಿದ್ದಾರೆ ಅವರ ಮಾರ್ಗವನ್ನದಲ್ಲಿ ನಾವು ನಡೆದ್ರೆ ನಾವು ಏನಾಗತ್ತೆ, ನಾವು ನೋಡಿದ್ವಲ್ಲ ಆ 9 ಹಂತಗಳು, ಆ ಭಕ್ತಿಯ 9 ಹಂತಗಳು, ಆ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಆ ಪ್ರೇಮದ ಹಂತಕ್ಕೆ ನಾವು ಹೋಗ್ಬೇಕಾಗತ್ತೆ. ಅದು ಆ ಪ್ರೇಮದ ಹಂತಕ್ಕೆ ಹೋಗೋದು ಬರೇ ಏನೋ ಒಂದು ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಇದು ಬರೇ ಊಹಾಪೋಹ ಕಲ್ಪನೆ ಅಲ್ಲ. ನಾವು ಇವಾಗ 12 ಮಹಾಜನರನ್ನ ನಾವು ನೋಡಿದೀವಿ ಅಲ್ವಾ. ಇವಾಗ ಯಾರು ಪ್ರಹ್ಲಾದ ಮಹಾರಾಜ, ಧ್ರುವ, ಅವರೆಲ್ಲ ನೋಡಿದೀವಿ. ಅವರೆಲ್ಲರೂ ಸಹ ಭಗವಂತನ ಭಕ್ತಿಯನ್ನ ಅವರು ಪಡ್ಕೊಂಡಿದ್ದಾರೆ ಅಲ್ವಾ. ನಮ್ಗೆ ಈ ಕಲಿಯುಗದಲ್ಲೇನೆ ನಮ್ಗೆ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಇದ್ದಾಗ್ಲೂ ನಾವು ಎಷ್ಟೊಂದು ಆಚಾರ್ಯರ ಶ್ರೇಷ್ಠರನ್ನ ನಾವು ನೋಡಿದೀವಿ, ಪ್ರಭುಪಾದರನ್ನ ನಾವು ನೋಡಿದೀವಿ ಅಲ್ವಾ. ಅವರೆಲ್ಲರನ್ನೂ ಸಹ ಏನ್ ಹೇಳಿದ್ದಾರೆ ನಮ್ಗೆ ಈ ಕಲಿಯುಗದಲ್ಲಿ ನೀವು ಯಾವ ಯಜ್ಞ ದಾನ ತಪಗಳನ್ನ ಮಾಡ್ಬೇಕು ಅಂತ ಹೇಳಿದ್ರು ಅದನ್ನ ಆಚರಣೆ ಮಾಡೇನೆ ಅವರು ಭಗವಂತನ ಆ ಪ್ರೇಮವನ್ನ, ದಿವ್ಯ ಪ್ರೇಮವನ್ನ ಅವರು ಪಡೆದಿದ್ದಾರೆ ಅಲ್ವಾ. ನಮ್ಗೆ ಇವಾಗ ಭಗವಂತನ ಪ್ರೇಮ ನಮ್ಗೆ ಗೊತ್ತಾಗ್ತಿಲ್ಲ. ಇವಾಗ ನಮ್ಗೆ ಅಮ್ಮನ ಪ್ರೇಮ ಯಾವ ತರ ಇದೆ ಅಲ್ವಾ, ಎಷ್ಟು ಅದು ಸ್ವಾರ್ಥರಹಿತವಾದದ್ದು ಅಲ್ವಾ. ಸೊ ಆ ಅಮ್ಮನ ಪ್ರೇಮನೇ ಅಷ್ಟು ನಮ್ಗೆ ಮಧುರ ಅಂತ ಅನ್ಸಿದ್ರೆ, ಭಗವಂತನ ಪ್ರೇಮ ನೋಡಿ, ಅವ್ರು ನಮ್ಗೆ ಎಷ್ಟೆಲ್ಲ ಅವರು ತಪ್ಪು ಮಾಡಿದ್ರು ಸಹ ನಾವ್ ಅದನ್ನೆಲ್ಲ ಕ್ಷಮಿಸಿ ನಮ್ಗೆ ಎಲ್ಲವನ್ನ ಅವರು ಕೊಡ್ತಾರೆ ಅಲ್ವಾ. ಆ ಭಗವಂತನ ಪ್ರೇಮ ಇನ್ನು ಹೇಗಿರುತ್ತೆ ಅಂತ ನಮಗೆ ಯೋಚನೆ ಮಾಡ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಅದಕ್ಕೇನೆ ಚೈತನ್ಯ ಮಹಾಪ್ರಭುಗಳು ಶಿಷ್ಟಾಷ್ಟಕದಲ್ಲಿ ಹೇಳ್ತಾರೆ, ಆನಂದಾಂಬುದಿ ವರ್ಧನಂ, ಭಗವಂತನ ಆ ಪ್ರೇಮ, ಈ ಆಧ್ಯಾತ್ಮಿಕ ಪ್ರೇಮದಲ್ಲಿ ಆ ಆಧ್ಯಾತ್ಮಿಕ ಆ ಅನುಭೂತಿ ಸ್ಥಿತಿಗೆ ನಾವೇನಾದ್ರೂ ಹೋದ್ರೆ ಆ ಆನಂದ ಅನ್ನೋದನ್ನ ಅದು ಏನು ಅಂತಂದ್ರೆ ಅದು ಈ ಸಮುದ್ರದಷ್ಟು ವಿಶಾಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಗೆ ಇವಾಗ ಇಲ್ಲೇನೋ ಒಂದು ಆನಂದ ಅಂತ ನಾವ್ ಏನ್ ಪಡ್ಕೋತಾ ಇದೀವೋ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ. ಮತ್ತೆ ಅದು ಆ ಕರುವಿನ ಹೆಜ್ಜೆ ಗುರ್ತಲಿರೋ ಹೆಜ್ಜೆ ಗುರ್ತಲ್ಲಿ ಎಷ್ಟು ನೀರ್ ಇರ್ಬೋದು ಅಷ್ಟಕ್ಕೆ ನಾವು ಹೋಲಿಸ್ಬೋದು ಈ ಬೇರೆ ಎಲ್ಲಾ ಆನಂದಗಳನ್ನ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಮ ಜೀವನದ ಗುರಿ ಆ ಭಗವಂತನ ಆ ಪ್ರೇಮವನ್ನ ನಾವು ಪಡೆಯುವಂಥದ್ದು. ನೋಡಿ ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ನಮ್ಗೆ ಅಲ್ಲಿ ಯಾವುದೇ ಒಂದು ಅಲ್ಲಿ ಬಂಗಾರ ಬೆಳ್ಳಿ ಅಥವಾ ಏನೋ ಒಂದು ಹಣ ಅಧಿಕಾರ ಏನೂ ಸಿಗ್ತಾ ಇಲ್ಲ ಅಲ್ವಾ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೆ. ಅವಾಗ ನಮ್ಗೆ ಎಷ್ಟು ಅದು
ಆನಂದವನ್ನ ಅದು ತಂದ್ಕೊಡುತ್ತೆ ಅಲ್ವಾ. ಆ ಆನಂದವನ್ನ ನೀವೆಲ್ಲರನ್ನೂ ಸಹ ಅನುಭವಿಸೋ ತರ ಆಗ್ಲಿ. ಎಲ್ಲರನ್ನೂ ಸಹ ಹೆಚ್ಚು ಹೆಚ್ಚು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳಿ. ಮತ್ತೆ ನಾಳೆ ಏಕಾದಶಿ ಇದೆ. ಮತ್ತೆ 4:15 ಗಂಟೆಗೆ ನೀವೆಲ್ಲರನ್ನೂ ಸಹ ಮಂಗಳಾರತಿಗೆ ಅಟೆಂಡ್ ಮಾಡಿ. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿರಿ. ಒಂದ್ ಸ್ವಲ್ಪ ಹೊತ್ತಿದ್ರೂ ಸಹ ಒಳ್ಳೇದೇ. ನಾವ್ ತಿಳ್ಕೊಂಡಿವಲ್ವಾ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ರಾಯತೋ ಮಹತೋ ಭಯಾತ್. ನಿಮ್ಗೆ ಆ ಟೆಂಪಲ್ ಲಿಂಕ್ ಅನ್ನ ನಾವು ನಿಮ್ಗೆ ಕಳಿಸ್ತೀವಿ ಗ್ರೂಪ್ ಅಲ್ಲಿ. ಸೊ ನೀವೆಲ್ಲರೂ ಸಹ 4:15 7 ಗಂಟೆ ತನಕ ಆ ಜಪ ಸೆಷನ್ ನಡೀತಾ ಇರುತ್ತೆ. ನಮ್ಮ ಗುರು ಮಹಾರಾಜ್ ಇದಾರಲ್ಲ, ಅವರ ಆರೋಗ್ಯ ಒಂದ್ ಸ್ವಲ್ಪ ಇವಾಗ ಏರುಪೇರಲ್ಲಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಒಂದು ಚಿಕ್ಕ ಒಂದು ಪ್ರಾರ್ಥನೆನ ಮಾಡ್ಕೋತಿದೀವಿ. ಯಾಕಂದ್ರೆ ಪ್ರಾರ್ಥನೆಯಿಂದ ಏನಾಗತ್ತೆ, ನಾವು ನೋಡಿದ್ವಲ್ಲ ಧ್ರುವ ಮಹಾರಾಜ ಪ್ರಾರ್ಥನೆ ಮಾಡ್ಕೊಂಡ್ರು. ಮತ್ತೆ ಯಾರು ದ್ರೌಪದಿ ಅಲ್ವಾ, ಅವಳು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಭಗವಂತ ಅವಳ ರಕ್ಷಣೆಯನ್ನ ಅವಳ ಮಾನಭಂಗವನ್ನ ತಡೆಯೋ ತರ ಮಾಡ್ತಾರೆ ಅಲ್ವಾ. ಅಂದ್ರೆ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ಅದಕ್ಕೋಸ್ಕರ ನಾವೆಲ್ಲರನ್ನೂ ಸೇರಿ ನಮ್ಮ ಗುರು ಮಹಾರಾಜ್ ಇನ್ನ ಹೆಚ್ಚು ದಿನ ಇದ್ದು ಎಲ್ಲರಿಗೂ ಅವರು ದೀಕ್ಷೆಯನ್ನ ಕೊಡ್ಲಿ, ಎಲ್ಲರನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಜಪ ಮಾಡ್ತಾ ಇದೀವಿ. ಸೊ ನೀವುನು ಸಹ ಬನ್ನಿ, ಭಾಗವಹಿಸಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವಿರಿ. ಸೊ ಇವತ್ತಿನ ದಿನದಲ್ಲಿ ನಾವು ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ 28 ಶ್ಲೋಕಗಳಿದೆ. ಇದರಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ, ಅರ್ಜುನನ ವಿಚಾರಣೆ, ಅನಧಿಕೃತ ಆರಾಧನೆಯ ಬಗ್ಗೆ ಅದನ್ನ ತಿಳ್ಕೊಂಡ್ವಿ. ಅದಾದ್ಮೇಲೆ ಭಗವಾನ್ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಯಾರು ಆರಾಧನೆಯನ್ನ ಮಾಡ್ತಾರೋ ಅವರ ಆರಾಧನೆ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ರೆ. ಮತ್ತೆ ನಾವು ತಿನ್ನುವ ಆಹಾರಗಳನ್ನು ಸಹ 3 ಗುಣದಲ್ಲಿ ಇರುತ್ತೆ. ಯಜ್ಞ, ದಾನ, ತಪಸ್ಸು, ಅವ್ 3ನು ಸಹ ಸತ್ವ, ರಜೋ, ತಮೋಗುಣದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದಾರೆ. ತಪಸ್ಸಿನಲ್ಲಿ 3 ವಿಧವನ್ನ ನಾವು ತಿಳ್ಕೊಂಡ್ವಿ. ದೇಹದ ತಪಸ್ಸು, ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು ಅಂತ. ಮತ್ತೆ ನಾವ್ ಯಾವ್ದೇ ಒಂದು ಯಜ್ಞ, ದಾನ, ತಪವನ್ನ ಮಾಡಿದಾಗ ನಾವು ಕೃಷ್ಣನ ಸಂಪ್ರೀತಿಗೋಸ್ಕರ ನಾವು ಮಾಡ್ಬೇಕಾಗತ್ತೆ. ಅದನ್ನ ಮಾಡಿದಾಗ ನಾವು ಓಂ ತತ್ಸತ್ ಅನ್ನೋ ಒಂದು ಈ 3 ಪದಗಳನ್ನ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಈಗ್ಲೂ ಸಹ ನಾವ್ ಏನೇ ಮಾಡ್ಲಿ, ಬೆಳಗ್ಗೆಯಿಂದ ರಾತ್ರಿ ತನಕ ಕೃಷ್ಣಾರ್ಪಣ ಮಸ್ತು ಅಂತ ನಾವು ಹೇಳ್ತೀವಲ್ವಾ, ಅದೇ ತರನೇ ಓಂ ತತ್ಸತ್ ಅಂತ ನಾವು ಹೇಳ್ಕೋಬಹುದು. ಅದ್ ಹೇಳ್ಕೊಂಡ್ರೆ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತಾ ಇದೀವಿ. ಮತ್ತೆ ಈ ಮಾಡೋ ಒಂದು ಕಾರ್ಯ ಅದು ಶಾಶ್ವತವಾದ ಒಂದು ಫಲವನ್ನ ನಮ್ಗೆ ಕೊಡುತ್ತೆ ಅನ್ನೋ ಒಂದು ಅರ್ಥ ಕೊಡುತ್ತೆ ಈ ಓಂ ತತ್ಸತ್ ಅಂತ ನಾವು ಹೇಳ್ಕೊಂಡು ಮಾಡಿದ್ರೆ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳೋದಕ್ಕೆ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಗೌರಿ ಮಾತಾಜಿ ಧನ್ಯವಾದಗಳು ಮಾತಾಜಿ. ನೀವು